ಹೆಣ್ಣಾಳ್ವಿಕೆಯ ಸೀಮೆ ಉಳ್ಳಾಳ. ಪಶ್ಚಿಮಾಂಬುದಿ ಮತ್ತು ಜೀವನದಿ ನೇತ್ರಾವತಿಯ ಹಿನ್ನೀರ ಸಂಗಮದಿಂದ ಒಳಚಾಚಿಕೊಂಡಿರುವ ಭೂಭಾಗವೇ ಉಳ್ ಆಲ ಎಂಬ ಧಾತುವಿನಿಂದ ನಿಷ್ಪನ್ನ ಕಂಡ ಉಳ್ಳಾಲ. ತಲೆಮುಂಡಾಸಿನ ಪೌರುಷಕ್ಕಿಂತಲೂ ತುರುಬಿಯೊಲವಿನ ಸಾಹಸೈಕ್ಯ ಜಗಮಗಿಸಿದ ಊರಿದು. ಮೈಯೆಲ್ಲ ಮಸಿಲೇಪಿಸಿ ಪರದೇಶಿಗಳ ಶತ್ರುಗಳ ವ್ಯಾಪಾರಿ ಹಡಗುಗಳನ್ನು ಅಗ್ನಿಸೂಟೆಗಾಹುತಿಗೊಳಿಸಿದ ಚೌಟರರ ಮನೆಯ ಅಭಯಾದೇವಿ ಅಬ್ಬಕ್ಕರಾಣಿಯ ಸಂಗ್ರಾಮ ಶಾಸನದ ಮುಖವಾಣಿಯಂತಿರುವ ಕಡಲನಗರದ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಅಬ್ಬಕ್ಕಳಂತಹ ಸ್ತ್ರೀಯಳೋರ್ವಳ ಅಧ್ಯಕ್ಷತೆಯಲ್ಲೇ ಅಣಿಯಾಗಿದೆ, ಮೊದಲುಗೊಂಡಿದೆ. ಹಾಗಾಗಿ ನಲುಮೆಯ ಚಪ್ಪಾಳೆಯ ಮೂಲಕ ಶುಭವನ್ನು ಬಯಸೋಣ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ನೃಪತುಂಗನ ಕವಿರಾಜ ಮಾರ್ಗದಿಂದ ಮೊದಲುಗೊಂಡು ಅನೇಕ ಕೃತಿಗಳನ್ನು ಸಾರಸ್ವತ ಲೋಕಕ್ಕೆ ನೀಡಿದಂತಹ ಜಗದ ಶ್ರೀಮಂತ ಭಾಷೆ, 8 ಜ್ಞಾನಪೀಠ ಪ್ರಶಸ್ತಿಗಳಿಂದ ಪುರಸ್ಕೃತಗೊಂಡಿರುವ ಅಪೂರ್ವ ಭಾಷೆ ಕನ್ನಡ. ಇಂತಹ ಕನ್ನಡವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಾರಂಭಗೊಂಡಂತಹ ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಗೆ ಕನ್ನಡ ಸಾಹಿತ್ಯ ಪರಿಷತ್ತು, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು, ಉಳ್ಳಾಲ ತಾಲೂಕು ಘಟಕ, ಮಂಗಳೂರು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಸಾಮರಸ್ಯಕ್ಕಾಗಿ ಸಾಹಿತ್ಯ ಎಂಬ ಸದಾಶಯದೊಂದಿಗೆ ಆಯೋಜಿಸಿರುವಂತಹ ಉಳ್ಳಾಲ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ನೆರೆದಿದ್ದೇವೆ. ಉದಯದೊಳೇನ್ ಹೃದಯವ ಕಾಣ್, ಅದೇ ಅಮೃತದ ಹಣ್ಣು, ಶಿವನಿಲ್ಲದ ಕವಿ ಕುರುಡನು, ಕವಿ ಕಾವ್ಯದ ಕಣ್ಣು ಎಂಬ ಕಾವ್ಯ ದಾರ್ಶನಿಕತೆಯನ್ನು ನಾಡಿಗೆ ಬೀರಿದ ಸಾರಿದ
ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ನಾಡಗೀತೆಯೊಂದಿಗೆ ಸಮ್ಮೇಳನ ಮೊದಲ್ಗಾಣಲಿ. ಕನ್ನಡ ಅಭಿಮಾನಿಗಳ ಪರವಾಗಿ ಬಂದಿರತಕ್ಕಂತಹ ಎಲ್ಲ ಗಣ್ಯರನ್ನು ಅತಿಥಿಗಳನ್ನು ನಾನು ಸ್ವಾಗತಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಖ್ಯವಾಗಿ ಇಂದಿನ ಸಮ್ಮೇಳನಾಧ್ಯಕ್ಷರು ಸೋಮೇಶ್ವರ ಮೂಲದ ಉಚ್ಚಿಲದವರಾದ ಇವರು ಕನ್ನಡ ನಾಡಿನ ಜನಗಳಿಗೆ ಓರ್ವ ಅಭಿಮಾನದ ವ್ಯಕ್ತಿ. ನಮ್ಮ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ನಿರಂತರವಾಗಿ ಸೇವೆ ಮಾಡುತ್ತಾ ಬಂದವರು. ಅನೇಕ ಇಂಗ್ಲಿಷ್ ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದಂತಹ ಒಂದು ಹೆಗ್ಗಳಿಕೆಯೂ ಕೂಡ ಇವರದ್ದಾಗಿದೆ. ನಮ್ಮ ಇಂದಿನ ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂತಹ ಶ್ಯಾಮಲಾ ಮಾಧವರವರನ್ನು ನಾನು ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹಾಗೂ ಕನ್ನಡ ಅಭಿಮಾನಿಗಳ ಪರವಾಗಿ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಮಾತ್ರ ದೇಶದ ಸಾಂಸ್ಕೃತಿಕ ಲೋಕದ ರಾಯಭಾರಿ, ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಿ ತೋರಿಸಿದ ಅದೆಷ್ಟೋ ಜನರ ಬದುಕಿಗೆ ಆಸರೆಯಾಗಿರುವ ಓರ್ವ ಮಾನವತಾವಾದಿ ಡಾಕ್ಟರ್ ಮೋಹನ್ ಆಳ್ವಾರನ್ನು ನಾನು ಆತ್ಮೀಯವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸರ್ವಧರ್ಮ ಸಮನ್ವಯದ ಆದರ್ಶವನ್ನು ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬಂದಂತಹ, ಜನಸೇವೆಯನ್ನು ತನ್ನ ಬದುಕಿನ ಜೀವನಾಡಿಯನ್ನಾಗಿಸಿಕೊಂಡ ಈ ಭಾಗದ ಓರ್ವ ಜನಪ್ರಿಯ ಶಾಸಕರು, ಜನಮೆಚ್ಚಿದ ನಾಯಕರು UT ಖಾದರ್ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತುಳುನಾಡಿನ ಹೆಮ್ಮೆಯ ಪುತ್ರ, ಕೌರವ ಕುಲಪತಿ ಎಂದೇ ಖ್ಯಾತಿ ಪಡೆದಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಘನತೆ ಗೌರವವನ್ನು ಉಳಿಸಿಕೊಂಡು ಬಂದಂತಹ ಓರ್ವ ದಕ್ಷ ಪ್ರಾಮಾಣಿಕ ಕುಲಪತಿಗಳು ಪ್ರೊಫೆಸರ್ PS ಎಡಪಡಿತಾರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ಯೇಯೋದ್ದೇಶಗಳನ್ನು ಗ್ರಾಮೀಣ ಪ್ರದೇಶದ ಜನಗಳಿಗೆ ಮುಟ್ಟಿಸಿದ ಖ್ಯಾತಿಗೆ ಪಾತ್ರರಾದವರು, ಓರ್ವ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ನಿರ್ವಹಿಸಿದ ಅನುಭವಿ, ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸಂಘಟನೆಗೆ ವಿಶೇಷವಾದಂತಹ ಬಲವನ್ನು ನೀಡುತ್ತಾ ಇರುವಂತಹ ಡಾಕ್ಟರ್ MP ಶ್ರೀನಾಥ್ರವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೂರಿನ ಓರ್ವ ಹೆಮ್ಮೆಯ ಸಾಧಕ, ಮಹಾರಾಷ್ಟ್ರದ ಹೇರಂಬ ಇಂಡಸ್ಟ್ರೀಸಿನ ಅಧ್ಯಕ್ಷರು, ಓರ್ವ ಕೊಡುಗೆ ದಾನಿಗಳಾದಂತಹ ಇವರು ಸಾವಿರಾರು ಜನರ ಬದುಕಿಗೆ ಆಶ್ರಯವನ್ನು ನೀಡುತ್ತಿರುವವರು, ಓರ್ವ ಕನ್ನಡದ ಅಭಿಮಾನಿಯಾಗಿ ನಮ್ಮೆಲ್ಲರ ಪ್ರೋತ್ಸಾಹಕರಾಗಿರ್ತಕ್ಕಂಥ
ಶ್ರೀ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ರಾಜಕೀಯವು ಧರ್ಮಮೂಲವಾಗಿರಬೇಕೆಂದು ಪ್ರತಿಪಾದಿಸಿಕೊಂಡು ಬಂದಂತಹ ಓರ್ವ ಆದರ್ಶ ರಾಜಕಾರಣಿ, ಲೆಮಿನಾ ಇಂಡಸ್ಟ್ರೀಸ್ನಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಕೆಲಸ ನಿರ್ವಹಿಸಿದಂತಹ ಅನುಭವಿ, ಶಿಕ್ಷಕರ ಕ್ಷೇತ್ರದ ಓರ್ವ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದಂತಹ ಅನುಭವವೂ ಇವರದ್ದಾಗಿದೆ. ಕನ್ನಡ ಸಾಹಿತ್ಯದ ಕೆಲಸವನ್ನು ನಿರ್ವಹಿಸಿದ ಅನುಭವವೂ ಇವರದ್ದಾಗಿದೆ. ಕನ್ನಡ ಸಾಹಿತ್ಯ ಅಭಿಮಾನಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೊಣಾಜೆ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಕೊಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಚಂಚಲಾಕ್ಷಿ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ನಾಡಿಗೆ ಒಂದು ವಿಶೇಷವಾದಂತಹ ಮೆರುಗನ್ನು ಕೊಟ್ಟಂತಹ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದಂತಹ ಹಾಜಬ್ಬನವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಬೆಳೆಸಿದಂಥ ಖ್ಯಾತಿಗೆ ಪಾತ್ರರಾದಂಥವರು, ತನ್ನ ಉತ್ತಮ ತಂಡದೊಂದಿಗೆ ಕನ್ನಡದ ಸೇವೆಯನ್ನು ಪ್ರತಿಯೊಂದು ಗ್ರಾಮಗಳಲ್ಲಿ ನೀಡುತ್ತಾ ಬಂದಿರುವಂತಹ ಡಾಕ್ಟರ್ ಧನಂಜಯ ಕುಂಬಳೆಯವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಪ್ರಸಾದ್ ರೈ ಕಲ್ಲಿಮಾರು, ಉಳ್ಳಾಲ ಹೋಬಳಿ ಅಧ್ಯಕ್ಷರಾದಂಥ ವಿಜಯಲಕ್ಷ್ಮಿ ಪ್ರಸಾದ್ ರೈ ಅವರು, ಕೋಶಾಧಿಕಾರಿಗಳಾದಂಥ ಚಂದ್ರ ಶೆಟ್ಟಿಯವರು, ಕಾರ್ಯದರ್ಶಿಗಳಾದಂಥ ಎಡ್ವರ್ಡ್ ಲೋಬೋರ್ ಅವರನ್ನು ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೇ ಇಂದು ನಮ್ಮೊಂದಿಗೆ ಇರತಕ್ಕಂಥವರು ಮುಖ್ಯವಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಸಿಬ್ಬಂದಿಗಳು, BEd ಕಾಲೇಜಿನ ಪ್ರಾಧ್ಯಾಪಕರು, ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರು, ಅಧ್ಯಾಪಕರು, ಅದರ ಜೊತೆಗೇ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಮಂಜುನಾಥ್ ರೇವಣ್ಕರ್ ಅವರು, ವಿನಯ ಆಚಾರ್ಯರವರು, ರಾಜೇಶ್ವರಿ ಎಂ ರವರು, ಅಲ್ಲದೆ ಬೆಂಗಳೂರು ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯರು ಆಗಿರತಕ್ಕಂಥ ನಮ್ಮ ಆತ್ಮೀಯರಾದ ಡಾಕ್ಟರ್ MK ಮಾಧವರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸಂಜೆಯ ಹೊತ್ತಿಗೆ ನಮ್ಮೊಂದಿಗಿರತಕ್ಕಂಥ ಸಂತೋಷ್ ಅನಂತಪುರ, ಇವರು ನಮ್ಮ ಇನ್ಫೋಸಿಸ್ ಕಂಪನಿಯ ಮುಖ್ಯ ಅಧಿಕಾರಿಗಳು, ಅದೇ ರೀತಿಯಲ್ಲಿ ಡಾಕ್ಟರ್ ಚಿನ್ನಪ್ಪ ಗೌಡ್ರು ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದರ ಜೊತೆಗೇ ಎಲ್ಲ ಈ ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರುಗಳು, ಅದೇ ರೀತಿಯಲ್ಲಿ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂತಹ ಎಲ್ಲ ಸಾಹಿತ್ಯ ಕಲಾ ಪೋಷಕರನ್ನು ನಾನು ಈ ಸಂದರ್ಭದಲ್ಲಿ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮತ್ತು ಈ ನಮ್ಮ ಕನ್ನಡ ಅಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾತ್ರವಲ್ಲದೆ ನಮ್ಮೊಂದಿಗೆ ಎಲ್ಲ ವರದಿಗಾರರು, ಎಲ್ಲ ಪತ್ರಿಕೆಗಳ ವರದಿಗಾರರು, ಮಾಧ್ಯಮ ಮಿತ್ರರು ಎಲ್ಲ ಸೇರಿಕೊಂಡಿದ್ದಾರೆ. ಎಲ್ಲರನ್ನು ನಾನು ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿ ನನ್ನ ಸ್ವಾಗತ ಮಾತುಗಳಲ್ಲಿ ಮುಕ್ತಾಯಗೊಳಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅತಿಥಿಗಳನ್ನು, ನೆರೆದ ಸಮಸ್ತರನ್ನು ಉಲುಮೆಯ ನುಡಿಗಳ ಮೂಲಕ ಬರಮಾಡಿಕೊಂಡ ನಮ್ಮ ಕಾರ್ಯದರ್ಶಿಗಳಾದ ರವೀಂದ್ರ ರೈ ಕಲ್ಲಿಮಾರು ಅವರಿಗೆ ಚಪ್ಪಾಳೆಯ ಮೂಲಕ ಪ್ರೀತಿಯ ಸ್ವಾಗತವನ್ನು ಬಯಸೋಣ. ಮಾತಿನ ಸ್ವಾಗತ ಒಂದು ಬಗೆಯಾದರೆ, ಸ್ವಾಗತ ಕಾಣಿಕೆಯ ಮೂಲಕ ಬರಮಾಡಿಕೊಳ್ಳುವುದು ಒಂದು ವಿಶೇಷವಾಗಿರುವಂತಹ ಕ್ರಮ. ಹಾಗಾಗಿ ಇದೀಗ ಉಳ್ಳಾಳ ತಾಲೂಕಿನಲ್ಲಿ ನಡೆಯುವ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ, ಉಳ್ಳಾಳದ ಅಧ್ಯಕ್ಷರು ಪ್ರೀತಿಯಿಂದ ಅತಿಥಿಗಳನ್ನು ಬರಮಾಡಿಕೊಳ್ಳಬೇಕಲ್ಲವೇ? ನಮ್ಮ ಅಧ್ಯಕ್ಷರಾಗಿರುವ ಡಾಕ್ಟರ್ ಧನಂಜಯ ಕುಂಬಳೆ ಅವರು ಪುಸ್ತಕ ಮತ್ತು ಪುಷ್ಪವನ್ನು ನೀಡಿ ಆಗಮಿಸಿರುವಂಥ ಎಲ್ಲ ಅತಿಥಿಗಳನ್ನು ಬರಮಾಡಿಕೊಳ್ತಾರೆ. ಸಮ್ಮೇಳನಾಧ್ಯಕ್ಷರಾಗಿರುವ ಶ್ರೀಮತಿ ಶ್ಯಾಮಲಾ ಮಾಧವ, ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿರುವಂತಹ ಡಾಕ್ಟರ್ M ಮೋಹನ್ ಆಳ್ವ, ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಸನ್ಮಾನ್ಯ ಶ್ರೀ UT ಖಾದರ್,
ಬೆಳಕಿನ ಹಪಹಪಿಕೆ ಅಂತ. ಅದರ ಮೊದಲು ಘಟಕ ಬೆಳಗಿ ಬಂದ ಒಂದು ಕಥೆಯನ್ನು ಕೇಳಬೇಕಲ್ವೇ? ಶಕ್ತಿನ ಒಂದು ಘಟಕವನ್ನು ಹೊಸದಾಗಿ ಪ್ರಾರಂಭಿಸಬೇಕು ಎನ್ನುವ ಕನಸು ಕಂಡಾಗ, ಆಸೆ ಪಟ್ಟಾಗ ಅಧ್ಯಕ್ಷರಾಗಿ ಯಾರು ಮುಂದುವರಿಬೇಕು? ನಮಗೆ ಕಂಡವರು ಈ ಭಾಗದ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಮತ್ತು ನಿತ್ಯ ನಿರಂತರ ಕನ್ನಡದ ಕೆಲಸಗಳನ್ನು ಮಾಡ್ತಾ ಬಂದಿರುವ, ಸಮ್ಮೇಳನದಲ್ಲಿ ಕೆಲಸ ಮಾಡಿ ಅನುಭವ ಇರುವ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಆಡಿದ ಮಾತಿದು, ಶ್ರೀನಾಥ ಎನ್ನುವ ಕೃಷ್ಣನಿಗೆ ಅರ್ಜುನನೊಬ್ಬನ ಅಗತ್ಯ ಇತ್ತು, ಅದು ಧನಂಜಯ. ಹಾಗಾಗಿ ಆ ಕೃಷ್ಣ ಸಾರಥ್ಯದ ಕೆಲಸವನ್ನು ಅರ್ಥಪೂರ್ಣವಾಗಿ ಮಾಡ್ತಾ ಬಂದಿದ್ದಾರೆ. ಈ ಸಮ್ಮೇಳನವನ್ನು ಆಯೋಜಿಸಿದ ಕೆಲಸ ಬರಿಯ ಉತ್ಸಾಹದ ಕೆಲಸ ಅಲ್ಲ, ಅದೊಂದು ಇತಿಹಾಸ. ಉಳ್ಳಾಳದಲ್ಲಿ ನಡೆಯುವ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು. ಇದರ ದೊಡ್ಡ ನೆಗಳ್ತೆ ಸಲ್ಲಬೇಕಾಗಿರುವುದು ಡಾಕ್ಟರ್ ಧನಂಜಯ ಕುಂಬ್ಳೆ ಅವರ ಸಮಿತಿಗೆ. ಇದೀಗ ಪ್ರಾಸ್ತಾವಿಕ ನುಡಿಗಳು ಘಟಕಾಧ್ಯಕ್ಷರಿಂದ. ತುಂಬ ಸಂತೋಷದ ಒಂದು ಸಂದರ್ಭದಲ್ಲಿ ನಾವೆಲ್ಲ ನಿಂತಿದ್ದೇವೆ. ಸರಿಯಾಗಿ ಒಂದು ವರ್ಷದ ಹಿಂದೆ ಮಾರ್ಚ್ 17, 2028 ಉಳ್ಳಾಲ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧಿಕೃತವಾಗಿ ಉದ್ಘಾಟನೆ ಆಯಿತು. ಅದಕ್ಕೆ ಸರಿಯಾಗಿ ಒಂದು ವರ್ಷ ತುಂಬುವ ಈ ದಿನ ಪ್ರಥಮ ಸಾಹಿತ್ಯ ಸಮ್ಮೇಳನವನ್ನು ನಾವಿಲ್ಲಿ ಸಂಘಟಿಸ್ತಾ ಇದ್ದೇವೆ. ನಾವು ಉದ್ಘಾಟನೆಯ ಸಮಯದಲ್ಲಿ ಕೆಲವರ ಉದ್ಘಾಟನೆಗೊಳ್ಳುವ ಮೊದಲು ಮತ್ತು ಉದ್ಘಾಟನೆಗೊಂಡ ಕೆಲವೇ ದಿನಗಳಲ್ಲಿ ಕೆಲವು ಮಾತುಗಳು ಬಂದವು. ಉಳ್ಳಾಲದಲ್ಲಿ ಏನು ಸಾಹಿತ್ಯ ನೀವು ಕಾರ್ಯಕ್ರಮಗಳನ್ನು ಮಾಡ್ತೀರಿ ಅನ್ನುವ ಒಂದು ಮಾತುಗಳು ಬಂತು. ಆಗ ನಾವು ಒಂದು ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದೆವು, ಸಾಮರಸ್ಯಕ್ಕಾಗಿ ಸಾಹಿತ್ಯ ಎನ್ನುವ ಒಂದು ಸಂದೇಶವನ್ನು ನಾವು ಈ ನಾಡಿನಲ್ಲಿ ಹಂಚುತ್ತೇವೆ ಅಂತ. ನಮ್ಮ ಉದ್ಘಾಟನೆಯ ಪದಗ್ರಹಣದ ಒಂದು ಸಂದರ್ಭದಲ್ಲಿಯೇ ನಮ್ಮ ಘೋಷವಾಕ್ಯ ಅದಾಗಿತ್ತು, ಸಾಮರಸ್ಯಕ್ಕಾಗಿ ಸಾಹಿತ್ಯ ಅಂತ. ಅದೇ ಆಶಯವನ್ನಿಟ್ಟುಕೊಂಡು ಇವತ್ತು ಈ ಸಭೆಯನ್ನು ಕೂಡ, ಈ ಸಮ್ಮೇಳನವನ್ನು ಕೂಡ ನಾವು ಆಯೋಜಿಸ್ತಾ ಬಂದಿದ್ದೇವೆ. ಉಳ್ಳಾಲ ತಾಲೂಕಿನ ಬೇರೆ ಬೇರೆ ಕಡೆಗಳಲ್ಲಿ ನಮಗೆ ಒಟ್ಟು ಈ ಉಳ್ಳಾಲ ತಾಲೂಕು ಎನ್ನುವುದು ಇದು ಹೊಸ ತಾಲೂಕು, ಇನ್ನೂ ಕೂಡ ಆಡಳಿತಾತ್ಮಕವಾಗಿ ಅದು ತಾಲೂಕಿನ ಸ್ವರೂಪವನ್ನು ಪಡಿತಾ ಇದೆ ಅಷ್ಟೆ. ಇಂಥ ಸಂದರ್ಭದಲ್ಲಿಯೇ ಆರಂಭದಲ್ಲಿಯೇ ನಮಗೊಂದು ಉಳ್ಳಾಲ ತಾಲೂಕು ಘಟಕವನ್ನು ಕೊಡಮಾಡಿದ ಕೇಂದ್ರ ಘಟಕಕ್ಕೆ ಮತ್ತು ನಮ್ಮ ಜಿಲ್ಲಾ ಘಟಕದ ಶ್ರೀನಾಥರಿಗೆ ನಾವು ವಿಶೇಷ ವಂದನೆಗಳನ್ನು ನಾವು ಸಮರ್ಪಿಸ್ತೇವೆ. ನಮಗೆ ಇಡೀ ಈ ಉಳ್ಳಾಲ ತಾಲೂಕಿನ ಬೇರೆ ಬೇರೆ ಊರುಗಳಿಗೆ ನಾವು ಹೋಗಿದ್ದೇವೆ. ಈವರೆಗೆ 22 ಕಾರ್ಯಕ್ರಮಗಳನ್ನು ನಾವು ಬೇರೆ ಬೇರೆ ಗ್ರಾಮಗಳಲ್ಲಿ ಮಾಡಿದ್ದೇವೆ. ಇದರಲ್ಲಿ ನಾವು ಕಾವ್ಯ ಕಮ್ಮಟಗಳನ್ನು ಮಾಡಿದ್ದೇವೆ, ಭಾಷಾ ಸಾಮರಸ್ಯದ ಗೋಷ್ಠಿಗಳನ್ನು ಮಾಡಿದ್ದೇವೆ, ಶಾಲೆಗಳಲ್ಲಿ ಹೋಗಿ ವಿದ್ಯಾರ್ಥಿಗಳಿಗೆ ಕನ್ನಡದ ಸಂಭ್ರಮ ಎನ್ನುವ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಶಾಲೆಗಳಲ್ಲಿ ನಾವು ನಿರ್ವಹಿಸಿದ್ದೇವೆ. ಮನೆಯಂಗಳದಲ್ಲಿ ರಾಜ್ಯೋತ್ಸವ ಎನ್ನುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಮ್ಮ ಒಟ್ಟು ಈ ಉಳ್ಳಾಲ ತಾಲೂಕು ಎನ್ನುವುದು 17 ಗ್ರಾಮ ಮತ್ತು 2 ಪಟ್ಟಣ ಪಂಚಾಯತ್, 1 ಪುರಸಭೆ, ಇಷ್ಟು ವ್ಯಾಪ್ತಿ ಉಳ್ಳಂಥ ಒಂದು ತಾಲೂಕು ಇದು. ಈ ಎಲ್ಲ ಭಾಗಗಳಲ್ಲಿಯೂ ಕೂಡ ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ನಮಗೆ ಒಬ್ಬೊಬ್ಬರು ಗ್ರಾಮ ಸಂಚಾಲಕರಿದ್ದಾರೆ. ನಾವು ವಿಶೇಷವಾಗಿ ಈ ತಾಲೂಕು ಘಟಕದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ವಾಸ್ತವದಲ್ಲಿ ನಮಗೆ ಪದಾಧಿಕಾರಿಗಳು ಮಾತ್ರ ಇರೋದು. ಆದರೂ ನಾವೇನು ಮಾಡಿದ್ದೇವೆ ಅಂದರೆ ಪ್ರತಿ ಗ್ರಾಮಗಳಲ್ಲಿ ಸಶಕ್ತವಾಗಿ ಸಾಹಿತ್ಯಾಸಕ್ತಿ ಉಳ್ಳಂಥ ನಾವು ಒಬ್ಬೊಬ್ಬರು ಗ್ರಾಮ ಸಂಚಾಲಕರನ್ನು ಆಯ್ಕೆ ಮಾಡಿಕೊಂಡು ಅವರ ಮೂಲಕ ಇಡೀ ಗ್ರಾಮಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿದ್ದೇವೆ. ಮನೆಗಳಲ್ಲಿ ರಾಜ್ಯೋತ್ಸವ ಎನ್ನುವ ಕಾರ್ಯಕ್ರಮ ಬಹಳ ವಿಶಿಷ್ಟವಾಗಿ ಈ ಭಾಗದಲ್ಲಿ ಅದು ಕನ್ನಡದ ಒಂದು ಪ್ರೀತಿಯನ್ನು, ಕನ್ನಡದ ಒಂದು ಅಭಿಮಾನವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡ್ತಾ ಬಂದಿದೆ. ನಾಡಿನ ನಮಗೆ ಬಹಳ ಸಂತೋಷ ಏನಾಗಿದೆ ಅಂದರೆ ಈ ಉಳ್ಳಾಲದ ಜನ ಅವರು ಕನ್ನಡದ ಮೇಲೆ ತೋರುವ ಪ್ರೀತಿ, ಸಾಹಿತ್ಯದ ಮೇಲೆ ತೋರಿಸುವ ಪ್ರೀತಿಯನ್ನು ನಾವು ಆ ಊರುಗಳಿಗೆ ಹೋದಾಗ ಅನುಭವಿಸಿದ್ದೇವೆ. ಹೊರಗೆ ಕಾಣುವುದೇ ಬೇರೆ, ಒಳಗಿರುವುದೇ ಬೇರೆ ಅಂತ. ಹೊರಗೆ ಕಾಣುವಾಗ ಇಲ್ಲೆಲ್ಲ ಕನ್ನಡದ ಸಾಹಿತ್ಯದ ಕುರಿತೆಲ್ಲ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತದೆ. ಆದರೆ ಒಳಗೆ ಹೋದಾಗ ಇಲ್ಲಿನ ಜನರ ಮನಸ್ಸಿನ ಪ್ರೀತಿ, ಅವರ ಒಂದು ಒಡನಾಟ, ಅವರ ಸಂಘಟನಾ ಸಾಮರ್ಥ್ಯ, ಇವುಗಳನ್ನು ನಾವು ಉಳ್ಳಾಲದ ಮೂಲೆಗಳಲ್ಲಿ ನಾವು ಅನುಭವಿಸಿದ್ದೇವೆ. ಇದು ಬಹಳ ವಿಶೇಷ. ಅದರಿಂದ ಒಂದು ಒಳ್ಳೆಯ ರೀತಿಯ ಒಂದು ವರ್ಷದ ಒಂದು ಅಭಿಯಾನವನ್ನು ನಾವು ಪೂರ್ಣಗೊಳಿಸಿದ್ದೇವೆ ಇವತ್ತಿಗೆ. ಈ ಸಮ್ಮೇಳನವನ್ನು ಆಯೋಜಿಸುವಾಗಲೂ ಅಷ್ಟೇ ನಾವು ಈ ಸಮ್ಮೇಳನವನ್ನು ಯಾವ ಆಶಯದಲ್ಲಿ ಮಾಡಬೇಕು ಅಂತ ಕೇಳುವಾಗ ನಾವೇನು ಬೇರೆ ಮಾತಾಡಿಲ್ಲ. ನಮಗೆ ಇವತ್ತು ಯಾಕಂದರೆ ಸಾಹಿತ್ಯದ ಕೆಲಸವೇ ಅದು ತನ್ನ ಕಾಲದ ಮತ್ತು ತಾನು ಯಾವ ನೆಲದಲ್ಲಿ ನಿಂತಿದ್ದೇನೋ ಆ ನೆಲದ, ಆ ದೇಶದ ಮನುಷ್ಯರ ಬದುಕನ್ನು ಒಂದು ಆರೋಗ್ಯಪೂರ್ಣವಾಗಿಸುವುದು, ಧನಾತ್ಮಕಗೊಳಿಸುವುದು, ಆ ಮಾನವೀಯತೆಯನ್ನು ಬಿತ್ತರಿಸುವ ಕೆಲಸ ಅದು ಸಾಹಿತ್ಯ ಮಾಡಬೇಕು, ಸಂಘಟನೆ ಮಾಡಬೇಕು ಅಂತ ನಂಬಿದ ನಾಡು ನಮ್ಮದು.
ಅದನ್ನು ಉಳಿಸಿಕೊಂಡು ಬಂದಿದ್ದೇವೆ. ಆದ್ದರಿಂದ ನಮಗೆ ನಮ್ಮ ಸಂಘಟನೆ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಎಲ್ಲ ಧರ್ಮದವರಿದ್ದಾರೆ, ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಅಂದರೆ ಲಿಂಗಭೇದ ಮರೆತು ನಾವು ಎಲ್ಲರನ್ನು ಒಳಗೆ ಪ್ರಾತಿನಿಧ್ಯವನ್ನು ಕೊಟ್ಟುಕೊಂಡೇ ಈ ಸಂಘಟನೆಯನ್ನು ಕಟ್ಟಿದ್ದೇವೆ. ಬೇರೆ ಬೇರೆ ಪಕ್ಷದವರು ನಾವು ಒಟ್ಟಿಗಿದ್ದೇವೆ. ಭಾಳ ವಿಶೇಷ ಇದು. ಬೇರೆ ಬೇರೆ ಪಕ್ಷದವರೆಲ್ಲ ಇದ್ದೇವೆ. ಅಂದರೆ ಯಾವ ಭೇದ ಭಾವಗಳು ಇಲ್ಲದೆ ಕನ್ನಡ ನಮ್ಮ ಧರ್ಮ, ಕನ್ನಡ ನಮ್ಮ ಒಂದು ಶಕ್ತಿ ಅಂತ ಭಾವಿಸಿಕೊಂಡು ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಿದ್ದೇವೆ. ಈ ಅಂಶವನ್ನು ನಾನು ಉಳ್ಳಾಲದ ಈ ಪ್ರೀತಿಯನ್ನು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನೆನಪು ಮಾಡ್ತೇನೆ. ಈ ಸಮ್ಮೇಳನವನ್ನು ಸಂಘಟಿಸುವಾಗಲೂ ಅಷ್ಟೇ ಇಡೀ ಊರಿನ ಬೇರೆ ಬೇರೆ ದಾನಿಗಳಿಂದ ತೊಡಗಿ ಇಲ್ಲಿರ್ತಕ್ಕಂಥ ಅನೇಕರು ನಾನು ನೆನಪು ಮಾಡಬೇಕು, ಒಂದೆರಡು ಹೆಸರುಗಳು ನೆನಪು ಮಾಡಿಕೊಳ್ಳೋದಿದ್ರೆ, ನಿನ್ನೆ ತಾನೇ ಇಲ್ಲಿ ನಾವು ಕೊನೆಯ ಸಮಾಲೋಚನೆ ಸಭೆ ಮಾಡ್ತಾ ಇದ್ದೀವಿ. ಆ ಹೊತ್ತಿಗೆ ಒಬ್ಬರು ಹಿರಿಯರು, ಈ ಊರಿನ ಅಬ್ದುಲ್ ಖಾದರ್ ಅಂತ ಹೇಳುವ ಒಬ್ಬರು ಹಿರಿಯರು ಸೀದಾ ಬಂದು ಒಂದು 5,000 ರೂಪಾಯಿ ಕೈಯಲ್ಲಿ ಹೀಗೆ ಮಡಚಿಟ್ಟು, ನೀವು ಕನ್ನಡದ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ, ನಮ್ಮದೊಂದು ಕಿಂಚಿತ್ತು ಕೊಡುಗೆ ನಿಮಗೆ, ನೀವು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಅಂದರೆ ನೋಡಿ, ಇನ್ನೊಬ್ಬರು ನಿನ್ನೆ 2 ದಿನಗಳ ಹಿಂದೆ ತನ್ನ ಅಪ್ಪನನ್ನು ಕಳೆದುಕೊಂಡಿರತಕ್ಕಂಥ ಒಬ್ಬ ಹುಡುಗ ಕಿರಣ್, ಆತ ನಿನ್ನೆ ಒಪ್ಪತ್ತು ಊಟ, ಅವನಿಗೆ ಊಟ ಕೂಡ 2 ಹೊತ್ತು ಊಟ ಮಾಡಲಿಕ್ಕಿಲ್ಲ. ಒಪ್ಪತ್ತು ಊಟದ ಈ ಹುಡುಗ ಬೆಳಗಿನಿಂದ ಸಂಜೆವರೆಗೆ ಬಂದು ಈ ಬಿಸಿಲಿನಲ್ಲಿ ಇಲ್ಲಿ ಎಲ್ಲ ಒದ್ದಾಡಿಕೊಂಡು ಎಲ್ಲ ಸಮ್ಮೇಳನದ ಕೆಲಸಗಳಲ್ಲಿ ಇದು ನನ್ನ ತಂದೆಗೆ ಸಂತೋಷ ಕೊಡೋ ಕೆಲಸ ಅಂತ ಬಂದು ನಮ್ಮೊಟ್ಟಿಗೆ ಸೇರಿಕೊಂಡು ಇಡೀ ದುಡಿದಿದ್ದಾನೆ. ಮಾಧವ್ ಉಳ್ಳಾಲ್ ಅಂತ ಒಬ್ಬರು ನಿಮಗೆ ಗೊತ್ತಿರ್ಬೋದು, ಪಿಗ್ಮಿ ಕಲೆಕ್ಟ್ ಮಾಡ್ತಾ ಇರತಕ್ಕಂಥ ಒಬ್ಬರು ಸಜ್ಜನ ಸಮಾಜ ಬಂಧು. ಅವರು ಊರುಗಳಲ್ಲಿ ಈ ಉಳ್ಳಾಲದ ಪರಿಸರದ ಉದ್ದಕ್ಕೂ ಸಾವಿರಾರು ಗಿಡಗಳನ್ನು ನೆಟ್ಟಿರತಕ್ಕಂಥ ಒಬ್ಬ ಪರಿಸರ ಪ್ರೀತಿಯ ಮಾಧವ್ ಉಳ್ಳಾಲ್ರು ರಾಜ್ಯ ಪ್ರಶಸ್ತಿಗೆ ಪಾತ್ರರಾದವರು. ಅವರು ನಿನ್ನೆ ಬೆಳಿಗ್ಗೆ ಬಂದು ತಾನೇ ಸಬ್ಬಲ್ಲಿ ಹಿಡ್ಕೊಂಡು ಹೋಗಿ ಈ ರೋಡಿನ ಬದಿಗಳಲ್ಲಿ ಹೊಂಡ ತೋಡಿ ಇಲ್ಲಿರತಕ್ಕಂಥ ಅಲಂಕಾರಗಳನ್ನೆಲ್ಲ ಇಡೀ ದಿವಸ ಮಾಡಿದ್ದಾರೆ. ನಾನು ನೆನಪು ಮಾಡಬೇಕು, ಯಾಕೆ ಇಂಥದ್ದನ್ನು ನೆನಪು ಮಾಡಿದೆ. ಇಲ್ಲಿ ಎಕ್ಸಾಮಿನ ಪರೀಕ್ಷೆಗಳ ಕಾಲ ಇದು, ಯಾರು ವಿದ್ಯಾರ್ಥಿಗಳು ನಮಗಿಲ್ಲ. ಆಗಲೂ ಕೂಡ ಇಡೀ ಬಂದು 2:30 ತೊಡಗಿ ರಾತ್ರಿ 9 ಆಗಿದೆ ಆ ರಂಗೋಲಿ ಮುಗಿಯುವಾಗ. ಎದುರಿಗೆ ಸುಂದರವಾದ ರಂಗೋಲಿಯನ್ನು ಬಿಡಿಸಿದ್ದಾರೆ ನಮ್ಮ ಕನ್ನಡದ ವಿದ್ಯಾರ್ಥಿಗಳು. MSWನ ವಿದ್ಯಾರ್ಥಿಗಳೆಲ್ಲ ಇಲ್ಲೆಲ್ಲ ಅಲಂಕಾರಗಳೆಲ್ಲ. ಅಂದರೆ ನಾನು ಏನು ಹೇಳ್ತಾ ಇರೋದಂದರೆ, ನಾನು ಹೇಳುವ ಉದ್ದೇಶ ಇದು, ಪ್ರಸ್ತಾವ ಮಾಡೋ 1-2 ಇಂಥ 100 ಸಂಗತಿಗಳಿವೆ ಅಂತ. ಅಂದರೆ ಒಂದು ಕನ್ನಡದ ಕೆಲಸ ಮಾಡುವಾಗ, ಒಂದು ಸಂಘಟನೆಯ ಕೆಲಸ ಮಾಡುವಾಗ ಹೀಗೆ ಪ್ರೀತಿಯಿಂದ ಕೈ ಜೋಡಿಸುವ ಒಂದು ಮನಸ್ಸುಗಳು ಈ ಊರಿನಲ್ಲಿ ಇದೆ ಎನ್ನುವುದನ್ನು ಸಾಂಕೇತಿಕವಾಗಿ ಹೇಳುವುದಕ್ಕಷ್ಟೇ ನಾನು ಈ ಉದಾಹರಣೆಗಳನ್ನು ನೀಡ್ತಾ ಇದ್ದೇನೆ. ಇಂಥ ಅನೇಕರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ, ಅನೇಕ ದಾನಿಗಳು ಕೈ ಜೋಡಿಸಿದ್ದಾರೆ, ಅನೇಕ ಈ ಊರಿನ ಸಂಘಟನಾ ಪ್ರೀತಿಯ ಜನರು ನಮ್ಮ ಜೊತೆಗೆ ಕೂಡಿಕೊಂಡಿದ್ದಾರೆ. ಎಲ್ಲರ ಪ್ರೀತಿ ವಿಶ್ವಾಸವನ್ನು ನಾವು UT ಖಾದರ್ ಅವರು ನಮ್ಮ ಶಾಸಕರು ಆರಂಭದಲ್ಲಿ ನಾವು ಸಮ್ಮೇಳನ ಮಾಡ್ತೇವೆ ಅಂತ ಹೇಳಿದ ತಕ್ಷಣ ಅವರೇ ಎಲ್ಲ ಒಂದು ಸಭೆಯನ್ನು ಕರೆದು ಎಲ್ಲ ಮಾಡಿ ಯಾರ್ಯಾರಿಗೆ ಏನೇನು ವ್ಯವಸ್ಥೆ ಆಗಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಇಂತಹ ಸಜ್ಜನರು ನಮಗೆ ಇಲ್ಲಿ ಅನೇಕರು, ಈ ಊರಿನ ಅನೇಕ ಮಹನೀಯರು ನಮ್ಮ ಜೊತೆಗೆ ಸೇರಿಕೊಂಡು ಈ ಸಂಘಟನೆ, ಈ ಸಾಹಿತ್ಯ ಪರಿಷತ್ತಿನ ಮೇಲೆ ವಿಶೇಷವಾದ ಪ್ರೀತಿಯನ್ನು ತೋರಿದ್ದಾರೆ. ಇದರಿಂದ ಯಾರಿಗೂ ಏನು ವೈಯಕ್ತಿಕವಾದ ಲಾಭಗಳು ಏನೂ ಇಲ್ಲ. ಆಗಿದ್ದಾಗಲೂ ಕೂಡ ಈ ಕನ್ನಡದ ಪ್ರೀತಿ, ಕನ್ನಡದ ಅಭಿಮಾನ, ಅದು ನಮ್ಮ ಶಕ್ತಿ, ಅಂತರಂಗದ ಪ್ರೀತಿ ಅಂತ ಭಾವಿಸಿರತಕ್ಕಂಥ ಒಂದು ಸಂದರ್ಭ ಇದೆಯಲ್ಲ, ಅದು ಬಹಳ ಬಹಳ ಮುದ ಕೊಡುವ ಸಂಗತಿ. ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದುಕೊಂಡು ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ತಮಗೆ ಧನ್ಯವಾದಗಳು ಸರ್. ಉಳ್ಳಾಲ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಶುಭ ವೇದಿಕೆಯಲ್ಲಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿರುವ ನಮ್ಮ ಸಭಾಂಗಣದಿಂದ ಕನ್ನಡದ ಜ್ಯೋತಿ ಎಲ್ಲೆಲ್ಲೂ ಪಸರಿಸಲಿ, ಮನಗಳನ್ನು ಬೆಸೆಯುವ, ಭಾಷಾ ಪ್ರೇಮವನ್ನು ಜಾಗೃತಗೊಳಿಸುವ ಬೆಳಕಾಗಲಿ ಎಂಬ ಆಶಯದೊಂದಿಗೆ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಡಾಕ್ಟರ್ ಎಂ ಮೋಹನ್ ಆಳ್ವ, ಅಧ್ಯಕ್ಷರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ, ಮೂಡಬಿದ್ರೆ. ನದಿಗಳ
ಕವಾಟಗಳನ್ನು ತೆರೆದಿರುವ ಈ ಸುಖಳಿಗುಟ್ಟ ಕೊಳಲು ಸಂಗೀತ ವಿದ್ಯಾಲಯದ ಇವರಿಗೆ ಬಂದ ಕನ್ನಡ ಹೂವಿನ ಪರಿಮಳ ಪಾವಿತ್ರ್ಯತು ಹಲವು ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ತಮ್ಮ ಭಾಷಾ ಪ್ರೇಮ ಸದ್ವಿಚಾರಗಳ ಮೂಲಕ ಕನ್ನಡದ ಉಳಿವಿಗೆ ಅವಿರತವಾಗಿ ಶ್ರಮಿಸುವ ಕನ್ನಡ ಸಾಹಿತ್ಯ ಪರಿಷತ್ತು 108 ವರ್ಷಗಳ ಇತಿಹಾಸವನ್ನು ಹೊಂದಿದೆ. 31 ಜಿಲ್ಲೆ, 5 ಗಡಿನಾಡ ಘಟಕ, 200ಕ್ಕಿಂತಲೂ ಹೆಚ್ಚು ತಾಲೂಕು ಘಟಕಗಳು, ಹೋಬಳಿ ಮಟ್ಟದಲ್ಲಿ ಸಾಹಿತ್ಯ ಪರಿಷತ್ತು, ಗ್ರಾಮ ಮಟ್ಟದಲ್ಲಿ ಸಾಹಿತ್ಯ ಪರಿಷತ್ತು, ಹೀಗೆ ಸಾಹಿತ್ಯ ಪರಿಷತ್ತು ಮನೆ ಮನೆಗೆ ಕನ್ನಡವನ್ನು ತಲುಪಿಸುವ ಕೆಲಸವನ್ನು ಇವತ್ತು ಮಾಡ್ತಾ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ 250ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಸಾಹಿತ್ಯದ ಸೇವೆಯನ್ನು ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 9 ತಾಲೂಕುಗಳಿವೆ. ಈಗಾಗಲೇ 6 ತಾಲೂಕು ಸಾಹಿತ್ಯ ಸಮ್ಮೇಳನ, 1 ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಕಳೆದ ಫೆಬ್ರವರಿಯಲ್ಲಿ ನಾವು ಉಜಿರೆಯಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದೆವು. ಇದು ಉಳ್ಳಾಲ ತಾಲೂಕಿನಲ್ಲಿ ನಡೆಯುತ್ತಾ ಇರುವಂಥದ್ದು 7ನೇ ತಾಲೂಕು ಸಾಹಿತ್ಯ ಸಮ್ಮೇಳನ, ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಸಾಹಿತ್ಯ ಸಮ್ಮೇಳನ. ಐತಿಹಾಸಿಕ ಹಿನ್ನೆಲೆ ಇರುವ ಈ ಒಂದು ಉಳ್ಳಾಲದಲ್ಲಿ ಇವತ್ತು ಈ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವಂಥದ್ದು ಬಹಳ ಸಂತೋಷದ ಸಂಗತಿ. ಈ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವವರು ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು. ನುಡಿಸಿರಿ ಮತ್ತು ವಿಶ್ವ ನುಡಿಸಿರಿ ಮಾಡುವುದರ ಮೂಲಕ ಸಾಹಿತ್ಯ ಲೋಕದಲ್ಲಿ ಪರಿಚಿತರು. ಅವರ ದಿವ್ಯ ಹಸ್ತದಿಂದ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಈ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ದೂರದ ಮುಂಬೈಯಲ್ಲಿರುವ ಶ್ಯಾಮಲಾ ಮಾಧವ್ ಅವರು. ಇವತ್ತು ಸಾಹಿತಿಗಳಿಗೆ ಅವರು ಪರಿಚಿತರು. ಭಾಷಾಂತರದ ಮೂಲಕ ಅವರು ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಹಾಲಿವುಡ್ಡಿನ ಸಿನಿಮಾವನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು. ರವೀಂದ್ರನಾಥ್ ಠಾಗೂರ್ರವರ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು. ಇವತ್ತು ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರ ಸರ್ವಾಧ್ಯಕ್ಷತೆ ವಹಿಸಿಕೊಂಡಿರುವ ಕಾರಣ ಈ ಸಮ್ಮೇಳನದ ಗೌರವ ಹೆಚ್ಚಾಗಿದೆ. ಅವರನ್ನು ವಿಶೇಷವಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾನು ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಸಮ್ಮೇಳನದ ಆಶಯ ಸಾಮರಸ್ಯಕ್ಕಾಗಿ ಸಾಹಿತ್ಯ. ನಾವು ಸಾಮಾನ್ಯವಾಗಿ ಸಮ್ಮೇಳನಗಳನ್ನು ಮಾಡುವಾಗ ಒಂದೊಂದು ಆಶಯವನ್ನು ಇಟ್ಟುಕೊಂಡು ಸಮ್ಮೇಳನ ಮಾಡ್ತೇವೆ. ಆದರೆ ಇಲ್ಲಿ ನಾವು ಸಾಮರಸ್ಯಕ್ಕಾಗಿ ಸಾಹಿತ್ಯ ಅಂತೇಳಿ ಇಟ್ಟುಕೊಂಡಿದ್ದೇವೆ. ಸಾಹಿತ್ಯದ ಮೂಲ ಉದ್ದೇಶ ಸಾಮರಸ್ಯವನ್ನು ಬೆಳೆಸುವುದು. ಸಾಹಿತ್ಯವು ವಿಘಟನೆಯ ಹಾದಿಯನ್ನು ತುಳಿಯಬಾರದು, ಸಂಘಟನೆ ನೆಲೆಯಲ್ಲಿ ಇರಬೇಕು. ಎಲ್ಲರನ್ನೂ ಸೇರಿಸಿಕೊಂಡು ಕಾರ್ಯಪ್ರವೃತ್ತರಾಗುವುದು ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶ. ಇಲ್ಲಿ ಯಾವುದೇ ಜಾತಿ ಭೇದ ಇರುವುದಿಲ್ಲ, ಲಿಂಗ ತಾರತಮ್ಯ ನಮ್ಮ ಗಣನೆಗೆ ಬರುವುದಿಲ್ಲ. ಅದಕ್ಕಾಗಿ ನಾವು ಸಾಮರಸ್ಯವನ್ನು ಕೂಡ ಇಲ್ಲಿ ಇಟ್ಟುಕೊಂಡಿದ್ದೇವೆ. ಸಾಮಾನ್ಯವಾಗಿ ಸಮ್ಮೇಳನ ಅಂತ ಹೇಳಿದ ಕೂಡಲೇ ಅದಕ್ಕೆ ಒಂದು ಜಾತ್ರಾ ಸ್ವರೂಪ ಇದ್ದೇ ಇರ್ತದೆ.
ಇಲ್ಲಿ ಕೂಡ ಸಂಭ್ರಮ ಇದೆ, ಚಿಂತನೆ ಇದೆ, ಬೌದ್ಧಿಕ ಕೊಡುಕೊಳ್ಳುವಿಕೆ ಕೂಡ ಇದೆ. ಎಲ್ಲರೂ ಒಂದೆಡೆ ಸೇರುವುದು ಸಹಬಾಳ್ವೆಯ ಸಂಗತಿ ಕೂಡ ಆಗಿದೆ. ಅದಕ್ಕಾಗಿ ನಾವು ಇಂಥ ಸಮ್ಮೇಳನಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಸಮ್ಮೇಳನ ಮಾಡುವುದರ ಮೂಲಕ ಒಂದು ಸಾಹಿತ್ಯದ ವಾತಾವರಣ ನಿರ್ಮಾಣ ಆಗ್ತದೆ, ಪರಸ್ಪರ ಸಾಂಸ್ಕೃತಿಕ ವಿನಿಮಯ ಕೂಡ ಆಗ್ತದೆ. ಇದೆಲ್ಲವೂ ಕೂಡ ನಾಡು ನುಡಿ ಸಂಸ್ಕೃತಿಯ ಉತ್ಕರ್ಷಕ್ಕೆ ಮತ್ತು ಬೆಳವಣಿಗೆಗೆ ಪ್ರೇರಣೆ ಆಗಬೇಕು ಎಂಬುದೇ ನಮ್ಮ ಆಶಯ. ಅದಕ್ಕಾಗಿ ಈ ಸಾಮರಸ್ಯವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಬಂಧುಗಳೇ, ಕನ್ನಡ ಸಾಹಿತ್ಯ ಪರಿಷತ್ತು, ನಮ್ಮ ಜಿಲ್ಲೆಯ ಸಾಹಿತ್ಯ ಪರಿಷತ್ತು ನಿರಂತರ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ನಮ್ಮ ಉಳ್ಳಾಲ ತಾಲೂಕಿನ ಅಧ್ಯಕ್ಷರು 20ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಇವತ್ತು ಸಾಹಿತ್ಯ ಪರಿಷತ್ತನ್ನು ಒಂದು ಮಾದರಿ ಪರಿಷತ್ತನ್ನಾಗಿ ಅವರು ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಉಳ್ಳಾಲ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಭಾಳ ಕಡಿಮೆ ಇದ್ದಾರೆ, ಬೆರಳೆಣಿಕೆಯಷ್ಟು ಇದ್ದಾರೆ. ಇವತ್ತು ಈ ಸಮ್ಮೇಳನದ ಹೊರಾಂಗಣದಲ್ಲಿ ನಾವು ಅದಕ್ಕೆ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ತಾವೆಲ್ಲರೂ ಕೂಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಾಗುವುದರ ಮೂಲಕ ನಾವು ಕೂಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಇದ್ದೇವೆ ಎನ್ನುವಂಥ ಭಾವನೆ ಎಲ್ರಿಗೂ ಕೂಡ ಬರಬೇಕು. ಅದಕ್ಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ಕೂಡ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ಉದ್ಘಾಟನೆ ಕಾರ್ಯಕ್ರಮ ಮುಗಿದ ಬಳಿಕ ಬೇರೆ ಬೇರೆ ಗೋಷ್ಠಿಗಳು ನಡೀಲಿಕ್ಕಿದೆ. ಕರಾವಳಿ ಸಾಹಿತ್ಯದಲ್ಲಿ ಸಾಮರಸ್ಯ, ನೃತ್ಯ ಸಂಭ್ರಮ, ವಿಚಾರ ಮಂಥನ, ಕವಿಕಾವ್ಯ ಲಹರಿ, ಗ್ರಾಮೀಣ ಪತ್ರಿಕೋದ್ಯಮ ಸವಾಲು ಮತ್ತು ಸಾಧ್ಯತೆಗಳು, ಆಮೇಲೆ ಉಳ್ಳಾಲದ ಸದ್ದಿಲ್ಲದ ಸಾಧಕರು, ಸಮಾರೋಪ ಸಮಾರಂಭ, ಈ ಎಲ್ಲ ಕಾರ್ಯಕ್ರಮಗಳು ಸಾಯಂಕಾಲದವರೆಗೆ ನಡೀಲಿಕ್ಕಿದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕೆಲವರು ನಮ್ಮಲ್ಲಿ ಆಗಾಗ ಪ್ರಶ್ನೆ ಮಾಡ್ತಾರೆ, ಸರ್ ತಾಲೂಕು ಸಮ್ಮೇಳನ ಅಗತ್ಯ ಉಂಟಾ, ಜಿಲ್ಲಾ ಸಮ್ಮೇಳನ ಅಗತ್ಯ ಉಂಟಾ ಅಂತೇಳಿ. ಬಹುಶಃ ಇವತ್ತು ನಾವು ಶ್ಯಾಮಲಾ ಮಾಧವ್ ಅವರು ದೂರದ ಮುಂಬೈಯಲ್ಲಿ ಇದ್ದರೂ ಕೂಡ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಜನರಿಗೂ ಕೂಡ ಪರಿಚಯ ಆಗಿದೆ. ಅದು ಇಂಥ ಸಮ್ಮೇಳನಗಳಿಂದ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಉಳ್ಳಾಲದಲ್ಲಿ ಬಹಳಷ್ಟು ಸಾಧಕರು ಇದ್ದಾರೆ, ಆದರೆ ಅವರನ್ನು ಇವತ್ತು ಇಂಥ ಒಂದು ಸಮ್ಮೇಳನದ ಮೂಲಕ ಗುರುತಿಸುವುದರ ಮೂಲಕ ಅವರ ಪರಿಚಯ ಕೂಡ ನಮಗೆ ಆಗ್ತದೆ. ಆ ಕಾರಣಕ್ಕಾಗಿ ನಾವು ಸಮ್ಮೇಳನ ನಡೆಸ್ತಾ ಬರ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸುತ್ತಾ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಆಗ್ತೇನೆ. ಜೈ ಹಿಂದ್. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರ ಸದಾಶಯ ನುಡಿಗಳಿಗಾಗಿ ಇದೇ ಆಳದ ಕೃತಜ್ಞತೆಗಳು. ಕರಾವಳಿಗರಿಗೆ ಕನ್ನಡ ಸಮ್ಮೇಳನ ಎಂದಾಕ್ಷಣ ತಕ್ಷಣ ಸ್ಮೃತಿ ಪರದೆಯಲ್ಲಿ ಹಾದು ಹೋಗುವುದು ಅದೇ ಜೈನ ಕಾಶಿ ಮೂಡಬಿದ್ರೆ, ವಿದ್ಯಾಗಿರಿ, ರತ್ನಾಕರವರ್ಣಿ ವೇದಿಕೆ. ಹೌದು, ರಾಜ್ಯ ಗೆದ್ದ ಅರಸು ಕುವರನೊಬ್ಬ ತನ್ನ ಅಂಕಮಾಲೆ ಬರೆದ ಹಾಗೆ ಮೋಹನ್ ಆಳ್ವರದ್ದು ಪರಿಚಯಿಸಿದ್ದು ನುಡಿಯೇ ಸಿರಿಯಾಗಿ ವಿರಾಸತ್ತಿನಲ್ಲಿ ವಿರಾಜಿಸಿದ ವಿರಾಟ್ ಸಮ್ಮೇಳನ. ಒಂದೇ ಮಾತಲ್ಲಿ ಹೇಳುವುದಾದರೆ ಅಂದು ಇಂದು ಮುಂದಕ್ಕೂ ಕನ್ನಡವನ್ನು ಮೋಹನ ಆಳುವ, ಎಂದೆಂದಿಗೂ ಬಾಳುವ. ಡಾಕ್ಟರ್ ಮೋಹನ ಆಳ್ವರು ದೀವಿಗೆಯ ದೀಪವನ್ನು ಬೆಳಗಿದ್ದಾರೆ, ಈಗ ಮಾತಿನ ದೀಪವನ್ನು ಬೆಳಗ್ತಾರೆ. ಬನ್ನಿ ಆ ವಚೋಪ್ರಭೆಗೆ ಮುಖ ಒಡ್ಡೋಣ. ನಾನು ಈ ಸಮಯದಲ್ಲಿ ಕನ್ನಡದ ಭಾಷೆಯ ಬಗ್ಗೆ ಏನನ್ನೂ ಹೇಳದೆ, ಯಾಕಂತೇಳಿದರೆ ಈ ಕನ್ನಡದ ಭಾಷೆಯ ಬಗ್ಗೆ ಇವತ್ತು ಬೇರೆ ಬೇರೆ ಮಜಲುಗಳಲ್ಲಿ ಬೆಳಗಿಂದ ಸಂಜೆವರೆಗೆ ಬೇರೆ ಬೇರೆ ವಿಚಾರಗಳು ಮಾತಾಡಲಿಕ್ಕಿದೆ, ಕೇಳಲಿಕ್ಕಿದೆ.
ಈ ದೃಷ್ಟಿಯಲ್ಲಿ ನನಗೆ ಬಹಳ ಮುಖ್ಯವಾಗಿ ಇಡೀ ನಮ್ಮ 2000 ವರ್ಷದ ಇತಿಹಾಸ ಇರುವಂಥ ಈ ಕನ್ನಡ ಭಾಷೆಯ ಬೆಳೆದು ಬಂದ ರೀತಿಯಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆ ಎಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದೆ. ಇದರ ಮುಖಾಂತರ ಅದೆಷ್ಟೋ ಜನ ಆ ಕನ್ನಡದ ಭಾಷೆಯನ್ನು ಸರಿಯಾಗಿ ಕಲಿತು, ಅದು ಸಾಹಿತ್ಯದ ಮುಖಾಂತರ ಇರ್ಬೋದು, ಬೇರೆ ಬೇರೆ ಆಯಾಮಗಳಲ್ಲಿರ್ಬೋದು, ಆಡುಭಾಷೆಯಾಗಿರ್ಬೋದು, ಎಷ್ಟು ಸುಂದರವಾಗಿ ಇಡೀ ನಾಡಿನಾದ್ಯಂತ ಬೆಳೆದಿದೆ. ಆಮೇಲೆ ಅದರ ಮುಖಾಂತರ ಎಷ್ಟು ಇವತ್ತು ಸಾಂಸ್ಕೃತಿಕವಂಥ ಬದುಕು ಇವತ್ತು ಮೂಡಿಬಂದು ಎಷ್ಟು ಜೀವಕಲೆ ಬಂದಿದೆ ಎಂಬುದನ್ನು ಇಟ್ಟುಕೊಂಡು ನಾನು ಆ ವಿಷಯವನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಇಡೀ 2000 ವರ್ಷದ ಇತಿಹಾಸದಲ್ಲಿ ಕನ್ನಡ ಭಾಷೆಯನ್ನು ತೆಗೆದು ನೋಡಿದರೆ ಕನ್ನಡ ಮಾಧ್ಯಮ ಶಾಲೆ ಎಂಬುದು ಬಹಳ ಪ್ರಮುಖ. ಕನ್ನಡ ಮಾಧ್ಯಮ ಶಾಲೆ ಇಲ್ಲದೆ ಹೋದರೆ ಈ ವೇದಿಕೆಯಲ್ಲಿದ್ದಂಥ ಇಂಥ ಅತಿಥಿಗಳು ಎಲ್ಲರೂ ಕೂಡ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ಓದಿ ಇವತ್ತು ಈ ಸ್ಥಿತಿಗತಿಗಳಿಗೆ ಬಂದವರು. ಇವತ್ತು ನಾವು ಇದನ್ನು ನೋಡ್ತಾ ಹೋದರೆ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ಆದ ಮೇಲೆಯೂ ಕೂಡ ಅದೆಷ್ಟು ಕನ್ನಡ ಮಾಧ್ಯಮ ಶಾಲೆಯನ್ನು ನಮ್ಮ ನಾಡಿನಾದ್ಯಂತ ಕಟ್ಟುವಲ್ಲಿ ನಮ್ಮ ಊರಿನ ಗಣ್ಯರಿರ್ಬೋದು, ರಾಜಕೀಯ ವ್ಯಕ್ತಿಗಳು ಇರ್ಬೋದು, ಅಥವಾ ನಮ್ಮ ರಾಜಕೀಯ ಪಕ್ಷಗಳು ಇರ್ಬೋದು, ಇದೆಲ್ಲವೂ ಬಹಳ ಆಶೆಯನ್ನಿಟ್ಟುಕೊಂಡು ಬಹಳಷ್ಟು ವಿಶೇಷವಾಗಿ ಅಲ್ಲಲ್ಲಿ ಕಟ್ಟುತ್ತಾ ಹೋದರು. ಹೀಗೆ ಕಟ್ಟುತ್ತಾ ಅದೆಷ್ಟು ಶಾಲೆಗಳು ಬಂದು ಹೋಯಿತು ನೋಡಿ. ಹೀಗೆ ಮುಂದೆ ಹೋಗ್ತಾ ಇರುವಾಗ ಅನಿವಾರ್ಯವಾಗಿ ಕನ್ನಡ ಶಾಲೆಯ ಒಟ್ಟಿಗೆ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಒಂದೊಂದೇ ಬರಲಿಕ್ಕೆ ಪ್ರಾರಂಭ ಆಯಿತು. ಅದರ ಜೊತೆ CBSE, ICSE ಬೇರೆ ಬೇರೆ ವಿಚಾರದಲ್ಲಿ ಬೇಕಾದಷ್ಟು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಬಂತು. ಇನ್ನು ಮುಂದೆ ಬೇಕಾದಷ್ಟು ಪದವಿ ಕಾಲೇಜುಗಳು, ಉನ್ನತ ಪದವಿ ಕಾಲೇಜುಗಳು ಮತ್ತು ಪ್ರೊಫೆಷನಲ್ ಕಾಲೇಜುಗಳು ಅನಿವಾರ್ಯವಾಗಿ ನಮ್ಮ ದೇಶದಲ್ಲಿ ಬಂತು. ಇದು ತಪ್ಪಲ್ಲ, ಇದು 100ಕ್ಕೆ 100 ಸರಿಯಾದ ವಿಚಾರವೇ. ನಾವು ವಿದ್ಯಾಕ್ಷೇತ್ರದಲ್ಲಿ ಆದಂಥ ಬದಲಾವಣೆ ಇಲ್ಲಿ. ಆದರೆ ಇಡೀ ಕನ್ನಡ ಮಾಧ್ಯಮ ಶಾಲೆ ಮುಂದೆ ಹೋಗುವಾಗ ಯಾವ ಸ್ಥಿತಿಗತಿಗಳಿಗೆ ಬಂತು ಎಂಬುದನ್ನು ಒಮ್ಮೆ ನಾವು ಅವಲೋಕನ ಮಾಡುವ. ಈಗ ಯಾವ ಕ್ಷೇತ್ರ, ನಮ್ಮ ಇಡೀ ವಿದ್ಯಾಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಗಳನ್ನು ಆಲೋಚನೆ ಮಾಡಿದರೂ ಕೂಡ ನಮ್ಮ ಕಣ್ಣನ್ನೇ ನಂಬದ ಹಾಗೆ ನಮ್ಮ ಹಳ್ಳಿಗಳಲ್ಲಿರ್ಬೋದು, ನಮ್ಮ ಊರುಗಳಲ್ಲಿರ್ಬೋದು, ನಮ್ಮ ಜಿಲ್ಲೆ, ರಾಜ್ಯ, ದೇಶದಲ್ಲಿ, ಜಗತ್ತಿನಲ್ಲಿ ನಮ್ಮ ಕಣ್ಣನ್ನೇ ನಂಬದ ಹಾಗೆ ಎಷ್ಟು ಕ್ಷೇತ್ರಗಳು ಇವತ್ತು ಬದಲಾವಣೆ ಆಗಿದೆ. ಹೀಗೆ ಆಗುವಾಗ ವಿದ್ಯಾಕ್ಷೇತ್ರವು ಬದಲಾವಣೆ ಆಗಬೇಕಾದ್ದು ನಮ್ಮ ಧರ್ಮ, ಅದರಲ್ಲಿ ಏನು ಎರಡು ಮಾತು ಇಲ್ಲ. ಆದರೆ ಇಂಥ ಬದಲಾವಣೆ ಆಗುವಾಗ ಯಾರು ನಾನು ಕಟ್ಟಿಕೊಂಡಂಥ ಯಾವುದೇ ಕ್ಷೇತ್ರವನ್ನು ಅದನ್ನು ಮೇಲ್ದರ್ಜೆಗೆ ಕಾಲದಲ್ಲಿ ತರುತ್ತಾ ಚಲಾವಣೆಯಲ್ಲಿದ್ದದ್ದ ನಾಣ್ಯವಾಗಿ ಉಳಿಬೇಕು ಹೊರತು ಇಲ್ಲದೆ ಹೋದರೆ ಅದು ಸವಕಲು ನಾಣ್ಯ ಆಗ್ತದೆ. ಈ ದೃಷ್ಟಿಯಲ್ಲಿ ಗಮನಿಸಿದರೆ ನಮ್ಮ ಕನ್ನಡ ಮಾಧ್ಯಮ ಶಾಲೆ ಕಾಲದಲ್ಲಿ ಮುಂದೆ ಹೋಗ್ತಾ ಇರುವಾಗ ಈ ಕಾಲದಲ್ಲಿ ಆದಂಥ ಬದಲಾವಣೆಗಳನ್ನು ಎದುರಿಸಲಿಕ್ಕೆ ಆಗದೆ ಅದು ಸೊರಗ್ತಾ ಹೋಗುವುದನ್ನು ನಾವು ಗಮನಿಸಿದ್ದೇವೆ. ಇದಕ್ಕೆ ಒಂದು ಕಾರಣ, ಹೇಗೆ ನಮ್ಮ ಹಿರಿಯರಿಗೆ ನಮ್ಮ ಊರಿನಲ್ಲಿ ಕಟ್ಟಿದಂಥ ನಮ್ಮ ಶಾಲೆಗಳನ್ನು ಅದನ್ನು ಮುಂದೆ ಕೊಂಡು ಹೋಗುವಾಗ ಆ ಹಿಂದೆ ಇದ್ದಂಥ ಏನು ನಮ್ಮ ಆಸಕ್ತಿ ಇದೆ, ಆ ಆಸಕ್ತಿಯು ಕುಂಠಿತ ಆಗ್ತಾ ಹೋದದ್ದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಇದರ ಜೊತೆ ಇದೆಲ್ಲವೂ ಸರ್ಕಾರಿ ಅನುದಾನಿತ ಸರ್ಕಾರಿ ಶಾಲೆಗಳಾಗಿ ಬಹಳಷ್ಟು ಪರಿವರ್ತನೆ ಆದದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಹೋಗುವಾಗ ಇಲ್ಲಿ ಈಗಿರುವಂಥ ಕನ್ನಡ ಮಾಧ್ಯಮ ಶಾಲೆಗಳು ಸೊರಗ್ತಾ ಹೋಯಿತು. ಆದರೆ ಬಹಳ ಮುಖ್ಯವಾಗಿ ಸರ್ಕಾರ, ನಾವು ತಪ್ಪು ಮಾಡಿದರೂ ಕೂಡ ಸರ್ಕಾರ ತಪ್ಪು ಮಾಡಬಾರ್ದು. ಯಾಕೆಂದರೆ ಪ್ರತಿಯೊಂದು ಮುಖ್ಯಮಂತ್ರಿಗಳು ಕೂಡ ಹೇಳುವುದು, ನಾನು ಈ ಮಣ್ಣಿನ ಮಗ, ಈ ಮಣ್ಣಿನ ಬಗ್ಗೆ, ಇಲ್ಲಿಯ ಸಂಸ್ಕೃತಿ ಬಗ್ಗೆ, ಇಲ್ಲಿಯ ಭಾಷೆಯ ಬಗ್ಗೆ, ಇದರ ಬಗ್ಗೆ ಭಾಳ ಸ್ವಾಭಿಮಾನದಿಂದ ಹೇಳುವುದನ್ನು ನೋಡಿದ್ದೇವೆ. ಆದರೆ ಕೃತಿಯಲ್ಲಿ ಆಗುವಾಗ ಹಿಂದಿನ ಬಾಗಿಲಿನಲ್ಲಿ ಹೇಗೆ ಪ್ರವೇಶ ಆಗ್ತದೆ ಎಂಬುದಕ್ಕೆ ನಾನು ಉದಾಹರಣೆ ಕೊಡ್ತಾ ಹೋಗ್ತೇನೆ. 92ನೇ ಇಸವಿಯಲ್ಲಿ ದೇವೇಗೌಡರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾಗ ಕನ್ನಡ ಮಾಧ್ಯಮ ಶಾಲೆಯನ್ನು ಈಗಿರುವ ಒಂದು ಹೊಸ ದಿಕ್ಕಿನಲ್ಲಿ ಹೋಗಬೇಕು ಅಂತೇಳಿ ಮೊರಾರ್ಜಿ ದೇಸಾಯಿ ಎಂಬ ಶಾಲೆಗಳನ್ನು ಜಿಲ್ಲೆಗೊಂದು ಮಾಡಿ 34 ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಆ ಶಾಲೆಗಳನ್ನು ಒಮ್ಮೆ ಆಲೋಚನೆ ಮಾಡಿ ಎಷ್ಟು ಸುಂದರವಾಗಿ ಕಟ್ಟಿದ್ರು. ಇಡೀ ಅದರ ಆವರಣ ಇರ್ಬೋದು, ಎಲ್ಲ ಕಟ್ಟಡಗಳಿರ್ಬೋದು, ಅಲ್ಲಿರುವ ಶಿಕ್ಷಕರಿರ್ಬೋದು, ಅಲ್ಲಿರುವ ವಸತಿಗಳಿರ್ಬೋದು, ಇದನ್ನೆಲ್ಲ ಸುಂದರವಾಗಿ ಕಟ್ಟಿ ಆದರ್ಶವಾದಂಥ ಒಂದು ಕನ್ನಡ ಮಾಧ್ಯಮ ಶಾಲೆಯಾಗಿ ಅದು ಮುಂದೆ ಹೋಯಿತು. ಆದರೆ ಮುಂದೆ ಬಂದಂಥ ಯಾವ ಮಣ್ಣಿನ ಮಕ್ಕಳಾಗಲಿ ಸರ್ಕಾರ ಆಗಲಿ ಮೆಲ್ಲ ಹಿಂದಿನ ಬಾಗಿಲಿಂದ ಹೇಗೆ ಪ್ರವೇಶ ಆಯಿತು ನೋಡಿ. ಅದೇ ಶಾಲೆಗಳು, ಸರ್ಕಾರಿ ಶಾಲೆಗಳು ಮುಂದೆ ಹೋಗ್ತಾ ಮೊರಾರ್ಜಿ ದೇಸಾಯಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳು, ಅಂಬೇಡ್ಕರ್ ಶಾಲೆಗಳು, ಇವತ್ತು ಬಸವಣ್ಣನವರ ಹೆಸರಿನಲ್ಲಿ, ಇವತ್ತು ನಮ್ಮ ನಾರಾಯಣ ಗುರುರವರ ಹೆಸರಿನಲ್ಲಿ, ಹೀಗೆ ಹಲವಾರು ಶಾಲೆಗಳು, ಸರ್ಕಾರಿ ಶಾಲೆಗಳು ಬರ್ತಾ ಈಗ 820 ಶಾಲೆಗಳು ಇಂಥ ಶಾಲೆಗಳಿದೆ. ಇದರಲ್ಲಿ 3 ಲಕ್ಷ ಮಕ್ಕಳಿದ್ದಾರೆ. ಆದರೆ ಇದೆಲ್ಲ ಶಾಲೆಗಳು ಕೂಡ
ಅದರ ಜೊತೆ ನಮ್ಮ ಮೊರಾರ್ಜಿ ದೇಸಾಯಿ ಶಾಲೆ ಹಿಂದಿನ ಮಾಡಿದ್ದವು ಕೂಡ ಎಲ್ಲವನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿಯೇ ಪ್ರಾರಂಭ ಮಾಡಿಬಿಟ್ಟು ಆದರ್ಶವಾದಂಥ ಎಲ್ಲ ಶಾಲೆಗಳು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರಾರಂಭ ಆಯಿತು. ಮಾತಿನಲ್ಲಿ ಬಹಳ ಸುಂದರವಾಗಿ ಹರಿಬಿಟ್ರು. ಬಡವರು ಮಾತ್ರ ಯಾಕೆ ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಓದಬೇಕು, ಇಂಗ್ಲೀಷ್ ಓದಲಿಕ್ಕೆ ಸಾಧ್ಯ ಇಲ್ವಾ ಎಂಬ ಮಾತಿನಲ್ಲಿ ಆ ಮಾತಿನ ಮುಖಾಂತರ ಇದೆಲ್ಲವನ್ನು ಇಂಗ್ಲೀಷ್ ಮಾಧ್ಯಮ ಶಾಲೆ ಮಾಡಿಬಿಟ್ಟು. ನಾನು ಇದರ ಬಗ್ಗೆ ಇದನ್ನು ಹೇಳಿದೆ, ನನಗೆ ಇಂಗ್ಲೀಷಿನ ಮೇಲೆ ಕೋಪವೂ ಇಲ್ಲ, ಅದರ ಬಗ್ಗೆ ಹೇಳೋದಲ್ಲ. ಆದರೆ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳು ಹೇಗೆ ಸೊರಗಿತು ಎಂಬುದಕ್ಕಾಗಿ ಹೇಳ್ತಾ ಇದ್ದೇನೆ. ನಾನು ಇವತ್ತಿಗೂ ಸರ್ಕಾರದ ಹತ್ರ ಹೇಳೋದು, ನೀವು ಎಷ್ಟು ಬೇಕಾದರೂ ಇಂಥ ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ಮಾಡಿ, ಅದರ ಜೊತೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆಯನ್ನು ಈ ಕಾಲಕ್ಕೆ ಸರಿಯಾಗಿ ಬೇಕಾಗುವಂಥ ಹೇಗೆ ಒಂದು CBSE ಶಾಲೆ ಇದೆ, ಹೇಗೆ ಒಂದು ICSE ಶಾಲೆ ಇದೆ, ಹೇಗೆ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ಇದೆ, ಹೇಗೆ ನೀವು ಈ ಎಲ್ಲ ಶಾಲೆಗಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಆದರ್ಶವಾಗಿ ಕಟ್ಟಿದ್ದೀರಿ, ಅಂಥದ್ದೇ ಕನ್ನಡ ಮಾಧ್ಯಮವನ್ನೇ ಇಟ್ಕೊಂಡು ಇವತ್ತು ಅಂಥ ಆದರ್ಶವಂತಹ ಶಾಲೆಯನ್ನು ನಿಮಗೆ ಕಟ್ಟಲಿಕ್ಕೆ ಆಗದೆ ಹೋದರೆ ಇದು ಯಾರ ಸೋಲು ಎಂಬುದನ್ನು ನಾನು ಹೇಳ್ತಾ ಇದ್ದೇನೆ. ಇದು ಹಿಂದಿನ ಬಾಗಿಲಿಂದ ಬಂದಂಥ ವಿಚಾರ. ಇವತ್ತಿಗೂ ನಾನು ಹೇಳುವುದಿಷ್ಟೇ, ಇವತ್ತು 45,000 ಪ್ರಾಥಮಿಕ ಶಾಲೆ ಒಟ್ಟು ಶಾಲೆಗಳು ನಮ್ಮ ರಾಜ್ಯದಲ್ಲಿದೆ. ಇದರಲ್ಲಿ ಇವತ್ತಿಗೂ 30,000 ಶಾಲೆ ಕನ್ನಡ ಮಾಧ್ಯಮದಲ್ಲಿರುವಷ್ಟು ಶಾಲೆ, 15,000 ಪ್ರೌಢಶಾಲೆಗಳಿವೆ. ಇದರಲ್ಲೂ 10,000 ಶಾಲೆಗಳು ಇರುವುದು ಇವತ್ತು ಕನ್ನಡ ಮಾಧ್ಯಮ ಶಾಲೆಯಲ್ಲಿ. ಇವತ್ತಿಗೂ ಪರೀಕ್ಷೆ ಕೂತ್ಕೊಳ್ಳುವಂಥ ಮಕ್ಕಳಲ್ಲೂ ಕೂಡ ಇವತ್ತು ಒಂದು 9 ಲಕ್ಷ ಜನ ಪರೀಕ್ಷೆಗೆ 10ನೇ ತರಗತಿಯಲ್ಲಿ ಕೂತ್ಕೊಳ್ತಾ ಇದ್ದರೆ, ಇವತ್ತಿಗೂ ಸರ್ಕಾರದ ಲೆಕ್ಕದ ಪ್ರಕಾರ ನಾನು ಹೇಳುವುದು, ಅವರ ಸುಳ್ಳು ಲೆಕ್ಕಗಳಿದ್ದರೆ ನಾನು ಅದಕ್ಕೆ ಜವಾಬ್ದಾರನಲ್ಲ. ಇವತ್ತಿಗೂ ಹೇಳುವುದಿಷ್ಟೇ, 9 ಲಕ್ಷ ಜನ ಪರೀಕ್ಷೆಗೆ 10ನೇ ತರಗತಿಯಲ್ಲಿ ಕೂತ್ಕೊಳ್ತಾರೆ. ಆದರೆ 4 ಲಕ್ಷದಷ್ಟು ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಮಕ್ಕಳು ಇವತ್ತು ಪರೀಕ್ಷೆ ಕೂತ್ಕೊಳ್ತಾರೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಇದರ ಜೊತೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಇವತ್ತಿಗೂ ಪರೀಕ್ಷೆ ಕೂತ್ಕೊಳ್ಳೋದು ಹತ್ತಿರ 3 ಲಕ್ಷ ಜನ. ಇನ್ನು CBSEಯಲ್ಲಿ ಪರೀಕ್ಷೆ ಕೂತ್ಕೊಳ್ಳೋದು ಒಂದು 88,000, ICSEಯಲ್ಲಿ ಕೂತ್ಕೊಳ್ಳೋದು ಒಂದು 40,000 ಮಕ್ಕಳು. ಇದರ ಜೊತೆಯಲ್ಲಿ ಇವತ್ತು ಮರಾಠಿ ಮೀಡಿಯಮ್, ಆಮೇಲೆ ಉರ್ದು ಮಾಧ್ಯಮ, ತೆಲುಗು ಮಾಧ್ಯಮ ಅಂತೇಳಿ ಒಂದು 66,000 ಮಕ್ಕಳು. ಈ ರೀತಿಯೆಲ್ಲ ಇದ್ದುಕೊಂಡು 9 ಲಕ್ಷ ಮಕ್ಕಳು ಇರೋದು. ಇನ್ನೂ ಕಾಲ ಮಿಂಚಿರಲಿಲ್ಲ. ಇನ್ನೂ ಸರ್ಕಾರ ಸರಿಯಾಗಿ ತಲೆ ಎತ್ತಿದರೆ ಒಂದು ಆದರ್ಶವಾದಂಥ ಕನ್ನಡ ಮಾಧ್ಯಮ ಶಾಲೆಗಳನ್ನು ಕಟ್ಟಿದರೆ ಕನ್ನಡದ ಭಾಷೆ ಉಳಿಲಿಕ್ಕೆ ಸಾಧ್ಯ. ಹೇಗೆ ಒಂದು ಮರ ಇವತ್ತು ಸುಂದರವಾಗಿ ಕಾಣ್ತಾ ಇದ್ದಾರೆ, ಆದರೂ ಎಲೆಗಳೆಲ್ಲ ಇದ್ದು ಭಾಳ ಸುಂದರವಾಗಿ ಕಾಣ್ತಾ ಇದ್ದರು, ಇವತ್ತು ಕನ್ನಡ ಭಾಷೆಯೂ ಕೂಡ ಬಹಳಷ್ಟು ವೈಭವೀಕರಣವಾಗಿ ಬೇಕಾದಷ್ಟು ಆಡುಭಾಷೆಯಾಗಿ ಸಾಂಸ್ಕೃತಿಕವಾಗಿ ಅಥವಾ ಬೇರೆ ಬೇರೆ ರಂಗದಲ್ಲಿ ಇವತ್ತು ಇಷ್ಟು ಮಿಂಚಿದ್ರು ಕೂಡ ಇಷ್ಟೆಲ್ಲ ಸಾಹಿತ್ಯ ಪರಿಷತ್ನ ಮುಖಾಂತರ ಇಷ್ಟೆಲ್ಲ ಸಮ್ಮೇಳನ ವೈಯಕ್ತಿಕವಾಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗುವುದು ನಮಗೆ ಭಾಳ ಚಂದವಾಗಿ ಕಾಣ್ತಾ ಇದೆ. ಆದರೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ಕನ್ನಡ ಮಾಧ್ಯಮ ಶಾಲೆ ಎಂಬುದು ಅದು ಕನ್ನಡದ ಒಂದು ಮರದ ತಿರುಳು ಇದ್ದಾಗೆ. ಈ ತಿರುಳು ಈಗ ಕ್ರಮೇಣ ಅದು ಕ್ಷೀಣವಾಗ್ತಾ ಹೋದರೆ ಈ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ ಮುಂದೆ. ಈ ದೃಷ್ಟಿಯಲ್ಲಿ ನಾವು ಒಂದು 100 ಕಾಲ ಸೂರ್ಯಚಂದ್ರರಷ್ಟು ಕಾಲ ಆಲೋಚನೆ ಮಾಡುವಾಗ ಕನ್ನಡ ಮಾಧ್ಯಮ ಶಾಲೆ ಗಟ್ಟಿಯಾಗಿ ಉಳಿಯದೆ ನಮ್ಮ ಕನ್ನಡ ಭಾಷೆಗಳಿಗೆ, ಈ ಸಾಹಿತ್ಯಕ್ಕೆ ಇನ್ನು ಮುಂದೆ ಬಹಳ ದೊಡ್ಡ ಆಪತ್ತು ಬರ್ಬೋದು ಎಂಬುದನ್ನು ನಾವೀಗ ಆಲೋಚನೆ ಮಾಡಬೇಕಾಗ್ತದೆ. ಈ ದೃಷ್ಟಿಯಿಂದ ನಾನು ಸರ್ಕಾರದಲ್ಲಿ ವಿನಂತಿಸಿದೆ. ನಮ್ಮ ಕಣ್ಣೆದುರಲ್ಲಿ ಚೀನಾ ಕಾಣ್ತಾ ಇದೆ, ಜರ್ಮನ್ ಕಾಣ್ತಾ ಇದೆ, ಇವತ್ತು ರಷ್ಯಾ ಕಾಣ್ತಾ ಇದೆ, ಇವತ್ತು ಜಪಾನ್ ಕಾಣ್ತಾ ಇದೆ, ಇಂಥ ಬಹಳಷ್ಟು ರಾಷ್ಟ್ರಗಳು ಕಾಣ್ತಾ ಇದೆ. ಇವರಿಗೆಲ್ಲರಿಗೂ ಇಂಗ್ಲೀಷಿನ ದಾಳಿ ಇದೆ. ಆದರೆ ಇವತ್ತು ಆ ಜಾಗದಲ್ಲಿ, ಆ ನಾಡಿನಲ್ಲಿ ಇವತ್ತು ಅಲ್ಲಿಯ ಭಾಷೆಯನ್ನು ಸಾರ್ವಭೌಮವಾಗಿ ಹೇಗೆ ಕಟ್ಟಿದ್ದಾರೆ, ಈ ಕಾಲಕ್ಕೆ ಸರಿಯಾಗಿ ಇಡೀ ಜಗತ್ತಿಗೆ ಯಾವ ರೀತಿ ಸಡ್ಡೆ ಹೊಡಿತಾ ಇದ್ದಾರೆ ಎಂಬುದನ್ನು ಸ್ವಲ್ಪ ಆಲೋಚನೆ ಮಾಡುವ. ಇಲ್ಲಿ ಬರಬೇಕಾದಂಥ ಪ್ರಶ್ನೆ, ಇವತ್ತು ಭಾಷೆಗಳು ಮುಖ್ಯ ಅಲ್ಲ, ನಾವು ಯಾವ ರೀತಿಯಲ್ಲಿ ಅದನ್ನು ಪ್ರಸ್ತುತಪಡಿಸ್ತೇವೆ, ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ, ಮಾಡಿಕೊಂಡು ಇವತ್ತು ಅದರ ಮುಖಾಂತರ ಇವತ್ತು ಮಕ್ಕಳಿಗೆ ನ್ಯಾಯ ಕೊಡ್ತೇವೆ ಎಂಬುದು ಮುಖ್ಯ. ಇದಕ್ಕೆ ನಾನು ಇವತ್ತು ನನ್ನದೇ ಆದಂಥ ಒಂದು ಕನ್ನಡ ಮಾಧ್ಯಮ ಶಾಲೆಯ ಉದಾಹರಣೆ ಹೇಳೋದು, ನಾನು ಮಾಡಿದ ಕೆಲಸಕ್ಕಾಗಿ ಅಲ್ಲ, ಒಂದು ಸಂದೇಶ ಹೇಗೆ ಹೋಗಬಹುದು ಎಂಬುದಕ್ಕಾಗಿ. ನುಡಿಸಿರಿಯನ್ನು 17 ವರ್ಷದಿಂದ ಮಾಡ್ತಾ ಬಂದ, 17 ನುಡಿಸಿರಿ ಮಾಡಿದ ಮೇಲೆ ನಮಗೊಂದು 12 ವರ್ಷದ ಹಿಂದೆ ನಾವೆಲ್ಲರೂ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದೆವು. ನಾವು ಯಾಕೆ ಒಂದು ಆದರ್ಶವಂತ ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಿಕೊಂಡು ವೇದಿಕೆಯಲ್ಲಿ ಮಾತಾಡೋದಕ್ಕಿಂತ ಅದನ್ನು ಪ್ರಸ್ತುತಪಡಿಸಿದರೆ ಅದರ ಸಂದೇಶ ಹೇಗೆ ಹೋಗಬಹುದು ಎಂಬುದು ನಮ್ಮದು ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಪ್ರಾರಂಭ ಆಯಿತು. ಅಲ್ಲಿ 600ರಷ್ಟು ಮಕ್ಕಳಿದ್ದಾರೆ. ಅದು ಉಚಿತ ಶಿಕ್ಷಣ, ವರ್ಷದಲ್ಲಿ ಒಂದು 7 ಕೋಟಿ ರೂಪಾಯಿಯ ಬಜೆಟ್, ಅದು ಪ್ರಶ್ನೆ ಬೇರೆ. ಆದರೆ ಅದು ಎಲ್ಲವೂ ವಸತಿಯಲ್ಲಿ ನಿಲ್ಲಬೇಕು. 600 ಮಕ್ಕಳು ಕೂಡ ವಸತಿಯಲ್ಲೇ ಇರುವಂಥ ಶಾಲೆ. ಇವತ್ತು ಹೇಗೆ ಮೂಡಿ ಬಂದು ಅಂತ ಹೇಳಿದ್ರೆ, ಮೊನ್ನೆ ನೀವು ಪತ್ರಿಕೆಯಲ್ಲೆಲ್ಲ ಓದಿದ್ದೀರಿ, ಇದು ಸುಳ್ಳು ಲೆಕ್ಕ ಅಲ್ಲ. ನಾನು ನಿಮ್ಮ ಎದುರಿನಲ್ಲಿ ನಾನು ಸುಳ್ಳು ಹೇಳಬೇಕು ಅಂತ ನನಗೆ ಏನೂ ಅಗತ್ಯ ಇಲ್ಲ. ಯಾವಾಗ ನೀವು ದಾವಕಾಲ ಕೇಳಿದ್ರು ನಾವು ಕೊಡುವವರು.
ಮೊನ್ನೆ 14,000 ಜನ ಬಂದು ಒಂದು 6ನೇ 7ನೇ 8ನೇ ತರಗತಿಗೆ ಪ್ರವೇಶ ಪಡೆಯಲಿಕ್ಕೆ ಒಂದು 150ರಿಂದ 180 ಸೀಟಿಗಾಗಿ 14,000 ಜನ ಆ ಮೂಡುಬಿದಿರೆಗೆ ಹೇಗೆ ಬಂದರು? ಒಂದು 2-3 ಸಾವಿರ ಒಂದು ವಾಹನಗಳು ಹೇಗೆ ಬಂತು? ಮೊದಲನೇ ದಿವಸವೇ ಬಂದು ಆ ಒಂದು ಆವರಣದೊಳಗೆ ಹೇಗೆ ಕೂತ್ಕೊಂಡ್ರು, ಗ್ಯಾಸಿನ ಸಿಲಿಂಡರನ್ನು ಹಿಡ್ಕೊಂಡು ಬಂದು ಇವತ್ತು ಅಲ್ಲಿ ಕೂತ್ಕೊಂಡು ಅಲ್ಲೇ ಒಂದು ಊಟ ತಯಾರು ಮಾಡಿಕೊಂಡು ಊಟ ಮಾಡಿಕೊಂಡು ಒಂದು ಸುನಾಮಿಯಾಗಿ ಒಂದು ಅಷ್ಟು ಜನ ಬಂದು 12:30 1 ಗಂಟೆ ಎಕ್ಸಾಮ್ ಆದ ಕೂಡಲೇ ಎದ್ದುಕೊಂಡು ಹೇಗೆ ಹೋದರು? ನಾನು ಹೇಳೋ ಉದ್ದೇಶ, ಹಾಗಾದರೆ ಆದರ್ಶವಂತ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಿದರೆ ಈ ಕಾಲದಲ್ಲೂ ಮಕ್ಕಳಿದ್ದಾರೆ. ಇವತ್ತು ಎಷ್ಟೋ ಪಾಲಕರು ಅಂತ ಕೇಳ್ತಾರೆ, ಒಂದು ಸೀಟ್ ಕೊಟ್ಬಿಡಿ, ನೀವು ಉಚಿತ ಅಲ್ಲ ಇದ್ದರೂ ಕೂಡ ನೀವು ಎಷ್ಟು ದುಡ್ಡು ಹೇಳ್ತೀರಿ, ಬಾಕಿ ಕಡೆಗೆಲ್ಲ ನಿಮಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದ್ದರೆ ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ, ನಮಗೆ ನಿಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಟ್ಟಬೇಕು ಅಂತ ಅದೆಷ್ಟೋ ಜನರು ಬಂದು ನಮ್ಮ ಹತ್ರ ಹೇಳ್ತಾರೆ. ಹಾಗಾದರೆ ಕನ್ನಡ ಮಾಧ್ಯಮ ಶಾಲೆಗೂ ಈ ಸಮಯದಲ್ಲಿ ಅದಕ್ಕೆ ಒಳ್ಳಿದೆ. ಅದಕ್ಕೆ ಕಾರಣ ಇದೆ. ಈಗ ಹೋದ ವರ್ಷ ನಮ್ಮ 137 ಮಕ್ಕಳು 10ನೇ ತರಗತಿಯಲ್ಲಿ ಪರೀಕ್ಷೆ ಕೂತ್ಕೊಂಡಿದ್ದಾರೆ. ಅದರಲ್ಲಿ 5 ಮಕ್ಕಳು 625ರಲ್ಲಿ 625 ಪಡೆದು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ದಾಖಲೆಯನ್ನು ಮಾಡಿದರು. ಅಲ್ಲಿದ್ದಂಥ ಎಲ್ಲ ಮಕ್ಕಳು ಕೂಡ 90% ಮೇಲೆ ಮಾರ್ಕ್ ತೆಗೆದುಕೊಂಡು ಪಾಸಾದರು. ನೀವು ಹೇಳ್ಬೋದು ಇವರೆಲ್ಲ ಕಲಿಕೆಯಲ್ಲಿ ಬಂದಂತ, ಅಲ್ಲ, ಕಲಿಕೆಯಲ್ಲಿ 50%, ಆಮೇಲೆ ಮಲ್ಲಕಂಬ ಇರ್ಬೋದು, ಅಥವಾ ನಮ್ಮ STಯಲ್ಲಿ 7 ಜನಾಂಗ ಇರ್ಬೋದು, ಮಲೆಕುಡಿಯ, ಜೇನು ಕುಡುಬ, ಸೋಲಗರು, ಹಸಲರು, ಹೆಕ್ಕಿಬಿಕ್ಕಿ ಜನಾಂಗ, ಸಿದ್ಧಿ ಜನಾಂಗದವರು ಇರ್ಬೋದು, ಅಥವಾ ನಮ್ಮ ಸಾಂಸ್ಕೃತಿಕವಾಗಿ ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಬಂದಂಥ ವಿದ್ಯಾರ್ಥಿಗಳಿರ್ಬೋದು, ಗಡಿನಾಡಿನಿಂದ ಅಥವಾ ತಂದೆ ತಾಯಿಯನ್ನು ಕಳ್ಕೊಂಡಂಥ ಮಕ್ಕಳುಗಳಿರ್ಬೋದು, ಇವರೆಲ್ಲ ಇದ್ದುಕೊಂಡು ಒಂದು 100% ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ನಡೆಯುವಂಥ ಈ ಕ್ರಿಯೆ. ಈಗಲೂ ನೀವು ನನ್ನ ಹತ್ರ ಕೇಳಿದರೆ ನಮ್ಮ ಆವರಣದೊಳಗೆ ಕನ್ನಡ ಮಾಧ್ಯಮ ಶಾಲೆ ಇದೆ, ಇಂಗ್ಲೀಷ್ ಮಾಧ್ಯಮ ಶಾಲೆ ಇದೆ, CBSE ಶಾಲೆ ಇದೆ, ಇನ್ನು ಈ ವರ್ಷದ ಮೇಲೆ ICSE ಶಾಲೆ ಆಗ್ತೇವೆ. ಮಾಡಿದ ಉದ್ದೇಶ ಇಷ್ಟೇ, ಅಲ್ಲಿ ಕಲಿಯುವಂಥ ಮಕ್ಕಳು ಇರ್ಬೋದು, ಪಾಲಕರು ಇರ್ಬೋದು, ಶಿಕ್ಷಣ ಕೊಡುವ ಶಿಕ್ಷಕರು ಇರ್ಬೋದು, ಆಡಳಿತ ಮಾಡುವ ನಾವು ಇರ್ಬೋದು, ಇದೆಲ್ಲವನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಈ ಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಕೊಟ್ಟರೆ ಏನು ಸೋಲು ಗೆಲುವು ಎಂಬುದನ್ನು ಅಲ್ಲಲ್ಲಿ ಕಲಿಯುವಂಥ, ಅಲ್ಲಲ್ಲಿ ಬೋಧನೆ ಮಾಡುವಂಥ ಶಿಕ್ಷಕರು ನಾವೆಲ್ಲ ಆಲೋಚನೆ ಮಾಡುವ. ಈಗಲೂ ನಾನು ಔಪಚಾರಿಕವಾಗಿ ಸುಮ್ಮನೆ ಹೇಳೋದಲ್ಲ, ನಮ್ಮಲ್ಲಿರುವ 3 ಸಿಸ್ಟಮ್ನಲ್ಲಿ ನೀವು ಅತಿ ಹೆಚ್ಚು ಒತ್ತು ಆಡಳಿತ ಮಂಡಳಿಯವರಾಗಿ ಯಾವುದಕ್ಕೆ ಕೊಡ್ತೀರಿ ಅಂತ ಹೇಳಿದರೆ, ನಾನು 100ಕ್ಕೆ 100 ಹೇಳೋದು ನಮ್ಮ ಆವರಣದಲ್ಲಿರುವ ಕನ್ನಡ ಮಾಧ್ಯಮ ಶಾಲೆಯೇ ಸರ್ವಶ್ರೇಷ್ಠವಾದಂತಹ ಶಾಲೆ ಅಂತೇಳಿ. ಅದರ ಜೊತೆ ನಮ್ಮ ಸರ್ಕಾರ ಒಂದು ಹಪ್ಪಳದಾಗಿ ನನಗೊಂದು ಲೆಟ್ರನ್ನು ಕಳಿಸ್ತಾರೆ ಪ್ರತಿ ವರ್ಷ. ಏನು ಕೇಳಿದರೆ, ಇದ್ದಂಥ 15,000 ಶಾಲೆಯಲ್ಲಿ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ ಒಟ್ಟು ಸೇರಿಸಿಕೊಂಡು ನಿಮ್ಮ ಕನ್ನಡ ಮಾಧ್ಯಮ ಶಾಲೆ ರಾಜ್ಯದಲ್ಲಿ ಮೌಲ್ಯಗಳನ್ನೆಲ್ಲ ನಾವು ಮಾಪನ ಮಾಡುವಾಗ ನೀವು ನಂಬರ್ 1 ಸ್ಥಾನದಲ್ಲಿದ್ದೀರಿ ಅಂತ ನಮಗೊಂದು ಸುತ್ತೋಲೆಯನ್ನು ಕಳಿಸ್ತಾರೆ. ನಾನು ಕೊನೆಗೆ ಹೇಳುವ ಮಾತು, ಇದರ ಮುಖಾಂತರವೇ ಇವತ್ತು ಕನ್ನಡ ಭಾಷೆ ಗಟ್ಟಿಯಾಗಿ, ಅದರ ಮುಖಾಂತರವೇ ಸಾಹಿತ್ಯಗಳು ಬೇರೆ ಬೇರೆ ಇದರಲ್ಲಿ ಗಟ್ಟಿಯಾಗಿ, ಆಡು ಭಾಷೆಯಾಗಿ ಸರಿಯಾಗಿ ಮೆರೆದುಕೊಂಡು ಇದನ್ನು ನಂಬಿಕೊಂಡಿರುವಂಥ ಸಾಂಸ್ಕೃತಿಕವಂಥ ಬದುಕು ಕೂಡ ಇಲ್ಲಿ ಬಹಳ ಗಟ್ಟಿಯಾಗಿ ಬರಬೇಕು ಎಂಬುದೇ ಆಶೆ. ಈಗಿನ ಸಾಂಸ್ಕೃತಿಕವಂಥ ಬದುಕನ್ನು ಬಿಟ್ಟರೆ ನಮ್ಮ ಗತಿ ಏನು ಹೇಳಿ? ಸಾಂಸ್ಕೃತಿಕವಾದ ವಿಷಯವೇ ನಮ್ಮಲ್ಲಿ ಎಲ್ಲವನ್ನೂ ತರುವಂಥ ವಿಚಾರ, ನಮ್ಮ ಇಡೀ ಒಂದು ಆದರ್ಶವಂತ ಇದನ್ನು ಕಟ್ಟುವಾಗ. ಈಗಂತೂ ನಾವು ರಾಜಕಾರಣಿಗಳಿಗೆ ಭಾಳ ಸುಲಭವಾದಂಥ ಒಂದು ಮಾತನ್ನು ಉಪಯೋಗಿಸ್ತೇವೆ, ಭ್ರಷ್ಟ ಎಂಬ ಪದವನ್ನು. ಆದರೆ ರಾಜಕಾರಣದಲ್ಲಿ ಮಾತ್ರ ಭ್ರಷ್ಟ ಅಲ್ಲ, ಇವತ್ತು ನಮ್ಮ ಇಡೀ ಸಾಂಸ್ಕೃತಿಕವಂಥ ಬದುಕಿನಲ್ಲೂ ಕೂಡ ಕಲಾವಿದರಾಗಿರ್ಬೋದು, ಪ್ರೇಕ್ಷಕ ವರ್ಗ ಆಗಿರ್ಬೋದು, ಅಲ್ಲೂ ಬಹಳ ದೊಡ್ಡ ಭ್ರಷ್ಟತೆಯನ್ನು ನಾವು ಕಾಣ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ನಾವುಗಳು ಭಾಳ ಜಾಗೃತಿ ಹಾಕ್ಕೊಂಡು ಇಂಥ ಸಾಹಿತ್ಯ ಸಮ್ಮೇಳನ ಯಾವುದೇ ರೀತಿಯ ಒಂದು ಜಾತ್ರೆ ಆಗಲಿ, ಆದರೆ ಅದರ ಒಳಗಿರುವ ತಿರುಳಿನಲ್ಲಿರುವಂಥ ಸಾಂಸ್ಕೃತಿಕವಂಥ ಬದುಕು, ಅದು ಸತ್ಯವನ್ನು ನಾವು ಬೋಧನೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಕೊಡುವಂಥ ಕಾರ್ಯಕ್ರಮಗಳು ಕೂಡ ನಮ್ಮ ಇಡೀ ಭಾಷೆಯ ಸತ್ವವನ್ನು ಹೇಳುವಂಥ ಭಾಷೆ ಆಗಲಿ, ಪ್ರೇಕ್ಷಕರು ಕೂಡ ಸೌಂದರ್ಯ ಪ್ರಜ್ಞೆ ಇದ್ದಂಥ ಒಬ್ಬ ಪ್ರೇಕ್ಷಕ ವರ್ಗವನ್ನು ಮಾಡಬೇಕಾದ್ದು ಬಹಳ ದೊಡ್ಡ ಅಗತ್ಯ. ಇದನ್ನು ಈಗ ನೋಡ್ತಾ ಹೋದರೆ ಒಂದು ರೀತಿಯ ಡೊಂಬರಾಟ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಜಾನಪದದ ಕಲೆಗಳು ಇಡೀ ಅವರ ಕಸುಬು, ಅವರ ಊರು, ಅವರ ಭಾಷೆ ದೂರವಾಗ್ತಾ ಇರುವಾಗ ಆ ಜಾನಪದದ ಕಲೆಯೂ ಕೂಡ ದೂರವಾಗ್ತಾ ಇದೆ. ಅದು ಅನಿವಾರ್ಯವಾಗಿ ಅದಕ್ಕೊಂದು ಬರುವಂಥ ಸಂದಿಗ್ಧ. ಇದರ ಜೊತೆ ಇವತ್ತು ಬಹಳಷ್ಟು ವೈಭವೀಕರಣ ನೆಪದಲ್ಲಿ ಇವತ್ತು ಬಹಳಷ್ಟು ಇವೆಂಟ್ ಮ್ಯಾನೇಜರ್ಗಳ ಇದರೊಟ್ಟಿಗೆ ಇವತ್ತು ಬಹಳಷ್ಟು ತಪ್ಪುಗಳು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುವಂಥ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ದೇವೆ. ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೂತ್ಕೊಂಡಿದ್ದೀರಿ, ನಿಮಗೆ ಕೊಡುವಂಥ ಒಂದು 6 ನಿಮಿಷದ ಒಂದು ಪ್ರಯೋಗದಲ್ಲಿ
ನಿಮ್ಮ ಒಂದು ಸಿನಿಮಾ ಪದದಲ್ಲಿ ನೀವು ದೈವ ಬಂದಾಗಿ ಕುಣಿಯೋರು ಸಮೇತ ಒಂದು ಪದವನ್ನು ಹಾಡದೆ ಅದರಲ್ಲಿ 6-7 ಪದವನ್ನು ಜೋಡಿಸಿಕೊಂಡು ಒಂದು ಫ್ಯೂಷನ್ ಮಾಡ್ತಾ ಕುಣಿತೀರಿ. ಅದೇ ರೀತಿ ಇವತ್ತು ನಮ್ಮ ಜಾನಪದದ ಕಲೆಯಲ್ಲಿರುವಂಥ ಬೇರೆ ಬೇರೆ ಕಲೆಗಳನ್ನು ಇರ್ಬೋದು, ಅದನ್ನೂ ಇವತ್ತು 5 ನಿಮಿಷದಲ್ಲಿ ಫ್ಯೂಷನ್ ರೂಪದಲ್ಲಿ ತಂದು ಅದನ್ನು ಡೊಂಬರಾಟ ಮಾಡೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಎಲ್ಲ ನಮ್ಮ ಜಾನಪದದ ಕಲೆಗಳು ಇವತ್ತು ಮೆರವಣಿಗೆ ಸೀಮಿತವಾಗಿದೆ ಹೊರತು ಇಂಥ ವೇದಿಕೆಗಳಿಗೆ ಸೀಮಿತವಾಗದ್ದು ನಮ್ಮ ದುರಾದೃಷ್ಟ. ಅದರ ಜೊತೆಯಲ್ಲಿ ಇವತ್ತು ಪತ್ರಕರ್ತರವರು ಬಿಂಬಿಸುವಾಗ ಆ ಒಂದು ಯಾವುದೇ ಒಂದು ಕಾರ್ಯಕ್ರಮವನ್ನು ನೋಡಿಕೊಂಡು ಪ್ರೇಕ್ಷಕರು ಕುಣಿದಾಡಿದರು, ಕೇಕೆ ಹೊಡೆದರು ಎಂಬ ಪದಗಳನ್ನೆಲ್ಲ ಹಾಕ್ತಾರೆ. ಯಾವ ಒಂದು ನಮ್ಮ ಸಾಂಸ್ಕೃತಿಕ ಬದುಕಿನಲ್ಲೂ ಕೇಕೆ ಹಾಕುವಂಥ ಕುಣಿದಾಡುವಂಥ ಪ್ರೇಕ್ಷಕರು ನಮಗೆ ಅಗತ್ಯ ಇಲ್ಲ. ನಮ್ಮ ಹೃದಯವನ್ನು ಮನಸ್ಸನ್ನು ಅರಳಿಸುವಂಥ ಪ್ರೇಕ್ಷಕರ ಅಗತ್ಯ ಇದೆ ಎಂಬುದನ್ನು ನಾವು ನೆನೆಸಿಕೊಳ್ಬೇಕು. ಈ ದೃಷ್ಟಿಯಲ್ಲಿ ಕನ್ನಡದ ಭಾಷೆ ಮತ್ತು ಅದನ್ನು ನಂಬಿಕೊಂಡಿರುವಂಥ ಸಾಂಸ್ಕೃತಿಕ ಬದುಕು ಇದು ನಮ್ಮ ಕಾಲದಲ್ಲಿ ಮಾತ್ರ ಅಲ್ಲ, ಸೂರ್ಯಚಂದ್ರರಷ್ಟು ಕಾಲ ಅದನ್ನು ರಕ್ಷಣೆ ಮಾಡಿಕೊಂಡು ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ನಮ್ಮ ಕನ್ನಡ ಮಾಧ್ಯಮ ಶಾಲೆ ಮತ್ತು ಸಾಂಸ್ಕೃತಿಕ ಬದುಕು ಅದು ತಿರುಳು, ಅದು ಎಂದೂ ಗಟ್ಟಿಯಾಗಿ ಉಳಿಬೇಕು. ಗಂಧದ ಕೊರಳಿನಾಗಿ ಅದು ಗಟ್ಟಿಯಾಗಿ ಉಳಿದರೆ ಮಾತ್ರ ಅದರ ಒಂದು ಪರಿಮಳ ಹೊರತು ಇಲ್ಲದೆ ಹೋದರೆ ಮುಂದೆ ಸೊರಗ್ತದೆ ಎಂಬ ಮಾತನ್ನು ಈ ಸಮಯದಲ್ಲಿ ಹೇಳಿಕೊಂಡು ಇವತ್ತು ಯಶಸ್ವಿಯಾಗಿ ಇದು ಮೂಡಿ ಬರಲಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಸಾಹಿತ್ಯ ಸಮ್ಮೇಳನದ ಆಶಯ, ತುಡಿತ ಮಿಡಿತಗಳು ಉದ್ಘಾಟಕರ ನುಡಿಯಲ್ಲಿ ವ್ಯಕ್ತವಾಯಿತು. ಅವರಿಗೆ ಹೃದಯ ಚಪ್ಪಾಳೆಯ ಮೂಲಕ ವಂದನೆಯನ್ನು ಸಲ್ಲಿಸೋಣ. ಉಳ್ಳಾಳದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಸುವುದು, ಸಂಯೋಜಿಸುವುದು ಬರಿಯ ಘಟಕದ ಅಧ್ಯಕ್ಷರಿಗೆ, ಉಳ್ಳಾಳದ ಜನತೆಗೆ ಮಾತ್ರ ರೋಮಾಂಚನದ ಸಂಗತಿಯಲ್ಲ, ಇಲ್ಲಿಯ ಶಾಸಕರಿಗೂ. ಬಹಳ ಕಾಲ ಬಹಳೆಡೆ ನನ್ನ ಭಾಗದಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಸಮೃದ್ಧವಾಗಿ ನಡೀತಾ ಇದೆ. ಆದರೆ ಸಾಹಿತ್ಯದ ಗುರುತಿಸಿಕೊಳ್ಳಬಹುದಾದಂತಹ ದೊಡ್ಡ ಮಟ್ಟಿಗಿನ ಸಮ್ಮೇಳನ ನಡೆದಿಲ್ಲ ಎನ್ನುವ ಕೊರತೆ ಆಗಾಗ ಅವರ ಮಾತಿನಲ್ಲಿ ವ್ಯಕ್ತವಾಗ್ತಿತ್ತು. ಬಹುಶಃ ಇವತ್ತು ಅವರಿಗೆ ಒಂದು ಬಗೆಗಿನ ಸಂತೃಪ್ತಿ, ಸಮಾಧಾನ. ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲೇ ಇಂತಹದ್ದೊಂದು ಸಮ್ಮೇಳನ ಆಯೋಜನೆಗೊಂಡಿರುವುದು ಒಂದು ರೀತಿಯ ಅಕಾಡೆಮಿಕ್ ಶಿಸ್ತನ್ನು ತಂದುಕೊಟ್ಟಿತ್ತು ಸಮ್ಮೇಳನಕ್ಕೆಂಬುದು ನಮ್ಮ ಅಂಬೋಣ. ಭಾಷಾ ಪ್ರೇಮಿ ಶಾಸಕರು ನಮ್ಮವರು. ಏಕೆಂದರೆ ವಿಧಾನಸಭೆಯಲ್ಲಿ ತುಳುವಿನ ಪರವಾಗಿ ಧ್ವನಿ ಎತ್ತಿದ ಶಾಸಕರು ನಮ್ಮ UT ಖಾದರ್ ಅವರು. ಅದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಲೇಬೇಕು. ಕನ್ನಡ ಸಾಹಿತ್ಯ ಸಮ್ಮೇಳನದ ಒಟ್ಟು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ನಲುಮೆಯ ಶಾಸಕರು, ಜನಪ್ರಿಯ ಶಾಸಕರಾಗಿರುವ UT ಖಾದರ್ ಅವರು ತಮ್ಮ ಹೊನ್ನುಡಿಗಳನ್ನು ನೀಡಬೇಕಾಗಿ. ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಪ್ರಪ್ರಥಮವಾದ ಉಳ್ಳಾಲ ತಾಲೂಕು ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದ ಭಾಗವಹಿಸಲಿಕ್ಕೆ. ಯಾಕಂತ ಹೇಳಿದರೆ ಬಹುಶಃ ನಾನು ಹಿಂದೆಲ್ಲೂ ಕೂಡ ಆಲೋಚನೆ ಮಾಡ್ತಿದ್ದೆ, ನಮ್ಮ ಉಳ್ಳಾಲ ಕ್ಷೇತ್ರಕ್ಕೆ ಸಂಬಂಧ. ಯಾಕೆಂತ ಹೇಳಿ ನಾವು ಯಾವಾಗಲೂ ಮಂಗಳೂರು ತಾಲೂಕಿನಲ್ಲಿದ್ದೆವು. ನಮಗೆ ಯಾವುದೇ ಒಂದು ಸಮರ್ಪಕವಾದ ಯೋಜನೆ ಇಲ್ಲ, ಎಲ್ಲ ಕೂಡ ತಾಲೂಕು ಮಟ್ಟದಲ್ಲಿ ನಡೀತಾ ಇತ್ತು. ಅದಕ್ಕಾಗಿ ನಾನು ಅರುಣ್ ನನ್ನೊಂದು ಬೇರೆ ಬೇರೆ ಕಾರ್ಯಕ್ರಮ ಹೋದಾಗ ಅರುಣ್ MC ಮಾಡ್ತಿದ್ದರು, ಇನ್ನೊಂದು ಕಡೆ ಇನ್ನೊಂದು ಯುವಕ ಬಹುಶಃ ಸಾಹಿತ್ಯದಲ್ಲಿ ಭಾಗವಹಿಸಿದ್ದ ಬೇರೆ ಬೇರೆ. ಆಗ ನಾನು ಅರುಣ್ ಅವ್ರಿಗೆ ಹೇಳ್ತಿದ್ದೆ 4-5 ವರ್ಷಗಳ ಹಿಂದೆ, ನಮ್ಮಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಮಾಡಬೇಕು ಮಾರೆ. ಯಾರೆಲ್ಲ ಸಾಹಿತ್ಯಗಳಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಯಾರೆಲ್ಲ ಯುವಕರು ಮತ್ತು ಯುವ ಜನಾಂಗ ಸಾಹಿತ್ಯ ಆಸಕ್ತಿ ಇದ್ದಾರೋ ಗೊತ್ತಿಲ್ಲ. ಯುವಕರಿಗೇನಾದರೂ ಆಸಕ್ತಿ ವಹಿಸಿಕೊಂಡು ಹೇಗೆ ಅದನ್ನು ಯಾಕೆ ಭಾಗವಹಿಸ್ಬೇಕಂತ ಹೇಳಿದರೆ ಅವ್ರು ಯಾರನ್ನು ಭೇಟಿಯಾಗಬೇಕಂತ ಗೊತ್ತಿಲ್ಲ. ಅವರಷ್ಟಕ್ಕೆ ಪುಸ್ತಕದಲ್ಲಿ ಪೇಪರ್ನಲ್ಲಿ ಮಾಹಿತಿ ಬರ್ತಾರೆ. ನಾವು ಮಾಡಬೇಕಂತ ಅವ್ರದ್ದು ಹೇಳ್ತಾ ಇದೆ. ಪ್ರದೀಪ್ ಕುಮಾರ್ ಕಲ್ಕೂರ್ ಅವ್ರನ್ನು ಕೂಡ ನಾನು ಕೇಳಿಕೊಂಡಿದ್ದೆ. ಆಗ ಮಂಗಳೂರು ತಾಲೂಕಿನಲ್ಲಿ ನನಗೆ ಸ್ವಲ್ಪ ಸಾಹಿತ್ಯದಲ್ಲಿ ಮತ್ತು ಇದರಲ್ಲಿ ಸ್ವಲ್ಪ ಆಸಕ್ತಿ ಕೊಡಲಿಕ್ಕೆ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಕೂಡ ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮಟ್ಟ ಅಧ್ಯಕ್ಷರಾಗಿದ್ದಾಗ ಬೇರೆ ಬೇರೆ ಕಾರ್ಯಕ್ರಮಕ್ಕೆ, ನಾನದು ಶಾಸಕನ ವಿದ್ಯಾರ್ಥಿ ಮತ್ತು ಯುವಕ ಮುಖಂಡನಾಗಿದ್ದೆ, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥದ್ದು, ನಾವಲ್ಲಿ ಹೋಗುವಂಥದ್ದು, ಅದರಲ್ಲಿ ನೋಡುವಂಥದ್ದು, ಇದೆಲ್ಲ ಕೂಡ ನಮಗೆ ಜಾಸ್ತಿ ಆಸಕ್ತಿ ಕೊಡುವಂಥ ವಿಚಾರ ಇವತ್ತಾಗಿತ್ತು. ಈ ಎಲ್ಲ ನಮ್ಮ ಕ್ಷೇತ್ರಕ್ಕೆ ಸವಲತ್ತು ಸಿಗಬೇಕಂತೇಳಿಯೇ ನಾನು ಮಂಗಳೂರಿಂದ ಬಿಡುಗಡೆಯಾಗಿ ಉಳ್ಳಾಲ ತಾಲೂಕನ್ನು ನಿರ್ಮಾಣ ಮಾಡಿದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಮಂಗಳೂರು ತಾಲೂಕು ಸಪ್ರೇಟಾಗಿ ನಿರ್ಮಾಣ ಮಾಡಿದ ಕಾರಣ ನಮ್ಗೆ ಇದೆಲ್ಲ ಸವಲತ್ತುಗಳು ಇವತ್ತು ಬರಲಿಕ್ಕೆ ಇವತ್ತು ಆಗ್ತದೆ. ಇದು ನಮಗೆ ಇವತ್ತು ಸಾಹಿತ್ಯ ಕ್ಷೇತ್ರ ಸಿಕ್ಕುವಂಥ ದೊಡ್ಡ ಮಟ್ಟದ ಕೊಡುಗೆ ನಮ್ಮ ಪ್ರದೇಶದವರಿಗೆ. ಅದೇ ರೀತಿ ಕ್ರೀಡಾಕೂಟದಲ್ಲಿ ಸಿಗ್ತದೆ, ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ತಾಲೂಕಿಗೆ ಸಂಬಂಧಪಟ್ಟ ಏನೆಲ್ಲ ಸವಲತ್ತು ಸಿಗಬೇಕಾ ಆ ಎಲ್ಲ ಸವಲತ್ತು ಕೂಡ ಈಗ ನಮ್ಮ ಪ್ರದೇಶದವರಿಗೆ ಸಿಗ್ತಾ ಇರೋದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಬಯಸಿ, ಇದು ಅದು ನಮಗೊಂದು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಸಾಹಿತ್ಯ ಅಂತ ಹೇಳಿದರೆ ಅದೊಂದು ಭಾಷೆ ಮಾತ್ರ ಅಲ್ಲ. ಸಾಹಿತ್ಯ ಅಂತ ಹೇಳಿದರೆ ಆ ಒಂದು ಪ್ರದೇಶದ ಆಚಾರ ವಿಚಾರಗಳು, ಊಟ ಉಪಚಾರಗಳು, ನಮ್ಮ
ಡ್ರೆಸ್ಸಿಂಗ್ ಸ್ಟೈಲ್ ಇದೆಲ್ಲವೂ ಕೂಡ ಸೇರಿಕೊಂಡು ಬಹುಶಃ ಇವತ್ತು ನಮ್ಮ ಭಾಷೆ ಮತ್ತು ನಾವು ಸೀಮಿತವಾಗಿ ಒಂದು ವಿಚಾರ ಇವತ್ತು ಆಗಿದೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮದಾಗಿದೆ. ಇದನ್ನು ಇನ್ನಷ್ಟು ಅತ್ಯುತ್ತಮವಾಗಿ ಮುಂದೆ ಇವತ್ತು ಇನ್ನೂ ಹುಟ್ಟಿ ಬರುವಂಥ ಭಾಳಷ್ಟು ಜನಾಂಗಕ್ಕೆ ಇದನ್ನು ಬಿಟ್ಟು ಕೊಡುವಂಥ ಜವಾಬ್ದಾರಿ ಕೂಡ ಇವತ್ತು ನಮ್ಮದಾಗಿದೆ. ಅದಕ್ಕಾಗಿ ಈ ಒಂದು ಸಾಹಿತ್ಯ ಸಮ್ಮೇಳನ ಎಲ್ಲವೂ ಕೂಡ ಪ್ರತಿ ವರ್ಷವೂ ಕೂಡ ಅದೊಂದು ದಿಕ್ಸೂಚಿ ಒಂದು ಕಾರ್ಯಕ್ರಮವಾಗಿ ಬಂದು ನಿಲ್ತದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಭಾಷೆ ಒಂದು ಯಾವಾಗಲೂ ಭಾವನಾತ್ಮಕವಾದ ಒಂದು ವಿಚಾರಗಳು, ಬಹುಶಃ ಭಾಷೆ ಅಂತ ಇಮೋಷನಲ್ ಎಲ್ಲರಿಗೂ ಆಟೋಮೆಟಿಕ್ಕಾಗಿ ಒಗ್ಗಟ್ಟಾಗುವ ಒಂದು ವಿಚಾರ ಕೂಡ ಇವತ್ತು ಆಗ್ತದೆ. ಇದನ್ನು ಬಹುಶಃ ನಮ್ಮ ಯುವ ಜನಾಂಗಕ್ಕೆ ಅದನ್ನು ಅತ್ಯಂತ ಆ ಒಂದು ಹೆಚ್ಚು ಅದನ್ನು ತಿಳಿಪಡಿಸಿಕೊಂಡು ಅದರ ಪ್ರಯೋಜನ ಇವತ್ತು ಪಡೆದುಕೊಂಡು ಮುಂದೆ ತೆಗೆದುಕೊಂಡು ಹೋಗುವಂಥ ವಿಚಾರ ಕೂಡ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಒಂದು ಭಾಷೆ ಬೆಳಗಬೇಕಾದ್ರೆ ಇನ್ನೊಂದು ಭಾಷೆಯನ್ನು ದ್ವೇಷಿಸಲು ಸಾಧ್ಯ ಇಲ್ಲ. ನಾವು ಯಾವಾಗ ಇನ್ನೊಂದು ಭಾಷೆಯನ್ನು ಪ್ರೀತಿಸ್ತೇವೋ ಆವಾಗ ಮಾತ್ರ ನಮ್ಮ ಭಾಷೆ ಕೂಡ ಬೆಳೀಲಿಕ್ಕೆ ನಮಗೆ ಇವತ್ತು ಸಾಧ್ಯವಾದ ಅವಕಾಶ ಇವತ್ತು ಆಗ್ತದೆ. ಪರಸ್ಪರ ಸಂಸ್ಕೃತಿಯನ್ನು ನಾವು ಹಂಚುವಂಥ ಕೆಲಸ ಕೂಡ ಇವತ್ತು ಆಗುವಂಥ ವಿಚಾರಗಳು ಅದು ಭಾಷೆಯ ಮುಖಾಂತರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಕೂಡ ನನ್ನ ದೊಡ್ಡ ಮಟ್ಟದ ಹೆಣಸಿಗೆ. ಆದ ಕಾರಣ ನಾವು ಎಲ್ಲ ರೀತಿಯಲ್ಲಿ ಕೂಡ ಕನ್ನಡಕ್ಕೆ ಸಿಕ್ಕುವಂಥ ವಿಶೇಷವಾದ ಆ ಒಂದು ಮಹತ್ವವನ್ನು ಯುವ ಪೀಳಿಗೆ ಮುಟ್ಟಿಸಬೇಕು, ಯುವಕರಿಗೆ ಕೊಡೋದು ಅವಕಾಶ ಇವತ್ತು ಆಗಬೇಕು. ಅದಕ್ಕಾಗಿ ನಮ್ಮ ಇವತ್ತು ಕನ್ನಡದಲ್ಲಿ ಯಾರು ಇವತ್ತು ಹೆಚ್ಚು ಇದ್ದಾರೋ ಅವರಿಗೆ ಉದ್ಯೋಗದಲ್ಲಿ ಕೂಡ ನಾವು ಸೀಮಿತ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಕೂಡ ಹಮ್ಮಿಕೊಳ್ಳೋ ಕೆಲಸ ನಾವು ಇವತ್ತು ಮಾಡಬೇಕು. ಕನ್ನಡ ಮೀಡಿಯಂ ಕಲಿತವರಿಗೆ ನಾವೇನಾದರೂ ಉದ್ಯೋಗದಲ್ಲಿ ಮೀಸಲಿಟ್ಟರೆ ಆಟೋಮೆಟಿಕ್ಕಾಗಿ ಕನ್ನಡ ಶಾಲೆಗೆ ಕನ್ನಡ ಮಕ್ಕಳು ಬರುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಎಲ್ಲ ತಂದೆ ತಾಯಂದಿರು ಕೂಡ ಅವರ ಮಕ್ಕಳ ಭವಿಷ್ಯವನ್ನು ನೋಡಿಕೊಂಡು ಹೋಗ್ತಾರೆ. ಇವತ್ತಿನ ಜಾಗ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲಘಟ್ಟಕ್ಕೆ ಅವರವ್ರದ್ದು ಅನುಭವ ಪ್ರಕಾರ ಬಹುಶಃ ಈ ಒಂದು ಪರಿಸ್ಥಿತಿಯಲ್ಲಿ ಕೂಡ ನಮಗೆ ಇವತ್ತು ಸಮಸ್ಯೆ ಇವತ್ತು ಆಗುವಂಥದ್ದು. ಆದ ಕಾರಣ ಎಲ್ಲ ವಿಚಾರಗಳಿಗೆ ಕೂಡ ನಾವು ಮುಂದೆ ನಿಂತು ಬಹುಶಃ ನಾವು ಹೋಗುವಂಥ ಅವಕಾಶ ಆಗಲಿ. ಇದು ಬಹುಶಃ ನಮ್ಮ ತಾಲೂಕು ಮಟ್ಟದಲ್ಲಿ ತಾವು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀರಿ. ಯಾಕೆಂದರೆ ತಾಲೂಕು ಮಟ್ಟದಲ್ಲಿ ಮಾತ್ರ ಸಾಕಾಗುವುದಿಲ್ಲ. ನನ್ನ ಕೋರಿಕೆ ಮತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ಮುಂದಿನ ವರ್ಷಗಳಿಂದ ಬಹುಶಃ ಇದನ್ನು ನಾವು ಹೋಬಳಿ ಮಟ್ಟದಲ್ಲಿ ಕೂಡ ತಗೊಂಡು ಒಂದು ಕೆಲಸ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕನ್ನಡ ಜನಜಾಗೃತಿ ಮತ್ತು ಕನ್ನಡದಲ್ಲಿರುವಂತಹ ವಿಚಾರಗಳನ್ನು ಹಲವಾರು ವಿಚಾರಗಳನ್ನು ಕೂಡ ನಾವು ತಲೆಗೆ ತಗೊಂಡು ಹೋಗಿ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಹೆತ್ತವರಿಗೆ ಕೂಡ ಇದರ ಬಗ್ಗೆ ದೊಡ್ಡ ಪ್ರೇರಣೆ ಆಗುವಂಥ ವಿಚಾರ ಇವತ್ತು ಆಗಬೇಕು. ಇವತ್ತೊಂದು ಮಕ್ಕಳು ಇವತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕಾದ್ರೆ ಅಥವಾ ಸಾಹಿತ್ಯದ ಪುಸ್ತಕ ಓದಬೇಕಾದ್ರೆ ಹೆತ್ತವರ ಪಾತ್ರ ಬಹಳಷ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಪಾತ್ರ, ಇನ್ನೊಂದು ಬಹುಶಃ ಹೆತ್ತವರ ಪಾತ್ರ. ಅವರೊಂದು ಪ್ರೇರಣೆ ಪ್ರೋತ್ಸಾಹ ಕೊಡೋ ಕೆಲಸ ಇವತ್ತು ಆಗಬೇಕು. ನಾನು ಯಾವಾಗಲೂ ಅದಕ್ಕೆ ಹೇಳ್ತಾ ಇರ್ತೇನೆ ನೋಡಿ, ಆದಿತ್ಯವಾರ ಶನಿವಾರ ಮಲ್ಲ ನಮ್ಮ ಸಿಟಿ ಸೆಂಟರ್ ಫೋರಮ್ ಮಾಲ್ ಅಂಪನಘಟ್ಟ ಇಲ್ಲೆಲ್ಲ ಕೇಳಬೇಡ. ತಂದೆ ತಾಯಿ ಮಕ್ಕಳು ಒಟ್ಟೊಟ್ಟಿಗೆ ಹೋಗಿ ಐಸ್ ಕ್ರೀಮ್ ಚರ್ಮುರಿ ತಿಂದು ಪುಡಿಸೋತಿಲ್ಲ, ಭಯಂಕರ ಬ್ಯುಸಿ ಆಗಿರಬೇಕು, ಅದು ಸಂತೋಷ. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತದವರು ಒಂದು ಬುಕ್ ಎಕ್ಸಿಬಿಷನ್ ಮಾಡಿದರೆ ಒಬ್ಬ ತಾಯಿ ಇಲ್ಲ, ಒಂದು ಮಕ್ಕಳನ್ನು ಕರ್ಕೊಡೋ ಆಸಕ್ತಿ ಕೂಡ ಇಲ್ಲ. ಹೇಗೆ ತಂದೆ ತಾಯಿ ಅಂದರೆ ನಿಮ್ಮ ಮಕ್ಕಳನ್ನು ಬೇರೆ ಬೇರೆ ಕಡೆಗೆ ತಿಂಡಿ ತಿನಿಸುಗಳಿಗೆ ಐಸ್ ಕ್ರೀಮ್ ತಗೊಂಡು ಹೋಗ್ತೀರಿ, ಅದೇ ರೀತಿ ನಿಮ್ಮ ಮಕ್ಕಳನ್ನು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕದ ಎಕ್ಸಿಬಿಷನ್ ಇನ್ನಿತರ ಕರ್ಕೊಂಡು ಹೋದಾಗ ನೀವು ಒಮ್ಮೆ ಮಕ್ಕಳಿಗೆ ಅಭ್ಯಾಸ ಮಾಡಿದರೆ ಸಾಕು. ಒಮ್ಮೆ ಪುಸ್ತಕ ಓದಲಿಕ್ಕೆ ಒಂದು ಅಭ್ಯಾಸ ಮಾಡಿದರೆ ಮತ್ತೆ ಮಕ್ಕಳಿಗೆ ನಾವು ಹೇಳ್ಬೇಕಂತ ಏನಕ್ಕಿಲ್ಲ, ಆಟೋಮೆಟಿಕ್ ಅವರಾಗಿ ಪುಸ್ತಕ ಓದುವಂಥದ್ದು ಬರುವಂಥದ್ದು ವಿಚಾರಗಳು ಇರುವಂಥ ಅವಕಾಶ ಇವತ್ತು ಆಗ್ತದೆ. ಈ ರೀತಿಯ ದೊಡ್ಡ ಮಟ್ಟದ ಒಂದು ಜನಜಾಗೃತಿ ಹೆತ್ತವರ ಮುಖಾಂತರ ಕೂಡ ಆಗಬೇಕಾದಂಥ ಅಗತ್ಯತೆಯಿಂದ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುಶಃ ನಮ್ಮೆಲ್ಲ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳನ್ನು ಕೂಡ ನಾವು ಇವತ್ತು ಅದನ್ನು ಆಕರ್ಷಣೆಗೊಳ್ಳಲಿಕ್ಕೆ ಬೇಕಾಗುವಂತಹ ಸಾಹಿತ್ಯ ಕಾರ್ಯಕ್ರಮ ಕೂಡ ಮಾಡೋದು ಅಗತ್ಯ ಅಂತ ಹೇಳಲಿಕ್ಕೆ ಇತ್ತು ಬಯಸೋದು. ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮಾಜವನ್ನು ನಾವು ಆಕರ್ಷಿಸಬೇಕಾಗುವಂಥ ಸಾಹಿತ್ಯ ಸಮ್ಮೇಳನ ಕೂಡ ನಾವು ಇವತ್ತು ಮಾಡಬೇಕಾಗ್ತದೆ. ನಾನು ಯಾವಾಗಲೂ ನೋಡ್ತಾ ಇರ್ತೇನೆ ಸಾಹಿತ್ಯ ಸಮ್ಮೇಳನ ಎಲ್ಲ ಹಿರಿಯರು ಮತ್ತು ಎಲ್ಲ ಓಲ್ಡ್ ಅದೆಲ್ಲ ಅದು ಬೇಕು, ಅದು ಹೊಸತು ಕೂಡ ಅದಕ್ಕೆ ಸೇರ್ಪಡುವ ಎಲ್ಲಿ ಯಾಕೆ ಯಂಗ ಯೂತ್ ಮತ್ತು ಯಂಗ್ ಜನ್ರೇಷನ್ ಮಾಡೋದಿದ್ದರೆ ಭವಿಷ್ಯದಲ್ಲಿ ಅದು ಡಿಸ್ಕನೆಕ್ಟ್ ಆಗುವಂಥ ಕಾಲಘಟ್ಟ ಕೂಡ ಇವತ್ತು ಬರ್ಬೋದು. ಆದ ಕಾರಣ ಈ ಒಂದು ಚಿಂತನೆ ಕೂಡ ನಾವು ಮುಂದಿನ ಮಾಡುವಾಗ ಈ ಸಲ ಕೂಡ ಮೊನ್ನೆ ಚರ್ಚೆ ಮಾಡೋಣ ಹೇಳಿದ್ದೇನೆ, ಅದು ಮಾಡಿದ್ದೇನೆ. ಅದು ಏನಾದರೂ ಅದನ್ನು ಸೇರಿಸಿಕೊಂಡು ಹೋಗುವಂಥ ವಿಚಾರ ಇವತ್ತು ನಮಗೆಲ್ಲರಿಗೂ ಕೂಡ ಅತಿ ಅಗತ್ಯ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ಬಹುಶಃ ಖಂಡಿತವಾಗಿಯೂ ದೀರ್ಘವಾಗಿ ನಾನು ಮಾತಾಡದೆ ಒಬ್ಬ ಸೋದರನಾಗಿ ನನಗೆ ಅದು ಅತ್ಯಂತ ಸಂತೋಷ ಆಗಿದೆ. ಎಲ್ಲ ನಮ್ಮ ಅಧ್ಯಕ್ಷರು ಅದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರನ್ನು ಕೂಡ ನನ್ನ ವಿಶೇಷವಾದ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಇದೊಂದು ಪ್ರಪ್ರಥಮವಾದ
ಸಮ್ಮೇಳನ, ಅದು ಕೂಡ ಜಿಲ್ಲಾಧ್ಯಕ್ಷರು ಹೇಳಿದರು, ಅತ್ಯುತ್ತಮವಾದ ಒಂದು ಸಂದೇಶ, ಸಾಮರಸ್ಯದ ಮತ್ತು ಸಾಮರಸ್ಯಕ್ಕಾಗಿ ಸಾಹಿತ್ಯ, ಬಲ ಅತ್ಯುತ್ತಮವಾದ ಒಂದು ಕ್ಯಾಪ್ಷನ್ನೊಂದಿಗೆ ಮೂಡಿದಂಥ ಒಂದು ಕಾರ್ಯಕ್ರಮ. ನನಗೆ ವಿಶ್ವಾಸ ಇದೆ ಅಧ್ಯಕ್ಷರೇ, ನೀವೊಂದು 2-3 ವರ್ಷ ಈ ರೀತಿಯ ಸಾಮರಸ್ಯಕ್ಕೆ ಸಾಹಿತ್ಯ ಅಂತೇಳಿ ಬೇರೆ ಬೇರೆ ಕಡೆ ನಾವು ಇವತ್ತು ಮಾಡಿಕೊಂಡು ಮುಂದೆ ಹೋದರೆ ಮುಂದಿನ 5 ವರ್ಷದಲ್ಲಿ ಸಾಮರಸ್ಯ ಅಂತ ನೋಡಬೇಕಾದ್ರೆ ಅದು ನೀವು ಉಳ್ಳಾಲಕ್ಕೆ ಬಂದು ನೋಡಿದರೆ ಎಲ್ಲರಿಗೂ ಕೂಡ ಗೊತ್ತಾಗುವಂತಹ ವಾತಾವರಣ ಖಂಡಿತವಾಗಿ ಇವತ್ತು ನಿರ್ಮಾಣ ಇವತ್ತು ಆಗ್ತದೆ. ಅದೇ ನಮ್ಮ ದೊಡ್ಡ ಮಟ್ಟದ ಇವತ್ತು ಕನಸಂತ ನಾನು ಇವತ್ತು ಹೇಳಿಕೊಳ್ತಾ, ಖಂಡಿತವಾಗಿಯೂ ಇವತ್ತು ಪ್ರಥಮವಾಗಿದೆ. ಮುಂದಿನ ದಿನಗಳಲ್ಲಿ ನಮಗೆ ಸಮಯಾವಕಾಶ ಇದೆ, ವಿಚಾರಗಳು ಕೂಡ ಇವತ್ತು ಇದೆ. ಅವಕಾಶ ಒಂದು ಸಂದರ್ಭದಲ್ಲಿ ಬರೀ ನಮ್ಮ ಸರ್ಕಾರದ ಮುಖಾಂತರ ತಾಲೂಕು ಮಟ್ಟಕ್ಕೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿ ವಿಜೃಂಭಣೆ ಮಾಡುವಂಥ ಕೆಲಸ ಕೂಡ ನಾವು ಇವತ್ತು ಮುಂದಾಗುವಂತ ನಾನು ಇವತ್ತು ಹೇಳಿಕೊಳ್ತಾ, ಬಹುಶಃ ನಮಗೆ ಸಮ್ಮೇಳನ ಅಧ್ಯಕ್ಷರಾಗಿ ನಮಗೆ ಅತ್ಯಂತ ಸಂತೋಷ. ಅತ್ಯಂತ ಹಿರಿಯರು ಶ್ಯಾಮಲ ಮಾದಕ್ಕೂ ಬಹುಶಃ ನಮ್ಮ ಉಚ್ಚಿಲ ಶಾಲೆಗೆ ಸಂಬಂಧಪಟ್ಟವು ಕೂಡ ಅವ್ರದ್ದೇ ಆದ ದೊಡ್ಡ ಮಟ್ಟ ಕೊಡುಗೆ, ಮಾರ್ಗದರ್ಶನ. ಅಲ್ಲಿ ಸೆಂಟರ್ನರ್ ಇವಾಗ ಅಲ್ಲಿ ಫುಲ್ ಬಂದು ಆ್ಯಕ್ಟಿವ್ ಆಗಿ ಇದ್ದು ಎಲ್ಲರಿಗೂ ಕೂಡ ಒಂದು ಸಲಹೆ ಸೂಚನೆ ಕೊಡುವಂಥ ಒಂದು ಹಿರಿಯ ಸೋದರಾಗಿ ನಮಗೆಲ್ಲರಿಗೂ ಕೂಡ ಇದ್ದರು. ಬಹುಶಃ ಅವರು ಇವತ್ತು ಸಮ್ಮೇಳನ ಅಧ್ಯಕ್ಷರಾದಾಗ ನಾನು ಹೇಳಿದೆ ನಮ್ಗೆ ಅತ್ಯಂತ ಸಂತೋಷ ಅಂತೇಳಿ. ಅದು ಕೂಡ ಈ ರೀತಿಯ ಗುರುತಿಸಿಕೊಳ್ಳಲಿಕ್ಕೆ ಮುಂದಿನ ದಿನಗಳು ಬರುವಂಥ ಅವಕಾಶ ಹೊತ್ತಾಗಲಿ, ಅದ್ರ ಜೊತೆ ನಮ್ಮ ಸದಸ್ಯ ಕೂಲೂರವರಿಗೆ ಇವತ್ತು ಸನ್ಮಾನ ಮತ್ತು ಗೌರವ ಕೊಡುವಂಥ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಸಾಹಿತ್ಯ ಸಮ್ಮೇಳನಕ್ಕೆ ದೊಡ್ಡ ಮಟ್ಟದ ಮೆರುಗು ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದರೆ ಸದಸ್ಯನ ನಾವು ಇವತ್ತು ಎಲ್ಲ ರೀತಿಯ ಸಾಕೆಲ್ಲ ಅದು ಆ ಒಂದು ಪ್ರೀತಿಯಿಂದ ಮನಸ್ಸಿನಿಂದ ಒಂದು ವಿಶ್ವಾಸದಿಂದ ಉತ್ತಮವಾದ ಕೆಲಸಕ್ಕೆ ನಾನು ಇದ್ದೇನಂತೇಳಿ ಎಲ್ಲರಿಗೂ ಕೂಡ ಒಂದು ಪ್ರೋತ್ಸಾಹ ಕೊಡುವಂತಹ ದೊಡ್ಡ ಮಟ್ಟದ ವ್ಯಕ್ತಿತ್ವ ಬಹುಶಃ ಎಲ್ಲರಿಗೂ ಕೂಡ ಒಂದು ಪ್ರೇರಣೆ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ. ಉದ್ಘಾಟಕರಾದ ಮೋಹನ್ ಆಲವ್ರ ಬಗ್ಗೆ ನಾನು ಏನು ಹೇಳಲಿಕ್ಕಿಲ್ಲ. ನಾನು ಮಾರ್ವೆ ಕಾಲೇಜಲ್ಲಿದ್ದಾಗ ಬಹುಶಃ ಅವರು ಏಕಲವ್ಯ ಸ್ಪೋರ್ಟ್ಸ್ ಅಂತೇಳಿ ಆವಾಗ ಸ್ಟಾರ್ಟ್ ಮಾಡಿದ್ದು, ಮತ್ತು ಇದರಲ್ಲಿ ಆ ಒಂದು ತಂಡವೇ ಅವ್ರದ್ದಿತ್ತು. ಆ ಮೋಹನ್ ಆಲ್ವ ಅಂತ ಆಸ್ಪತ್ರೆ ಕೂಡ ಇತ್ತು. ನಮ್ಮ ಮಕ್ಕಳಿಗೆ ಏನಾದರೂ ಹೋದರೆ ಅಡ್ಮಿಟ್ ಆಗೋದು ಸೀದಾ ಬರೋದೇ, ಅದು ಡಿಸ್ಚಾರ್ಜ್ ಆಗ್ತದೆ, ಬಿಲ್ಲು ಪೇಮೆಂಟ್ ಮಕ್ಕಳಿಗೆ ವಾಸಲ್ಲಿ ಗೊತ್ತೇ ಇಲ್ಲ. ಅವರು ಆ ರೀತಿ ಅವತ್ತಿನಿಂದಲೇ ಬಹುಶಃ ಆ ಒಂದು ಸಾಮಾಜಿಕವಾದ ಮತ್ತು ಜನಪರವಾದ ಮಾನವೀಯತೆ ಕರುಣೆಯ ಆ ಒಂದು ವ್ಯಕ್ತಿತ್ವ ಇದ್ದ ಕಾರಣ ದೇವರು ಇವತ್ತು ಎಲ್ಲ ರೀತಿಯ ಶಕ್ತಿಯನ್ನು ಬಹುಶಃ ಅವರಿಗೆ ಒದಗಿಸಿ ಇವತ್ತು ಕೊಟ್ಟಿದ್ದಾರೆ. ಆದ ಕಾರಣ ನಾವು ಒಬ್ಬರಿಗೆ ಉಪಕಾರ ಮಾಡಿದರೆ ದೇವರು ನಮಗೆ ಇಂದಲ್ಲ ಇನ್ನೊಂದು ದಿವಸದ ಪ್ರತಿರೂಪ ನಮಗೆ ಕೊಟ್ಟೇ ಕೊಡ್ತಂತ ಅಂತ ಹೇಳಿ ಅದಕ್ಕೆ ಬಹುಶಃ ಮೋಹನಾಲ್ ಒಂದು ನಿರ್ದೇಶನ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲರ ನಾನು ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮಗೆಲ್ಲ ಶುಭಾಶಯ ಕೋರಿಕೊಂಡು ಮತ್ತೊಮ್ಮೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ, ಭಾಗವಹಿಸುವಂಥ ಎಲ್ಲ ಸಾಹಿತಿಗಳಿಗೂ ಎಲ್ಲ ನಮ್ಮ ಬರಹಗಾರರಿಗೂ ಅವರಿಗೆ ದೊಡ್ಡ ಮಟ್ಟದ ಪ್ರೇರಣೆ ಆಗಿದ್ದುಕೊಂಡು ಇಲ್ಲಿ ಬಂದವರು ಯುವಕರು ವಿದ್ಯಾರ್ಥಿಗಳು ಯಾರಿದ್ದಾರೆ ಮುಂದಿನ ದಿನಗಳಲ್ಲಿ ತಾವು ಕೂಡ ದೊಡ್ಡ ಮಟ್ಟದ ಸಾಹಿತ್ಯಕ್ಕೆ ಹೋಗುವಂಥ ಅವಕಾಶ ಆಗಲಿ. ನಾವು ಕೂಡ ರಾಜಕಾರಣ ಕೂಡ ಸಾಹಿತಿಗಳೇ, ಸಾಹಿತ್ಯ ಎಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಸಾಹಿತ್ಯಕ್ಕೆ ಮತ್ತು ನಿಮ್ಮ ಸಾಹಿತ್ಯಕ್ಕೆ ವ್ಯತ್ಯಾಸ ಅಂತ ಹೇಳಿದರೆ ನಿಮ್ಮ ಸಾಹಿತ್ಯಕ್ಕೆ ನೀವೇ ಅರ್ಥ ಬರೆಯೋದು, ನಮ್ಮ ಸಾಹಿತ್ಯಕ್ಕೆ ಯಾರ್ಯಾರು ಅರ್ಥ ಬರೆಯುವಂಥ ಕೆಲಸ ಒಂದು ವಿಚಾರ ಇವತ್ತು ಆಗ್ತದೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶ್ರಮ ಬೇಡಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಡೀ ಸಮ್ಮೇಳನದ ಸಮಿತಿಯ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾಗಿದ್ದುಕೊಂಡು ಅದಕ್ಕೆ ಬೇಕಿರುವ ಬಹಳ ದೊಡ್ಡ ಸಹಕಾರ ನೀಡಿರುವವರು. ಅಲ್ಲದೆ ಸಮ್ಮೇಳನದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಇಲ್ಲಿ ಹೆಚ್ಚು ಭಾಗವಹಿಸುವ ರೀತಿ ಮಾಡುವುದಕ್ಕಾಗಿ ತಮ್ಮ ಸರಕಾರ ನೆಲೆಯ ಒಂದು ಆದೇಶವನ್ನು ಕೊಟ್ಟು ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಸೇರುವ ರೀತಿ ಮಾಡಿದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಸಮ್ಮೇಳನವನ್ನು ಯಶಸ್ವಿಪಡಿಸುವಲ್ಲಿ ನಮಗೆ ಆರ್ಥಿಕ ನೆರವನ್ನು ಕೊಡಿಸುವಲ್ಲಿ ಕೂಡ ಅವರು ಬಹಳ ದೊಡ್ಡ ಸಹಕಾರ ನೀಡಿದ್ದಾರೆ. ಅದಕ್ಕೋಸ್ಕರ ಅವರ ಭಾಷಾ ಪ್ರೀತಿ, ಸಾಹಿತ್ಯ ಪ್ರೇಮಕ್ಕೆ ನಾವು ವಿಶೇಷವಾದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇದು ಪ್ರಪ್ರಥಮ ಸಮ್ಮೇಳನ ಅಂತ ಹೇಳುವಾಗ ನಿಜವಾದ ಸಂತಸ ತರ್ತದೆ. ಅದಲ್ಲದೆ ಇದು ಮಂಗಳೂರು ವಿಶ್ವವಿದ್ಯಾಲಯದ ಮಂಗಳಾ ಸಭಾಂಗಣದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಒಂದು ರೀತಿಯ ಹೆಮ್ಮೆ, ಅಭಿಮಾನ, ಗೌರವದ ಪೂರಕವಾಗಿದೆ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಇದಕ್ಕೆ ಕೊಟ್ಟಂಥ ಮೇನ್ ಥೀಮ್ ಇದೆಲ್ಲ ಅದು ನನಗೆ ಹೃದಯಕ್ಕೆ ಭಾಳ ಹತ್ತಿರ ಆಗುವಂಥ, ನನಗೆ ಅಲ್ಲ ಎಲ್ಲರಿಗೂ ಕೂಡ, ಸಾಮರಸ್ಯಕ್ಕಾಗಿ ಸಾಹಿತ್ಯ ಅಂತ. ಸಾಹಿತ್ಯಕ್ಕೆ ಒಂದು ವಿಶಿಷ್ಟವಾದಂಥ, ಅನನ್ಯವಾದಂಥ, ಬಲಿಷ್ಠವಾದಂಥ ಶಕ್ತಿ ಇದೆ. ಎಲ್ಲರ ಮನಸ್ಸುಗಳನ್ನು ಸೇರಿಸುವಂಥದ್ದು ಅದಿಲ್ಲಿ ನಡೀತಾ ಇದೆ. ಯಾಕಂದರೆ ಇಲ್ಲಿ ನೋಡಿದರೆ ನಮಗೆ ಅರ್ಥ ಆಗುತ್ತೆ, ಎಲ್ಲರ ಮನಸ್ಸಿನ ತೆರೆದುಕೊಳ್ಳುವಿಕೆ ಕಾಣಬಹುದು, ಎಲ್ಲರ ಒಳಗೊಳ್ಳುವಿಕೆ, ಪಾಲ್ಗೊಳ್ಳುವಿಕೆ, ಅರ್ಥಪೂರ್ಣವಾದಂಥ ಭಾಗವಹಿಸುವಿಕೆ, ಎಲ್ಲರ ಮನಸ್ಸಿನಲ್ಲಿ ಎದ್ದು ಕಾಣುವಂಥ ಲವಲವಿಕೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ಬದ್ಧತೆ, ಪ್ರಾಮಾಣಿಕತೆ ಇಡೀ ಸಭಾಂಗಣದಲ್ಲಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಡಾಕ್ಟರ್ ಧನಂಜಯ ಕುಂಬಳೆ ಅವರು ಹೇಳಿದಾಗೆ ಇಂಥ ಒಂದು ಸಮ್ಮೇಳನ ಅರ್ಥಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಆಯೋಜಿಸಬೇಕು ಅಂತ ಹೇಳಿದರೆ
ಪ್ರೀತಿಯಿಂದ ಕೈ ಜೋಡಿಸಿದ ಅನೇಕ ಮನಸ್ಸುಗಳಿವೆ. ಅದು ಈ ಉಳ್ಳಾಲ ಈಗಾಗಲೇ ಅದು ಹೆಸರುವಾಸಿಯಾಗಿದೆ. ಯಾವುದಕ್ಕೆ ಅಂತ ಹೇಳಿದ್ರೆ ಒಂದು ರಾಷ್ಟ್ರೀಯ ಭಾವೈಕ್ಯತೆಗೆ, ಸಾಮರಸ್ಯಕ್ಕೆ, ಪ್ರೀತಿಯ ಕೊಡುವಳಿಕೆ, ಅದಕ್ಕೆಲ್ಲ ಇದು ಹೆಸರುವಾಸಿಯಾದದ್ದು. ಒಂದು ರೀತಿಯ ಆದರ್ಶಪ್ರಾಯವಾದಂಥ ಒಂದು ತಾಲೂಕಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಲ್ಲದೆ ಡಾಕ್ಟರ್ ಎಂ ಪಿ ಶ್ರೀನಾಥ್ ಹೇಳಿದಾಗೆ ಇಡೀ ಇಂಥ ಒಂದು ಸಮ್ಮೇಳನದ ಮೂಲಕ ನಾವು ಮಾಡ್ತಾ ಇರುವಂಥದ್ದು ಮನೆ ಮನೆಗೆ ಕನ್ನಡವನ್ನು ತಲುಪಿಸುವಂಥ ಮಹತ್ ಕಾರ್ಯ ನಡೀತದೆ ಅಂತ ಹೇಳುವಂಥದ್ದು. ಅಂಥ ಒಂದು ಈ ಉದ್ಘಾಟನಾ ಸಮಾರಂಭದಲ್ಲಿ ನನಗೆ ಬರುವಂಥ ಒಂದು ಅವಕಾಶ, ಅದಲ್ಲದೆ ಈ ಪುಸ್ತಕ ಮಳಿಗೆ ಮತ್ತು ಇತರ ಮಳಿಗೆಗಳು ಅಂತೇಳಿದರೆ ಈ ಕನ್ನಡ ನಾಡಿನ ತಿಂಡಿ ತಿನಿಸುಗಳು ಮತ್ತು ವಿಶೇಷವಾದಂಥ ಒಂದು ಈ ಮಣ್ಣಿನ ಸೊಗಡನ್ನು ಜನರಿಗೆ ಪರಿಚಯ ಮಾಡಿಸುವಂಥ ವಸ್ತುಗಳು ಅಲ್ಲಿ ಇಡಲಾಗಿದೆ. ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ಊರಿನ ಸಾಹಿತಿಗಳ ಪುಸ್ತಕಗಳಿದೆ. ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಮೂಲಕ ಪ್ರಕಟಿಸಿದ ಪುಸ್ತಕಗಳು ಕೂಡ ಇವೆ. ಅದನ್ನು ಎಲ್ಲರೂ ಕೊಂಡುಕೊಂಡು ಓದಿ ಮನೆ ಮನೆಗೆ ತಲುಪಿಸುವಂತೆ ಮಾಡಬೇಕು ಅಂತ ನಮ್ಮ ಮಾನ್ಯ ಶಾಸಕರು ಹೇಳಿದ್ದಾರೆ. ಅವರ ಮಾತಿಗೆ ನಾನು ಕೂಡ ಸ್ವರ ಸೇರಿಸ್ತಾ ಇಂಥ ಅವಕಾಶಕ್ಕಾಗಿ ನಿಮಗೆಲ್ಲ ವಂದಿಸ್ತಾ ಶುಭವನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕುಲಪತಿಗಳು ವಾಣಿಜ್ಯ ಶಾಸ್ತ್ರ ಹಿನ್ನೆಲೆ ಉಳ್ಳವರು, ಆದರೆ ಅವರ ಮನಸ್ಸು ಕನ್ನಡದ್ದೇ. ಬಹುಶಃ ಸೊಗಸಾಗಿ ಕನ್ನಡವನ್ನು ಮಾತನಾಡಬಲ್ಲ ನಾಡಿನ ಅಪೂರ್ವ ಕುಲಪತಿಗಳಲ್ಲಿ ನಮ್ಮ ಪ್ರೊಫೆಸರ್ ಎಡಪಡಿ ತಾಯಿ ಅವರು ಕೂಡ ಒಬ್ಬರು ಎಂಬುದು ನಮಗೆ ಬಹಳ ಸಂಭ್ರಮದ ವಿಚಾರ. ಕನ್ನಡದ ಪ್ರೀತಿ ಇನ್ನಷ್ಟು ಬೆಳಗಲಿ ಎಂಬ ಸದಾಶಯದೊಂದಿಗೆ ಅವರಿಗೆ ನಮನಗಳು. ತಮ್ಮ ಅದ್ವಿತೀಯ ಸಾಧನೆ, ಅಪರಿಮಿತ ಪರಿಶ್ರಮದ ಮುಖಾಂತರ ನಮ್ಮಂತಹ ಯುವ ಪೀಳಿಗೆಗೆ ಮಾದರಿಯಾಗಿರುವ ಅನನ್ಯ ಸಾಧಕ ಶ್ರೀ ಸದಾಶಿವ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಇವರನ್ನ ಈ ವೇದಿಕೆಯಿಂದ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಶ್ರೀಯುತರು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇದೀಗ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವ ಪ್ರಸಾದ್ ರೈ ಕಲ್ಲಿಮಾರು. ಉಳ್ಳಾಲ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಗೌರವ 2023 ಉದ್ಯಮ ಮತ್ತು ಗಡಿನಾಡ ಕನ್ನಡಿಗ ಶ್ರೀ ಸದಾಶಿವ ಕೆ ಶೆಟ್ಟಿ ಕೂಳೂರು ಕನ್ಯಾನ. ಗೌರವಾನ್ವಿತರೇ, ದುಡಿದು ಗಳಿಸುವವರು ಬಹಳ ಮಂದಿ ಇದ್ದಾರೆ. ಆದರೆ ಸಂಪಾದಿಸಿದ್ದನ್ನು ಸಮಾಜದ ಕಾರ್ಯಗಳಿಗಾಗಿ ವಿನಿಯೋಗಿಸುವ ಒಳ್ಳೆಯ ಮನಸ್ಸು ಕೆಲವರಿಗಷ್ಟೇ ಬಂದೀತು. ಅಂತಹ ಸಮಾಜೋದ್ಧಾರಕ ಹೃದಯವಂತರಾದ ತಾವು ಕೃಷಿ ಕುಟುಂಬದಲ್ಲಿ ಜನಿಸಿದವರು. ತುಳುನಾಡಿನಲ್ಲಿ ಉನ್ನತ ವಿದ್ಯಾಭ್ಯಾಸ ಪೂರೈಸಿ ಮುಂಬಯಿಯ ಹಲವು ಕಂಪನಿಗಳಲ್ಲಿ ಕೆಲಸ ನಿರ್ವಹಿಸಿ ಜೀವನಾನುಭವ ಪಡೆದವರು. ತಮ್ಮ ಶಿಸ್ತಿನ ಉದ್ಯೋಗ ನಿಷ್ಠೆ, ಅವಿರತ ಪ್ರಯತ್ನಶೀಲತೆ, ಜನಪರ ಕಾಳಜಿಗಳು ಮುಂದೊಂದು ದಿನ ಸ್ವ ಉದ್ಯೋಗಕ್ಕೆ ಪ್ರಾರಂಭಿಸುವ ತನಕ ತಮ್ಮನ್ನು ಬೆಳೆಸಿತು. ಮುಂಬಯಿಯಲ್ಲಿ ಹೇರೆಂಬ ಆಗ್ರೋ ಕೆಮಿಕಲ್ಸ್ ಲಿಮಿಟೆಡ್ ಕಾರ್ಖಾನೆ ಸ್ಥಾಪಿಸಿ ಹಲವು ಯುವಕ ಯುವತಿಯರಿಗೆ ಉದ್ಯೋಗದಾತರಾದಿರಿ. ನ್ಯಾಯಯುತ ಲಾಭದೊಂದಿಗೆ ಒಳ್ಳೆಯ ಕೀರ್ತಿಯನ್ನು ಪಡೆದು ಕೆಲವೇ ವರ್ಷಗಳಲ್ಲಿ ಅತ್ಯುತ್ತಮ ಸಂಸ್ಥೆ ಎಂಬ ಹೆಸರು ಪಡೆಯುವಲ್ಲಿ ಯಶಸ್ವಿಯಾದಿರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಉದ್ಯಮಿಯಾಗಿರುವ ತಾವು ಧಾರ್ಮಿಕ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಹಲವಾರು ಧಾರ್ಮಿಕ ಕ್ಷೇತ್ರಗಳ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿ, ಅಶಕ್ತ ಕಲಾವಿದರ ಕುಟುಂಬಗಳ ಶ್ರೇಯೋಭಿವೃದ್ಧಿಗೆ ದುಡಿಯುತ್ತಿರುವ ಪ್ರತಿಷ್ಠಿತ ಪಟ್ಲಾ ಫೌಂಡೇಶನ್ ಟ್ರಸ್ಟ್ನ ಗೌರವಾಧ್ಯಕ್ಷರಾಗಿ, ಹುಟ್ಟೂರು ಮೀಂಜದ ಬಂಟರ ಸಂಘದ ಕ್ಷೇಮನಿಧಿ ಮತ್ತು ಕಟ್ಟಡದ ಸಮಿತಿಯ ಅಧ್ಯಕ್ಷರಾಗಿ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಸಮಾಜ ಕಲ್ಯಾಣ ಕಾರ್ಯಕ್ರಮಕ್ಕೆ ಅಪೂರ್ವ ಕೊಡುಗೆಯನ್ನು ನೀಡಿ ನೂರಾರು ಕುಟುಂಬಗಳ ಭದ್ರತೆಗೆ ಬೆನ್ನೆಲುಬಾಗಿ ನಿಂತಿದ್ದೀರಿ. ಔದ್ಯೋಗಿಕ ಕ್ಷೇತ್ರದಲ್ಲಿ ತಮ್ಮ ಬಹುಮುಖ ಸಾಧನೆಗಳು, ಜನಪರ ಕಾಳಜಿ, ಸಾಮಾಜಿಕ ಕೊಡುಗೆಗಳನ್ನು ಪರಿಗಣಿಸಿ ತಮ್ಮ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ ಎಂದು ಹೃದಯ ತುಂಬಿ ಗೌರವದಿಂದ ಸಮರ್ಪಿಸುವ ಸಮ್ಮೇಳನ ಗೌರವವಿದು. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ಘಟಕ ಸಂಚಾಲಕರು ಮತ್ತು ಸರ್ವ ಸದಸ್ಯರು, ಸ್ವಾಗತ ಸಮಿತಿ, ಉಳ್ಳಾಲ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ 17/3/2023.
ಉದ್ಘಾಟಕರಾಗಿರುವಂತಹ ಡಾಕ್ಟರ್ ಮೋಹನ್ ಆಳ್ವ ಅವರಿಗೂ ಸ್ಮರಣಿಕೆ ಗೌರವ. ಹಾಗೆ ಪದ್ಮಶ್ರೀ ಹರೇಕಳ ಹಾಜಪ್ಪ ಅವರು ದಯವಿಟ್ಟು ವೇದಿಕೆಗೆ ಬಂದ ಸಮ್ಮೇಳನ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೋರಿಕೆ. ಸಮ್ಮೇಳನವನ್ನು ಉದ್ದೇಶಿಸಿ ತಮ್ಮ ಚೆನ್ನುಡಿಗಳನ್ನಾಡಬೇಕಾಗಿ ವಿನ್ನಾಡ. ಉಳ್ಳಾಲದ ಬಗ್ಗೆ, ಉಳ್ಳಾಲದ ರಾಣಿ ಅಬ್ಬಕ್ಕನ ಬಗ್ಗೆ ಮತ್ತು ರಾಣಿ ಅಬ್ಬಕ್ಕ ನಮ್ಮೆಲ್ಲರ ಅಸ್ಮಿತೆಗಾಗಿ ಆಕೆಯ ಹೋರಾಟ, ಇದೆಲ್ಲವೂ ನಮ್ಗೆ ಆದರ್ಶ. ಇದು ಆ ದೃಷ್ಟಿಯಲ್ಲಿ ಉಳ್ಳಾಲದ ಈ ಸಾಹಿತ್ಯ ಸಮ್ಮೇಳನ ನಮ್ಮ ಅಸ್ಮಿತೆಯನ್ನು ಪ್ರಕಟಿಸಲಿಕ್ಕೆ, ಭಾಷೆ ಒಂದು ಸಂವಹನದ ಮಾಧ್ಯಮ ಅಷ್ಟೇ ಅಲ್ಲ. ಅಷ್ಟೇ ಆಗಿದ್ದರೆ ಇಷ್ಟೆಲ್ಲ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಭಾಷೆಯೊಂದಿಗೆ ನಮ್ಮ ಸಂಸ್ಕೃತಿ ಮತ್ತು ಭಾಷೆಯ ಮೂಲಕ ನಮ್ಮ ಸಂಸ್ಕೃತಿಯ ಎಲ್ಲ ಒಳ್ಳೆಯ ವಿಚಾರಗಳನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ಇದೆಲ್ಲವೂ ನಮ್ಮೊಂದಿಗಿದೆ. ಇವತ್ತು ಡಾಕ್ಟರ್ ಮೋಹನ್ ಆಳ್ವ ಅವರು ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ, ನಾನು ಧನಂಜಯ ಕುಂಬ್ಳೆ ಅವ್ರ ಹತ್ರ ವಿನಂತಿ ಮಾಡ್ತೇನೆ, ಅವರ ಭಾಷಣವನ್ನು ನೀವೇನಾದರೂ ಮಾಡಿ ಅಚ್ಚು ಹೊಡಿಸ್ಬೇಕು ಅದನ್ನು. ಯಾಕಂತ ಹೇಳಿದ್ರೆ ಕನ್ನಡ ಸಾಹಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಾವೆಲ್ಲರೂ ಕೂಡ ಕನ್ನಡ ಸಾಹಿತ್ಯದ ಮತ್ತು ಕನ್ನಡ ಭಾಷೆಯ ಸಂವರ್ಧನೆಗಾಗಿ ಏನು ಮಾಡಬೇಕು ಹೇಳೋದನ್ನು ಅತ್ಯಂತ ಮಾರ್ಗದರ್ಶಿಯಾಗಿ ಇವತ್ತು ಅವರು ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಷಣಗಳಿಗೆ ಸೀಮಿತ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ಮನೆಗಳಲ್ಲಿ ಕನ್ನಡ ಭಾಷೆ ಮಾಯ ಆಗ್ತಿರಬೇಕಾದ್ರೆ, ನಮ್ಮ ಮಕ್ಕಳನ್ನು, ನಮ್ಮ ಮೊಮ್ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ನಮ್ಮ ಕನ್ನಡಾಭಿಮಾನ ವ್ಯಕ್ತ ಆಗದೇ ಇರುವಂಥ ಸಂದರ್ಭದಲ್ಲಿ, ಮತ್ತು ಶಿಕ್ಷಣ ಕೇವಲ ವ್ಯಾವಹಾರಿಕ ಜೀವನಕ್ಕೆ ಅನುಕೂಲ ಅನ್ನುವ ಕಾರಣಕ್ಕಾಗಿಯೇ ನಾವು ಬೇರೆ ಬೇರೆ ರೀತಿಯಲ್ಲಿ ಡಾಕ್ಟರ್ ಮೋಹನ್ ಅವರು ಹೇಳಿದಾಗೆ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಮಾರು ಹೋಗ್ತಿರುವಂಥ ಸಂದರ್ಭದಲ್ಲಿ ಮುಂದಿನ ತಲೆಮಾರಿಗೆ ನಾವು ನಮ್ಮ ಸಂಸ್ಕೃತಿಯನ್ನು ಪರಿಚಯಿಸುವಂಥ ಕೆಲಸ ಹೇಗೆ ಮಾಡಬೇಕು? ನಾನು ಡಾಕ್ಟರ್ ಮೋಹನ್ ಆಳ್ವರ ಕನ್ನಡ ಮಾಧ್ಯಮ ಶಾಲೆಗೆ ಅನೇಕ ಸಲ ಹೋಗಿದ್ದೇನೆ. ಅಲ್ಲಿ ಕುಳಿತುಕೊಂಡು ಅವರ ಭಾಷಣ ಕೇಳುವಾಗ ಗಿಲ್ಟಿ ಫೀಲಿಂಗ್ ಹೇಗೆ ಏನು ಹೇಳ್ತಾರೆ ಚಂದನ್ ಕೊಟ್ರೆ, ಪಾಪ ಪ್ರಜ್ಞೆ ನನ್ನ ಕಾಡ್ತಾ ಇತ್ತು. ಯಾಕೆ ಕಾಡ್ತಾ ಇತ್ತು ಅಂತ ಹೇಳಿದ್ರೆ, ಒಂದು ರಾಜಕೀಯ ವ್ಯವಸ್ಥೆಯ ಮೂಲಕ, ಆಡಳಿತ ವ್ಯವಸ್ಥೆಯ ಮೂಲಕ ಒಂದು ಭಾಷೆಯ ಸಂವರ್ಧನೆಗಾಗಿ ನಾವೆಲ್ಲ ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಅಲ್ವಲ್ಲ. ಒಬ್ಬ ಕನ್ನಡದ ಕಟ್ಟಾಳು ನುಡಿಸಿರಿಯ ಮೂಲಕ ಒಂದು ಜಾಗೃತಿಯನ್ನು ಸೃಷ್ಟಿ ಮಾಡಿಕೊಂಡು ಆ ನುಡಿಸಿರಿಯ ಫಲಶ್ರುತಿಯಾಗಿ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಒಂದು ಮಾದರಿ ಶಾಲೆಯನ್ನಾಗಿ ನಡೆಸುವಂಥ ಸಂದರ್ಭದಲ್ಲಿ ಸ್ವಂತ ಆಲೋಚನೆ, ಸ್ವಂತ ವಿವೇಚನೆಯಿಂದ ಮಾಡಲಿಕ್ಕಾಗದಿದ್ರು ಒಂದು ಮಾದರಿ ನಮ್ಮ ಕಣ್ಣ ಮುಂದೆ ಇರಬೇಕಾದ್ರೆ ಅದನ್ನು ಅನುಸರಣೆ ಮಾಡುವಂಥ ಕನಿಷ್ಠ ಕೆಲಸಕ್ಕೂ ನಾವು ಕೈ ಹಾಕ್ತಿಲ್ಲಲ್ಲ ಅಂತ ಬೇಸರ ಆಗ್ತಾ ಇತ್ತು ಅಲ್ಲಿ ಕುಳಿತುಕೊಂಡಾಗ. ಬಹುಶಃ ಅವರು ಹೇಳಿದ ಸಂಗತಿ ಸತ್ಯ ಅಂತ ಅಂದುಕೊಳ್ತೀನಿ. ನಾವೆಲ್ಲರೂ ಕೂಡ ಇಲ್ಲಿ ಕುಳಿತವರು ಕನ್ನಡ ಮಾಧ್ಯಮ ಶಾಲೆಯ ಮೂಲಕನೇ ಕನಿಷ್ಠ 10ನೇ ಕ್ಲಾಸ್ನವರೆಗೆ ಓದಿದವರು. ನಮ್ಮ ವ್ಯಾಪ್ತಿಯಲ್ಲಿ ನಾವು ಎಲ್ಲಿಗೆ ಮುಟ್ಟಿದ್ದೇವೆ ಅಲ್ಲಿಗೆ ಮುಟ್ಲಿಕ್ಕೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತದ್ದು ಖಂಡಿತ ಅಡ್ಡಿ ಬಂದಿಲ್ಲ. ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಂತ ಹೇಳಿದರೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತದ್ದೇ ನಮಗೆ ವರದಾನ ಆಗಿದೆ. ಚಪ್ಪಾಳೆ ಹೊಡೆದ್ರಿ, ಆದರೆ ಒಂದು ಸಣ್ಣ ಕಂಪ್ಲೇಂಟ್ ಇದೆ ನಂದು. ಚಪ್ಪಾಳೆ ಹೊಡೆದ್ರಿ ಇದನ್ನು ಒಪ್ತೀರಾ ಅಂತ ಹೇಳಿ. ಆದರೆ ಅದೇ ಪ್ರೀತಿಯಿಂದ ನಿಮ್ಮ ಮಕ್ಕಳನ್ನು ಅಥವಾ ನಮ್ಮ ಮೊಮ್ಮಕ್ಕಳನ್ನು ನಾವು ಕನ್ನಡ ಮಾಧ್ಯಮ ಶಾಲೆಗೆ ಕಳಿಸ್ತೀವ? ಆಲೋಚನೆ ಮಾಡಬೇಕಲ್ಲ ನಾವು. ನಮ್ಮ ಕನ್ನಡದ ಮೇಲಿನ ಪ್ರೀತಿ ಕೇವಲ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸೀಮಿತ ಆದರೆ ಸಾಕ? ನಮ್ಮ ಶಾಸಕರು ಬಹಳ ಸೊಗಸಾಗಿ ಹೇಳಿದರು, ಮಾಲ್ಗೆ ಹೋಗುವ ಉತ್ಸಾಹ ಅಥವಾ ಒಂದು ಎಕ್ಸಿಬಿಷನಿಗೆ ಹೋಗುವ ಉತ್ಸಾಹ, ಒಂದು ಪುಸ್ತಕ ಪ್ರದರ್ಶನ ಆದರೆ ಆ ಉತ್ಸಾಹ ಇರುತ್ತಾ ನಮ್ಮಲ್ಲಿ? ನಮ್ಮ ಮನೆಯಲ್ಲಿ ಮಕ್ಕಳ ಮೊಮ್ಮಕ್ಕಳ ಹುಟ್ಟುಹಬ್ಬ ಆಚರಣೆ ಮಾಡಿದರೆ ಎಲ್ಲ ಕೊಡಿಸ್ತೀವಿ, ಕೊಡಿ ಪರವಾಗಿಲ್ಲ. ಒಂದು ಕನ್ನಡ ಮಾಧ್ಯಮ ಕನ್ನಡದ ಪುಸ್ತಕವನ್ನು ಮಗುವಿನ ವಯಸ್ಸಿಗೆ ಅನುಗುಣ ತಂದುಕೊಟ್ಟು ಅದನ್ನು ಓದಿಸುವಂಥ ಅಭ್ಯಾಸ ಮಾಡ್ತೀವ? ನಮ್ಮ ಮನೆಯಲ್ಲಿ ಒಂದು ಸಣ್ಣ ಕನ್ನಡದ ಲೈಬ್ರರಿ
ಮಾಡಲಿಕ್ಕೆ ಸಾಧ್ಯ ಇಲ್ವಾ ನಮಗೆ? ಸುಮ್ಮನೆ ಪುಸ್ತಕ ಹಾಳೆ ತಿರುಗಿಸ್ತಾ ಓದುವ ಅಭ್ಯಾಸ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇತ್ತೀಚೆಗೆ ಒಂದು ಕನ್ನಡ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಹೋಗಿದ್ದೆ. ಅನೇಕ ಪ್ರೈಸ್ಗಳನ್ನು ಕೊಡ್ತಾರೆ ಪ್ರೊಫೆಸರ್ ಚಿನ್ನಪ್ಪಗೌಡ್ರೆ. ಆದರೆ ಆ ಶಾಲೆಯಲ್ಲಿ ವಿಶೇಷವಾದ ಪ್ರೈಸ್ ಏನು ಕೊಟ್ಟರು ಅಂತ ಹೇಳಿದರೆ, ಕನ್ನಡ ಪುಸ್ತಕಗಳನ್ನು ಲೈಬ್ರರಿಯನ್ನು ತೆಗೆದುಕೊಂಡು ಹೋಗಿ ಯಾರು ಅದನ್ನು ಓದಿಬಿಟ್ಟು ಒಂದು ಪ್ರಬಂಧವಾಗಿ ಒಂದು ಸಣ್ಣ ಲೇಖನವನ್ನು ಬರೀತಾರೆ, ಅದನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಳ್ಳೆಯ ಪ್ರಬಂಧಕ್ಕೆ 3 ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಆ ಕನ್ನಡ ಶಾಲೆಯವರು ಮಾಡ್ತಾಯಿದ್ರು. ಸಣ್ಣ ಪ್ರಯತ್ನ. ಆದರೆ ಆ ಶಾಲೆಯ ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸ ಬೆಳೆಸುವಂಥ ಪ್ರಯತ್ನ ಏನಿದೆ, ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅನೇಕ ರೀತಿಗಳಲ್ಲಿ ಸಾಹಿತ್ಯ ಸಮ್ಮೇಳನಗಳ ಜೊತೆಗೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಸುತ್ತಮುತ್ತ ಕನ್ನಡದ ಕೆಲಸ ಆಗಬೇಕು. ವೇದಿಕೆಯಲ್ಲಿ ಮಾತಾಡ್ತಾ ಹೇಳಿದರು, ಭಾಷೆ ಮನಸ್ಸುಗಳನ್ನು ಕಟ್ಟುವ ಕೆಲಸ ಮಾಡಬೇಕು ಅಂತ ಹೇಳಿ. ಮತ್ತು ಧನಂಜಯ ಕುಂಬಳೆಯವರ ಅಂತರಾಳದಲ್ಲಿ ಈ ಭಾವನೆ ಇರುವುದರಿಂದ, ಸಾಹಿತ್ಯ ಮತ್ತು ಸಾಮರಸ್ಯದ ಬಗ್ಗೆ ಆ ತುಡಿತ ಇರುವುದರಿಂದ ಬಹುಶಃ ಅದೇ ಥೀಮನ್ನು ಕೊಟ್ಟಿದ್ದಾರೆ ಅಂತ ಅಂದುಕೊಳ್ತೀನಿ. ಹಿತವಾದದ್ದು, ನಮ್ಮೆಲ್ಲರ ಮನಸ್ಸಿಗೆ ಹಿತವಾಗುವಂಥ ಸಾಹಿತ್ಯ ರಚನೆ ಆಗಬೇಕು. ಸಮಾಜ ಹೇಳಲಿಕ್ಕೆ ನನಗೇನು, ಯಾಕಂದರೆ ನಾವೆಲ್ಲ ಅನುಭವಿಸಿದ ಸಂಗತಿ. ಜಾತಿ, ಮತ, ಭಾಷೆ, ಪ್ರಾಂತ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಮುಂದುಳಿದವರು ಹಿಂದುಳಿದವರು, ಕಲಿತವರು ಕಲಿದಿದ್ದವರು, ಬಡವರು ಶ್ರೀಮಂತರು, ನಗರದವರು ಗ್ರಾಮಾಂತರದವರು, ಮುಂದುಳಿದವರು ಹಿಂದುಳಿದವರು, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು, APL ಕಾರ್ಡು BPL ಕಾರ್ಡು, ಆ ಪಾರ್ಟಿ ಈ ಪಾರ್ಟಿ. ಎಲ್ಲಿ ಮನಸ್ಸುಗಳನ್ನು ಕಟ್ಟುವ ಕೆಲಸ ಆಗಬೇಕು? ಸಾಹಿತ್ಯ ಅಂತ ಅದ್ಭುತವಾದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸಾಹಿತಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಕನಿಷ್ಠ ಸಾಹಿತ್ಯವನ್ನು ಓದುವಂಥ ಮನಸ್ಸನ್ನು ಬೆಳೆಸ್ಕೊಳ್ಬೇಕಲ್ಲ. ಅಂತಹ ಒಂದು ವಿಶಿಷ್ಟವಾದ ಕಾಲಘಟ್ಟದಲ್ಲಿ ನಮ್ಮದಲ್ಲದ ಒಂದಷ್ಟು ಸಂಗತಿಗಳು ನಮ್ಮ ಕಡೆಗೆ ಪ್ರವಾಹ ಉಪಾಧಿಯಲ್ಲಿ ಬರ್ತಿರುವಂಥ ಸಂದರ್ಭದಲ್ಲಿ ಬದುಕು ಜಾರುಬಂಡಿಯ ಆಟ ಆಗಬಾರ್ದು, ಆ ಜಾರುವ ದಾರಿಯಲ್ಲಿ ಗಟ್ಟಿ ನಿಲ್ಲಬೇಕು ಅಂತ ಹೇಳುವ ಆತ್ಮವಿಶ್ವಾಸವನ್ನು ತುಂಬುವಂಥ ಸಾಹಿತ್ಯದ ರಚನೆಯ ಮೂಲಕ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಹೇಳುವ ಭಾವನೆಯನ್ನಷ್ಟು ಗಟ್ಟಿ ಮಾಡುವ ದೃಷ್ಟಿಯಲ್ಲಿ ಸಾಹಿತ್ಯದ ಮೂಲಕ ಸಾಮರಸ್ಯವನ್ನು ಸಾಧಿಸುವ ಉಳ್ಳಾಲದ ಮೊದಲನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಲಿ. ಹೋಬಳಿ ಮಟ್ಟದಲ್ಲಿ ಕೂಡ ಘಟಕಗಳಿದ್ದಾವೆ ಅಂತ ನಾನು ಮೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ದೆ. ಆ ಹೋಬಳಿ ಮಟ್ಟದಲ್ಲಿಯೂ ಕೂಡ ಶಾಲೆಗಳ ಮೂಲಕ ಅಥವಾ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ನಮ್ಮೆಲ್ಲ ಗ್ರಾಮಗಳಲ್ಲಿ ಯಾಕೆ ಒಂದು ಒಳ್ಳೆಯ ಕನ್ನಡದ ಗ್ರಂಥಾಲಯ ಇರಬಾರ್ದು? ಸರ್ಕಾರ ಇದಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು? ಗ್ರಂಥಾಲಯ ಅಂತ ಮಾಡ್ತಾರೆ, ಏನೇನೋ ಪುಸ್ತಕ ಕಳಿಸ್ತಾರೆ, ಕೆಲವು ಸಲ ಗ್ರಂಥಾಲಯಗಳಿಗೆ ಅವಕಾಶಗಳು ಇರುವುದಿಲ್ಲ. ಯಾಕೆ ಗ್ರಂಥಾಲಯಗಳನ್ನು ಪ್ರಾರಂಭ ಮಾಡಬಾರ್ದು? ಯಾಕೆ ನಮ್ಮ ದೇವಸ್ಥಾನಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಗ್ರಂಥಾಲಯಗಳ ಸ್ಥಾಪನೆಗೆ ನಾವು ಆಸ್ಪದ ಕೊಡಬಾರದು? ಈ ರೀತಿಯ ಅನೇಕ ಚಟುವಟಿಕೆಗಳ ಮೂಲಕ ಕನ್ನಡವನ್ನು ಕಟ್ಟಿ ಬೆಳೆಸುವಂಥ, ಕನ್ನಡತನವನ್ನು ಉಳಿಸುವಂಥ ಮತ್ತು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಿಕೊಂಡೇ ಕುಳಿತುಕೊಂಡ್ರೆ ನಮಗೇನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕಿಂತ ನಾವೇನು ಮಾಡ್ಬೋದು ಹೇಳುವ ಆಲೋಚನೆ ಮಾಡಿಕೊಂಡು ನಾವೆಲ್ಲ ಉಳ್ಳಾಲದ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಚಟುವಟಿಕೆಗಳಲ್ಲಿ ಕೈ ಜೋಡಿಸುವ ಅಂತ ಹೇಳಿಕೊಂಡು ಈ ಸಮಾರಂಭಕ್ಕೆ ತಮ್ಮೆಲ್ಲರ ಪರವಾಗಿಯೂ ವೈಯಕ್ತಿಕವಾಗಿಯೂ ಅತ್ಯಂತ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನಿಮ್ಮ ಕನ್ನಡದ ಕೆಲಸ ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ಉಳಿವಿನ ಮಹತ್ವವನ್ನು ತಿಳಿಯಪಡಿಸುತ್ತಾ ಈ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿಯನ್ನು ನೆನಪಿಸಿದ ತಮಗೆ ಧನ್ಯವಾದಗಳು ಸರ್. ಇದೀಗ ಈ ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸಿದ ಶ್ರೀಯುತ ಸದಾಶಿವ ಶೆಟ್ಟಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾವು ಕನ್ನಡವನ್ನು ಬಿಟ್ಟು 40 ವರ್ಷ ಕಳೆಯಿತು. ಬೊಂಬೆಗೆ ಹೋದ್ಮೇಲೆ ಕನ್ನಡ ಇಲ್ಲ. ಕನ್ನಡದ ಅಪರೂಪದಲ್ಲಿ ಯಾರಾದರೂ ಸಿಕ್ಕಿದರೆ ಮಾತ್ರ ಕನ್ನಡ ಮಾತಾಡೋದು. ಇಲ್ಲದಿದ್ದರೆ ಎಲ್ಲ ಕನ್ನಡಿಗರು ಅಲ್ಲಿ ತುಳುವಿನವರೇ ಹೆಚ್ಚಿನವರು. ಕನ್ನಡದ ಅಸೋಸಿಯೇಷನ್ ಎಲ್ಲ ಇದೆ, ಅದರಲ್ಲಿ ಇರುವವರು ಎಲ್ಲ ತುಳುವಿನವರು ಮೋಸ್ಟ್ಲಿ. ಆದ್ದರಿಂದ ಕನ್ನಡ ಭಾಷೆ ಮಾತಾಡೋದು ಭಾಳ ಕಡಿಮೆ. ಆದರೂ ಗಣೇಶ್ ಕಾರ್ಣಿಕ್ ಅವರು ಹೇಳಿದಾಗೆ ನಾವೆಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ 10ನೇ ಕ್ಲಾಸ್ವರೆಗೆ ನಾವು ಕನ್ನಡದಲ್ಲೇ, ಕನ್ನಡ ಮೀಡಿಯಮ್ನಲ್ಲಿ
ಕಲಿತು ಬೇರೆ ಬೇರೆ ವ್ಯವಹಾರಗಳಿಗೆ ನಾವು ಹೋಗಿದ್ದೇವೆ. ನಾನು ಅಷ್ಟೇ, ನಮ್ಮ ಊರಿನಲ್ಲಿ ನನ್ನ ಮಾಸ್ಟರ್ ಒಬ್ಬರು ಇದ್ದಾರೆ ಇಲ್ಲಿ ಜಗದೀಶ್ ಮಾಸ್ಟರ್ ಅಂದರೆ ನನ್ನ ತಮ್ಮನೇ ಹಾಗೆ. ಸೊ ಅದೇ ಅಲ್ಲಿಯ ಶಾಲೆಯಲ್ಲಿ ನಾವು 4th ಸ್ಟ್ಯಾಂಡರ್ಡ್ವರೆಗೆ ಪ್ರೈಮರಿ ಸ್ಕೂಲ್ ಕುಳೂರು ಶಾಲೆಯಲ್ಲಿ ಮಾಡಿದ್ದು. ಆಮೇಲೆ ಮಿಯಪ್ಪದವು ಇದೆಲ್ಲ ಮಾಡಿ 10ನೇ ಕ್ಲಾಸ್ನವರೆಗೆ ಕನ್ನಡ ಮೀಡಿಯಮ್. ಆದಮೇಲೆ ಮಂಗಳೂರಿಗೆ ಸೈಂಟ್ ಅಲೋಸಿಯಸ್ಸಿಗೆ ಹೋಗುವಾಗ ಸ್ವಲ್ಪ ಭಾಳ ಕಷ್ಟ ಆಯಿತು ಮೊದಲು, ಬಿಕಾಸ್ ಅಲ್ಲಿ ಎಲ್ಲ ಇಂಗ್ಲೀಷ್ ಮೀಡಿಯಮು. ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಫಾರ್ಮೇಷನ್ ಆಗುವಂಥ ಸಮಯ 1 ವರ್ಷ ಭಾಳ ಕಷ್ಟ ಆಯಿತು. ಆದರೂ ಒಂದು ಭಾಷೆ ಕಲಿತರೆ ಅದು ಯಾವತ್ತೂ ನಮಗೆ ಅದರಿಂದ ಭಾಳ ಪ್ರಯೋಜನ ಇದೆ. ಹಾಗೆ ನೋಡಿದರೆ ನಾವು ಕಾಸರಗೋಡಿನವರು, ಇಲ್ಲಿನ ಅಧ್ಯಕ್ಷರು ಇವರು ಧನಂಜಯ ಕುಂಬ್ಳೆ ಅವರು ಕಾಸರಗೋಡಿನವರಲ್ಲ, ಕುಂಬ್ಳೆ ಅವರು ನಮಗೆ ಹತ್ರ. ಸೊ ನಮ್ಮ ಕಾಸರಗೋಡು ನಾವು ಗಡಿನಾಡ ಕನ್ನಡದವರು, ಹೊರನಾಡ ಕನ್ನಡದವರ, ಗಡಿನಾಡ ಕನ್ನಡದವರು. ನಮಗೆ ಅಲ್ಲಿ ಈಗ ನೋಡಿದರೆ ಇಡೀ ನಮ್ಮ ತುಳುನಾಡಿನಲ್ಲಿ ಬೇರೆ ಬೇರೆ ಭಾಷೆಗಳಿದೆ. ಕನ್ನಡ ಕಡಿಮೆ ಇದೆ, ತುಳು ಇದೆ, ಕೊಂಕಣಿ ಇದೆ. ಕೊಂಕಣಿಯಲ್ಲಿ 2 ವಿಭಾಗದ್ದು ಕೊಂಕಣಿ ಇದೆ. ಮತ್ತು ನಮ್ಮ ಕಾಸರಗೋಡು ಇದ್ದರೆ ಮಲಯಾಳಂ ಇದೆ. ಮಲಯಾಳಮಲ್ಲಿ 2-3 ಥರದ ಮಲಯಾಳಂ ಇದೆ. ಹಾಗೆ ಹಲವಾರು ಭಾಷೆಗಳಿರುವ ನಮ್ಮ ಪ್ರದೇಶ. ಅದರಲ್ಲಿ ಕನ್ನಡಕ್ಕೆ ಭಾಳ ಪ್ರಾಮುಖ್ಯತೆ ನಾವು ಕೊಡಲೇಬೇಕು. ಯಾಕಂದರೆ ಇದು ನಮ್ಮ ರಾಜ್ಯದ ಭಾಷೆ. ಔಟ್ ಆಫ್ 4 ಮೇಜರ್ ಸೌತ್ ಇಂಡಿಯನ್ ಸ್ಟೇಟ್ಸ್ ತಮಿಳಿದೆ, ಮಲಯಾಳಂ ಇದೆ, ಕನ್ನಡ, ತೆಲುಗು. ಇದರಲ್ಲಿ ಕನ್ನಡ ಒಂದು ಪ್ರಾಮುಖ್ಯವಾದಂಥ ಒಂದು ಭಾಷೆ. ಇವತ್ತಿಗೆ ನನಗೆ ಮೊದಲಾಗಿ ನಮಗೆ ಇಷ್ಟು ದೊಡ್ಡ ಸನ್ಮಾನ ಕೊಟ್ಟದ್ದಕ್ಕೆ ಧನ್ಯವಾದಗಳು ನಿಮಗೆ. ಲೆಟ್ ಮಿ ನಾಟ್ ಫರ್ಗೆಟ್. ಅದು ಭಾಳ ದೊಡ್ಡ ಇದು ಮಾಡಿದ್ದೀರಿ. ಅದಕ್ಕೆ ಎಷ್ಟೊಂದು ಅರ್ಹತೆ ನನಗೇನು ಇದೆ ಅಂತ ಗೊತ್ತಿಲ್ಲ. ದೊಡ್ಡ ಸನ್ಮಾನ ಮಾಡಿದ್ದೀರಿ, ಎಲ್ಲ ಹೊಗಳಾಡಿದಿರಿ. ನನಗೆ ಅಷ್ಟೇನು ನನಗೇನು ಅನ್ನಿಸ್ತಿಲ್ಲ. ಕನ್ನಡದಲ್ಲಿ ನಿನ್ನೆ ಒಂದು ಸಾಯಂಕಾಲ ನಮ್ಮ ಡಾಕ್ಟರ್ GV ಕುಲಕರ್ಣಿ ಅಂತ ಅವರು ಕೆಲವು ಸಮಯದಿಂದ ನನ್ನನ್ನು ಕರೀತಾ ಇದ್ದಾರೆ, ನಿಮ್ಮ ಬಗ್ಗೆ ಒಂದು ಆರ್ಟಿಕಲ್ ಬರೀಲಿಕ್ಕೆ ಉಂಟು ನನಗೆ ಅಂತ. ಸೊ ನಿನ್ನೆ ಸಾಯಂಕಾಲ ಹೋಗಿದ್ದೆ, ಅವರಿಗೆ ಕೆಲವು ಇನ್ಫಾರ್ಮೇಷನ್ ಎಲ್ಲ ಬೇಕಿತ್ತು ಕನ್ನಡದಲ್ಲಿ. ಹಾಗೆ ಕನ್ನಡದ ಸಂಪರ್ಕ ಬರ್ತಾ ಇರ್ತದೆ. ಬಾಂಬೆಯಲ್ಲಿಯೂ ನಮ್ಮದು ಕನ್ನಡ ಅಸೋಸಿಯೇಷನ್ ಇದೆ. ಈಗ ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಆಗ್ತಾ ಉಂಟು. ಅದಕ್ಕೂ ನನ್ನನ್ನು ಒಂದು ಮುಖ್ಯ ಅತಿಥಿಯಾಗಿ ಕರೆದಿದ್ದಾರೆ. ಬಾಂಬೆಯಲ್ಲಿ ಒಂದು ಭವನ ಮಾಡ್ತಾ ಇದ್ದಾರೆ ಕನ್ನಡದ್ದು. ಹಾಗೆ ಇಲ್ಲಿ ಸಾಹಿತ್ಯದ ವಿಷಯ ನನ್ನನ್ನು ಕರೆಯುವಾಗ ನನಗಾಯಿತು, ನಾನು ಸಾಹಿತ್ಯಕ್ಕೂ ನನಗೂ ಏನೂ ಸಂಬಂಧನೇ ಇಲ್ಲ. ಕನ್ನಡ ಸಾಹಿತ್ಯದ್ದು ಸಾಹಿತ್ಯ ಐ ಡೋಂಟ್ ನೋ ಮಚ್ ಅಬೌಟ್ ದಿ ಸಾಹಿತ್ಯ. ಬಟ್ ಕನ್ನಡ ಭಾಷೆ ಬಗ್ಗೆ ಹೆಚ್ಚಾಗಿ ಮಾತಾಡಿದರೆ ಇವತ್ತು. ಸಾಹಿತ್ಯದ ಬಗ್ಗೆ, ಸಾಹಿತ್ಯ ಅಂದ್ರೇನು? ಕತೆ, ಕವನ, ದೆನ್ ವಾಟ್ ಎಲ್ಲ ಕಾದಂಬರಿ, ಇದೆಲ್ಲ ಸೇರಿ ಕನ್ನಡ ಭಾಷೆಯ ಉತ್ಕೃಷ್ಟವಾದಂಥ ಶಬ್ದಾವಳಿ ಇರುವಂಥ ಲೇಖನಗಳು, ಕಾದಂಬರಿಗಳು, ಕವನಗಳು ಇರುವಂಥದ್ದು ಕನ್ನಡದ ಸಾಹಿತ್ಯ. ಇದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಒಳ್ಳೆಯ ವಿಚಾರ. ಈಗ ತಾನೇ ನಮ್ಮ ಕಾಸರಗೋಡಲ್ಲಿ 2 ದೊಡ್ಡ ಇದ್ದರು. ಕಯ್ಯಾರ ಕಿಞ್ಞಣ್ಣ ರೈ, ಕನ್ನಡದ ಭಾಳ ದೊಡ್ಡ ಕವಿಗಳು, ಸಾಹಿತಿಗಳು. ಮತ್ತು ನಮ್ಮ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕಂತ ಭಾಳ ಪ್ರಯತ್ನ ಪಟ್ಟವರು ಕಯ್ಯಾರ ಕಿಞ್ಞಣ್ಣ ರೈ ಅವರು. ಅದೇ ರೀತಿ ನಮ್ಮ ಮಂಜೇಶ್ವರದಲ್ಲಿ ಗೋವಿಂದ ಪೈ ಇದ್ದರು, ರಾಷ್ಟ್ರಕವಿ ಗೋವಿಂದ ಪೈ. ಹಾಗೆ ನೋಡಿದರೆ ನಮ್ಮ ಕಾಸರಗೋಡು ಕೂಡ ಕನ್ನಡದ ಒಂದು ದೊಡ್ಡ ಒಂದು ಕೇಂದ್ರ. ಅದು ಕೇರಳಕ್ಕೆ ಹೋದರೂ ದೊಡ್ಡ ಒಂದು ಕೇಂದ್ರ. ಈಗ ನಮಗೆ 23ಕ್ಕೆ 26ಕ್ಕೆ ಏನೋ ಕಯ್ಯಾರ ಕಿಞ್ಞಣ್ಣ ರೈ ಅವರ ಒಂದು ಭವ್ಯವಾದಂಥ ಒಂದು ಭವನ ನಡೀಲಿಕ್ಕಿದೆ ಪೆರಡಾಲದಲ್ಲಿ, ಅವರ ಊರಿನಲ್ಲಿ. ಅದರಲ್ಲೂ ನನ್ನನ್ನು ಸೇರಿಸಿ ಹಾಕಿದ್ದಾರೆ ಅವರ ಮಕ್ಕಳು. ಮತ್ತು ಕರ್ನಾಟಕ ಗೌರ್ಮೆಂಟಿಂದ 2 ಕೋಟಿ ಅನುದಾನ ಸಿಕ್ಕಿದೆ. ಒಂದು ಕಾಲ ಏನೋ ಬಂದಾಗಿದೆ ಈಗಲೇ. ಅದರ ಬಿಲ್ಡಿಂಗಿದ್ದು ಶಿಲಾನ್ಯಾಸ ನಾವು ಮಾಡಲಿಕ್ಕಿದ್ದೇವೆ ಇದೇ ತಿಂಗಳ ಕೊನೆಗೆ. ಅದರಲ್ಲೂ ಮೋಹನ್ ಆಳ್ವರು ಬರ್ತಾ ಇದ್ದಾರೆ, ನಾನಿದ್ದೇನೆ, ಮತ್ತು ಅವರ ಪರಿವಾರದ ಸದಸ್ಯರು ಮತ್ತು ಕರ್ನಾಟಕದ ಗೌರ್ಮೆಂಟ್ ಆಫೀಷಿಯಲ್ಸು ಬರ್ತಾ ಇದ್ದಾರೆ. ಹಾಗೆ ಕನ್ನಡಕ್ಕೆ ಪ್ರೋತ್ಸಾಹ ಅದು ಕಯ್ಯಾರ ಕಿಞ್ಞಣ್ಣ ರೈಗೆ ಸಲ್ಲಿಸಬೇಕಾದಂಥ ಒಂದು
ದೊಡ್ಡ ಒಂದು ಕೊಡುಗೆಯೋ, ಅದು ಕನ್ನಡಕ್ಕೆ ಕೊಡುವಂಥ ಒಂದು ಇದು ಏನು ಗೌರವ, ಅದು ನಾವು ಮಾಡ್ತಾಯಿದ್ದೇವೆ. ಮಂಜೇಶ್ವರದಲ್ಲೂ ಇವ್ರದ್ದು ಆಗ್ತಾಯಿತ್ತು, ಅದು ಏನೋ ಕಾರಣದಿಂದ ಅರ್ಧದಲ್ಲಿ ನಿಂತಿದೆ ಅದು, ಗೋವಿಂದ ಪೈ ಅವ್ರದ್ದು ಕೂಡ. ಹಾಗೆ ಕನ್ನಡದ್ದು ನಮ್ಮ ಕಾಸರಗೋಡಿನಲ್ಲೂ ಭಾಳ ಒಳ್ಳೆಯ ಕೆಲಸಗಳು ಆಗ್ತಾಯಿದೆ ಕನ್ನಡಕ್ಕೆ ಬೇಕಾಗಿ. ಈಗಾಗಲೇ ಹೇಳಿದರು ಕನ್ನಡ ಭಾಷೆಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತ, ಅದು ಸರಿ. ಆದರೆ ಇಂಗ್ಲೀಷಿಗೂ ಪ್ರಾಕ್ಟಿಕಲಿ ಈಗ ತಾನೇ ಅವರು ಕಾರ್ಣಿಕ್ ಅವರು ಹೇಳಿದರು, ಚಪ್ಪಾಳೆ ಹೊಡೆದ್ರಿ ಆದರೆ ನಿಮ್ಮ ಮೊಮ್ಮಕ್ಕಳನ್ನು ನೀವು ಇಂಗ್ಲೀಷಿಗೆ ಹಾಕ್ತೀರಾ ಅಂತ. ಅದು ನಿಜವಾದ ಸತ್ಯ ಸಂಗತಿ. ಕನ್ನಡದ ಬಗ್ಗೆ ನಾವು ವೇದಿಕೆಯಲ್ಲಿ ಮಾತಾಡ್ಬೋದು, ನೀವು ಕೇಳ್ಬೋದು, ಆದರೆ ಹೆಚ್ಚಿನವರು ಈಗ ಹಾಕೋದು ಮಕ್ಕಳನ್ನು ಇಂಗ್ಲೀಷಿಗೆ, ಇಂಗ್ಲೀಷ್ ಮೀಡಿಯಮ್. ಯಾಕೆ? ದಟ್ ಈಸ್ ಪ್ರಾಕ್ಟಿಕಲ್ ಲೈಫು. ಕನ್ನಡ ಅಂದರೆ ನಾವು ಕರ್ನಾಟಕದಲ್ಲೇ ಸೀಮಿತವಾಗಿರ್ತೇವೆ. ಇಂಗ್ಲೀಷ್ ಅಂದರೆ ನಾವು ಪ್ರಪಂಚದ ಯಾವ ಕಡೆಗೂ ಹೋಗಿ, ಈಗ ಎಲ್ಲ ಪ್ರತಿ ಮನೆಯಿಂದ ಈಗ ಮನೆಯಿಂದ ಹೊರಗಿನ ದೇಶದಲ್ಲಿದ್ದಾರೆ. ಅದಕ್ಕೆ ಕಾರಣ ಯಾಕೆ? ಇಂಗ್ಲೀಷ್. ಸೊ ಇಂಡಿಯಾದ ಒಂದು ದೊಡ್ಡ ಒಂದು ಶಕ್ತಿ ಅಂದರೆ ನಮ್ಮದು ಲ್ಯಾಂಗ್ವೇಜ್ ಕಂಪೇರ್ಡ್ ಟು ರಷ್ಯಾ ಆರ್ ಚೈನಾ ಆರ್ ಅದರ್ ಕಂಟ್ರೀಸ್. ಇಂಗ್ಲೀಷ್ ನಮಗೆ ಆ ಇಂಗ್ಲೀಷರ ಕೊಟ್ಟಂತೂ ವರದಾನವೋ ಏನೋ ಇರ್ಬೋದು, ಆದರೂ ನಮ್ಮ ಮಕ್ಕಳು ಇಂಗ್ಲೀಷಲ್ಲಿ ಕಲಿತು ಪ್ರಪಂಚದ ಯಾವ ಕಡೆ ಹೋಗಿಯೂ ಅವರ ಜೀವನ ನಡೆಸ್ಬೋದು. ಅದರ ಒಟ್ಟಿಗೆ ಕನ್ನಡವು ಒಂದು ಭಾಷೆ ಬೇಕು. ನಾವು ಇರುವಂತಹ ಒಂದು ನಮ್ಮ ಹುಟ್ಟಿದಂಥ ನಮ್ಮ ರಾಜ್ಯದ ಅವರವರ ಭಾಷೆ ಅದು ಬೇಕೇ ಬೇಕು. ಅದಕ್ಕೂ ಪ್ರಾಮುಖ್ಯತೆ ಕೊಡಬೇಕು. ಅದು ನಮಗೆ ಗೊತ್ತಿರಬೇಕು. ಈಗ ನಾವು ಕೇರಳದಲ್ಲಿದ್ದೇವೆ, ಮಲಯಾಳಂ ಗೊತ್ತಿರಬೇಕು. ಸ್ವಲ್ಪ ಮಲಯಾಳಂ ನಮ್ಗೆ ಬರ್ತದೆ. ಬಾಂಬೆಗೆ ಹೋದ್ಮೇಲೆ ನಮಗೆ ಮರಾಠಿ ಬರ್ತದೆ ಸ್ವಲ್ಪ. ಗುಜರಾತಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆ, ಅಲ್ಲಿ ಗುಜರಾತಿ ಬರ್ತದೆ ಸ್ವಲ್ಪ. ಎಲ್ಲಿ ಹೋದರೂ ಅಲ್ಲಿ ಒಂದೊಂದು ಭಾಷೆ. ಇಂಡಿಯಾದಲ್ಲಿ ಒಂದು 200 ಭಾಷೆ ಇದೆ ಇಡೀ ಇಂಡಿಯಾದಲ್ಲಿ, ಬೇರೆ ಬೇರೆ ಭಾಷೆಗಳು. ಮೇನ್ ಲ್ಯಾಂಗ್ವೇಜ್ ಒಂದು 20-25 ಇದೆ. ಆಮೇಲೆ ಎಲ್ಲ ಅದರದ್ದು ಬೇರೆ ಬೇರೆ ಡೈಲೆಕ್ಟ್ ಇದೆ. ಕರ್ನಾಟಕದಲ್ಲಿ ಎಷ್ಟು ಭಾಷೆ ಇದೆ ಹಾಗೆ. ಸೊ ಹಲವಾರು ಭಾಷೆ ಎಷ್ಟು ಗೊತ್ತಿದ್ದರೂ ಒಳ್ಳೆಯದು. ಕನ್ನಡ ಬಹಳ ಮುಖ್ಯವಾದಂಥ ಒಂದು ನಮ್ಮ ದಕ್ಷಿಣ ಭಾರತದ ಭಾಷೆ, ನಮ್ಮ ಭಾಷೆ. ಅದಕ್ಕೆ ಪ್ರೋತ್ಸಾಹ ನಾವು ಕೊಡಲೇಬೇಕು. ಇಂಥ ಸಾಹಿತ್ಯ ಇದು ಅದಕ್ಕೆ ಒಂದು ಪೂರಕವಾಗಿದೆ. ಸಾಹಿತ್ಯ ಪರಿಷತ್ತು ಇದರಲ್ಲಿ ಅದು ಇಂಥ ಉಳ್ಳಾಲದಲ್ಲಿ ಮಾಡಿದ್ದೀರಿ ನೀವು. ಉಳ್ಳಾಲ ಇಸ್ ಲ್ಯಾಂಡ್ ಆಫ್ ರಾಣಿ ಅಬ್ಬಕ್ಕಾದೇವಿ ಆ್ಯಂಡ್ ಮೆನಿ ಪೀಪಲ್. ಆ್ಯಂಡ್ ಉಳ್ಳಾಲದ ಇಂಥ ಒಂದು ಸಣ್ಣ ಒಂದು ತಾಲೂಕಿನಲ್ಲಿ ಇಂಥ ಪರಿಷತ್ತು ನೀವು ಮಾಡಿದ್ದೀರಂದರೆ ನನಗೆ ಮೊದಲು ಭಾಳ ಆಶ್ಚರ್ಯ ಆಯಿತು, ಇದು ಹೇಗೆ ಸಕ್ಸಸ್ ಆಗ್ಬೋದು ಅಂತ. ಇಲ್ಲಿ ನೋಡುವಾಗ ಐ ಆಮ್ ರಿಯಲಿ ಹ್ಯಾಪಿ ದ್ಯಾಟ್. ಭಾಳ ಖುಷಿ ಆಯಿತು. ಇಷ್ಟೆಲ್ಲ ಜನ ನೀವು ಉಳ್ಳಾಲದವ್ರು ಬಂದು ಸೇರಿದ್ದೀರಿ. ಶಾಸಕರನ್ನು ಕರೆದಿರಿ, ಮೋಹನ್ ಆಳ್ವರನ್ನು ಕರೆದಿದ್ದೀರಿ, ಗಣೇಶ್ ಕಾರ್ಣಿಕ್ ಅವರಿದ್ದಾರೆ, ಮೇಡಮ್ ಇದ್ದಾರೆ. ಎಲ್ಲರನ್ನು ಸೇರಿಸಿ ನೀವು ಊರಿನವರೆಲ್ಲ ಸೇರಿಸಿ ಕನ್ನಡಕ್ಕೆ ಇಷ್ಟೊಂದು ಒಳ್ಳೆ ಪ್ರಾಮುಖ್ಯತೆ ಕೊಟ್ಟು ಸಾಹಿತ್ಯ ಪರಿಷತ್ತನ್ನು ಶುಭಾರಂಭ ಮಾಡಿದ್ದೀರಿ. ಈ ವರ್ಷದ್ದು ಮೊದಲಿರ್ಬೋದು, ಮೊದಲಿದು ಶುಭಾರಂಭ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಇನ್ನು ಮುಂದೆಯೂ ಇಂತಹ ಕನ್ನಡಕ್ಕೆ ಪ್ರೋತ್ಸಾಹ ಕೊಡುವಂಥ ಆಯೋಜನೆಗಳು ಇನ್ನು ಮುಂದೆ ಆಗಲಿ ಅಂತ ಆಶಿಸ್ತಾ ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಇಲ್ಲಿ ಭಾಳ ಜನ ಮಾತಾಡಿ ಆಗಿದೆ. ಮೋಹನ್ ಆಳ್ವರು ಎಲ್ಲ ಕನ್ನಡದ ಬಗ್ಗೆ ಬಹಳಷ್ಟು ಹೇಳಿದರು. ಇವರು ಖಾದರ್ ಅವರು ಹೇಳಿದರು, ಹಲವಾರು ಹೇಳಿದ್ದಾರೆ, ಕಾರ್ಣಿಕ್ ಅವರು ಹೇಳಿದರು ಒಳ್ಳೆಯ ಮಾತುಗಳನ್ನು. ಇನ್ನೂ ಹೇಳಲಿಕ್ಕಿದ್ದಾರೆ. ನಾನು 4 ಗಂಟೆ ಎದ್ದು ಬಾಂಬೆಯಿಂದ ಡೈರೆಕ್ಟ್ ಇಲ್ಲಿ ಬಂದವನು. ಸ್ವಲ್ಪ ನನ್ನನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ನೀವು ಇವತ್ತು ಕೊಟ್ಟ ಸನ್ಮಾನಕ್ಕೆ, ನನ್ನನ್ನು ಕರೆದು ಸನ್ಮಾನಿಸಿದ್ದಕ್ಕೆ ಮತ್ತು ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಸದಾಶಿವಣ್ಣನ ಸದಾಶಯದ ನುಡಿಗಳಿಗೆ ನಲುಮೆಯ ವಂದನೆಗಳು. ಸ್ನೇಹಿತರೆ, ಅಬ್ಬಕ್ಕನ ಊರಿನಲ್ಲಿ ನಡೆಯುವ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಶ್ಯಾಮಲಕ್ಕ ಸಮ್ಮೇಳನಾಧ್ಯಕ್ಷತೆಯನ್ನು ವಹಿಸಿರುವುದು ಹೆಚ್ಚು ಅರ್ಥಪೂರ್ಣ ಮತ್ತು ಪ್ರಸ್ತುತ. ಸಮ್ಮೇಳನಾಧ್ಯಕ್ಷೀಯ ನುಡಿ ಸಮ್ಮೇಳನದ ಒಂದು ಪ್ರಮುಖ ಭಾಗ. ಅದರ ಪೂರ್ವದಲ್ಲಿ ಅವರ ಪರಿಚಯವನ್ನು ಮಾಡಿಕೊಡುವುದು ನಮ್ಮ ಕರ್ತವ್ಯ. ನಮ್ಮ ವಿಜಯಲಕ್ಷ್ಮಿ ಶೆಟ್ಟಿ ಇವರು ಪರಿಚಯವನ್ನು ಮಾಡಿಕೊಡಬೇಕು. ವಿಜಯಲಕ್ಷ್ಮಿ ರೈ ಇವರು ಸಮ್ಮೇಳನಾಧ್ಯಕ್ಷರ ಪರಿಚಯವನ್ನು ಮಾಡಿಕೊಡ್ತಾರೆ. ಈ ಸಂದರ್ಭದಲ್ಲಿ ಸಮ್ಮೇಳನಾಧ್ಯಕ್ಷರ ನುಡಿಯನ್ನು, ಆ ಪ್ರತಿಯನ್ನು ತಮಗೆ ಹಂಚಲಾಗುತ್ತದೆ. ತಾವು ದಯವಿಟ್ಟು ಅದನ್ನು ಓದ್ಕೊಳ್ಬೇಕು. ಆನಂತರ ಸಮ್ಮೇಳನಾಧ್ಯಕ್ಷರು ಮಾತಾಡ್ತಾರೆ. ಸಮ್ಮೇಳನಾಧ್ಯಕ್ಷರನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ
ಉಳ್ಳಾಲದಲ್ಲೇ ಹುಟ್ಟಿ ಬೆಳೆದು ಸಾಹಿತ್ಯ ಕ್ಷೇತ್ರಕ್ಕೆ ಸೇವೆಗೈದವರ ಹೆಸರುಗಳ ಸಾಲಿನಲ್ಲಿ ಮೊದಲಿಗೆ ಕಾಣಿಸಿಕೊಂಡ ಹೆಸರೇ ಶ್ರೀಮತಿ ಶ್ಯಾಮಲಾ ಮಾಧವ್ ಇವರದ್ದು. ಉಳ್ಳಾಲದ ಮಣ್ಣಿನ ಮಗಳಾಗಿ ಹೊರ ರಾಜ್ಯದಲ್ಲಿದ್ದುಕೊಂಡು ಕನ್ನಡದ ಕಂಪನ್ನು ಪಸರಿಸುತ್ತಾ ಬಹುಭಾಷಾ ಒಡನಾಟದೊಂದಿಗೆ ಸಾಹಿತಿಯಾಗಿ ಅನುವಾದಕಿಯಾಗಿ ಕನ್ನಡ ಸಾಹಿತ್ಯ ಲೋಕದ ವ್ಯಾಪ್ತಿಯನ್ನು ವಿಸ್ತರಿಸುವಲ್ಲಿ ಕೊಡುಗೆ ನೀಡಿರುವ ಇವರನ್ನು ಸಮ್ಮೇಳನದ ಅಧ್ಯಕ್ಷೆಯಾಗಿ ಇಂದು ನೋಡುವುದಕ್ಕಿಂತಲೂ ತವರು ಮನೆಯಲ್ಲಿ ಸಾಧಕಿ ಮಗಳಿಗೆ ಸಮ್ಮೇಳನಾಧ್ಯಕ್ಷೆ ಪಟ್ಟವನ್ನಿತ್ತು ಅಭಿನಂದಿಸುತ್ತಿರುವ ಅಪೂರ್ವ ಕ್ಷಣದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆಂಬ ಭಾವನೆ ಬರುತ್ತಿದೆ. ಇವರು ಉಳ್ಳಾಲ ತಾಲೂಕಿನ ಉಚ್ಚಿಲ ಸೋಮೇಶ್ವರ ಮೂಲದ ಶ್ರೀ ಯು ನಾರಾಯಣ ಮತ್ತು ಶ್ರೀಮತಿ ವಸಂತಿ ಯು ಇವರ ಪುತ್ರಿ. ಕರಾವಳಿಯಲ್ಲಿ ಬೆಳೆದು ಮದುವೆಯ ನಂತರ ಮುಂಬೈಗೆ ಸೇರಿದ ಇವರು ಮಹಾನಗರದ ವಿಶಾಲ ಸಾಂಸ್ಕೃತಿಕ ಅನುಭವಕ್ಕೆ ಸುಲಭವಾಗಿ ತೆರೆದುಕೊಂಡರು. ಸೃಜನಾ ಮುಂಬೈ ಕನ್ನಡ ಲೇಖಕಿಯರ ಬಳಗದ ಸಂಚಾಲಕಿಯಾಗಿದ್ದು ಮುಂಬೈ ಸಾಹಿತ್ಯ ವಲಯದಲ್ಲಿ ತನ್ನದೇ ಛಾಪನ್ನು ಮೂಡಿಸುತ್ತಾ ಮುನ್ನಡೆದರು. ಸಾಹಿತ್ಯದ ಸಾಂಗತ್ಯದಲ್ಲಿ ಬರಹ ಮತ್ತು ಅನುವಾದಕ್ಕೆ ತೊಡಗಿಸಿಕೊಂಡ ಇವರು ಉರ್ದು ಮೂಲದ ಹಿಂದಿ ಕಾದಂಬರಿ ಆಲಂಪನ ಅನುವಾದದಿಂದ ಆರಂಭಿಸಿ ವಿಶ್ವವಿಖ್ಯಾತ ಇಂಗ್ಲಿಷ್ ಕೃತಿಗಳಾದ ಗಾನ್ ವಿತ್ ದ ವಿಂಡ್, ಫ್ರಾಂಕಿನ್ಸ್ಟೈನ್, ಜೇನ್ ಏರ್, ವೆದರಿಂಗ್ ಹೈಟ್ಸ್ ಇವುಗಳನ್ನು ಕನ್ನಡಕ್ಕೆ ತಂದು ಖ್ಯಾತರಾಗಿದ್ದಾರೆ. ರಾಮಯ್ಯ ರೈ ಅವರ ಪೊಲೀಸ್ ಡೈರಿ, ಎಂ.ಆರ್. ಪೈ ಅವರ ಆ್ಯನ್ ಅನ್ಕಾಮನ್ ಕಾಮನ್ ಮ್ಯಾನ್, ಅರುಂಧತಿ ರಾಯ್ ಅವರ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿಗಳು ಇವರಿಂದ ಅನುವಾದಿತವಾಗಿದೆ. ನಾಗಲಕ್ಷ್ಮಿ ಹರಿಹರೇಶ್ವರ ಅವರ ಯಾತ್ರಿ ಜೀವನ ಕಥೆಯನ್ನು ಇಂಗ್ಲಿಷಿಗೆ ಅನುವಾದಿಸಿದ್ದಾರೆ. ವಿಲ್ ಡ್ಯುರಾಂಟ್ ರವರ ದ ಸ್ಟೋರಿ ಆಫ್ ಸಿವಿಲೈಸೇಷನ್ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳ ಸಂಪುಟವನ್ನು ಮರಾಠಿಯಿಂದ ಕನ್ನಡಕ್ಕೆ ಅನುವಾದಿಸಿದ್ದು ಕರ್ನಾಟಕ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಿಂದ ಪ್ರಕಟವಾಗಿದೆ. ಇವರ ಆತ್ಮಕಥನ ನಾಳೆ ಇನ್ನೂ ಕಾದಿದೆ ಸಾಹಿತ್ಯಾಸಕ್ತರ ಗಮನ ಸೆಳೆದಿದೆ. ಆಲೋಕ ಕಥಾ ಸಂಕಲನ, ಬದುಕು ಚಿತ್ರಚಿತ್ತಾರ ಲೇಖನ ಸಂಕಲನ, ಸತ್ಸಂಚಯ ಎಂಬ ಸ್ಮರಣ ಸಂಪದ, ರಾಮಚಂದ್ರ ಉಚ್ಚಿಲ ಜೀವನ ಪರಿಚಯ ಪುಸ್ತಕ ಪ್ರಕಟವಾಗಿದೆ. ತುಷಾರಹಾರ ಕೃತಿ ಬಿಡುಗಡೆಗೆ ಸಿದ್ಧವಾಗಿದೆ. ಗಾನ್ ವಿತ್ ದ ವಿಂಡ್ ಅನುವಾದಕ್ಕೆ ಕರ್ನಾಟಕ ಲೇಖಕಿಯರ ಸಂಘದ ಎಚ್.ವಿ. ಸಾವಿತ್ರಮ್ಮ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅನುವಾದ ಪ್ರಶಸ್ತಿ, ಎಸ್.ವಿ. ಪರಮೇಶ್ವರ ಭಟ್ಟ ಸಂಸ್ಮರಣ ಪ್ರಶಸ್ತಿಗಳಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಾರಾಷ್ಟ್ರ ಘಟಕದ ಗೌರವ ಪ್ರಶಸ್ತಿ ಮತ್ತು ಅನುವಾದ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಗೌರವ ಪ್ರಶಸ್ತಿ, ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಗೌರವ ಪ್ರಶಸ್ತಿ ಸಹಿತ ಅನೇಕ ಗೌರವಗಳು ಇವರಿಗೆ ಸಂದಿವೆ. ಹೆಚ್ಚು ಸದ್ದುಗದ್ದಲವಿಲ್ಲದೆ ಒಂದು ಆತ್ಮತೃಪ್ತಿಯ ತಪಸ್ಸಿನಂತೆ ಸಾಹಿತ್ಯದ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ಇವರ ಸೃಜನಶೀಲತೆಯ ಔನ್ನತ್ಯವೇ ನಮ್ಮ ಉಳ್ಳಾಲ ತಾಲೂಕಿನ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯಾಗಿ ನಮ್ಮ ಜೊತೆಗಿರುವ ಅಪೂರ್ವ ಕ್ಷಣಗಳನ್ನು ಒದಗಿಸಿದೆ ಎಂದರೆ ತಪ್ಪಾಗಲಾರದು. ಸಾಹಿತ್ಯ ರಂಗದಲ್ಲಿ ಉಳ್ಳಾಲ ಸೋಮೇಶ್ವರದ ಹೆಸರನ್ನು ಬೆಳಗಿಸಿದ ಸಾಹಿತಿ, ಕನ್ನಡಕ್ಕೆ ಬಹು ಸೊಗಸಾದ ಕೃತಿರತ್ನಗಳನ್ನು ಕಾಣಿಕೆಯಾಗಿ ನೀಡಿದವರು, ಬಹುಭಾಷಾ ಒಡನಾಡಿ, ಇಂದಿನ ನಮ್ಮ ಸಮ್ಮೇಳನಾಧ್ಯಕ್ಷೆ ಶ್ರೀಮತಿ ಶ್ಯಾಮಲಾ ಮಾಧವ್ ಇವರನ್ನು ಅಭಿಮಾನದಿಂದ ಗೌರವದಿಂದ ಸಭೆಗೆ ಪರಿಚಯಿಸಿದ್ದೇನೆ. ವಂದನೆಗಳು. ಆಹ್ವಾನಿಸಿ ಈ ಮಹತ್ತರ ಸ್ಥಾನವನ್ನಿತ್ತು ಒಲವನ್ನು ತೋರಿದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳು. ಹೃದಯ ತುಂಬಿ ಬಂದಿದೆ. ಆರಂಕುಸ ಮಿಟ್ಟೊಡಂ ನೆನೆವುದೆನ್ನ ಮನಂ ಎಂಬಂತೆ ತಾಯ್ನೆಲಕ್ಕೆ ಬರುವುದೆಂದರೆ ಖುಷಿ ಪಡದಂಥ ಜೀವ ಇದೆ. ತಾಯ್ನೆಲದ ಸ್ಪರ್ಶದಿಂದ ಪುಳಕಿತಗೊಳ್ಳದ ಜೀವ ಖಂಡಿತವಾಗಿಯೂ ಇರಲಿಕ್ಕಿಲ್ಲ. ಅದೇ ಭಾವದಿಂದ, ಆ ಸಂತೋಷದಿಂದ ನನ್ನ ನೆಲ, ನನ್ನ ಜನ, ನನ್ನ ಭಾಷೆ ಕನ್ನಡ ಎಂದು ನಾನು ಬಂದಿದ್ದೇನೆ. ಇಲ್ಲಿ ನಿಮ್ಮ ಎದುರು ನಿಂತಿದ್ದೇನೆ. ಅದರ ಜೊತೆಗೆ ನನಗೆ ಬಹಳ ಸಂತೋಷ ಕೊಟ್ಟಿರೋದು ಸಾಮರಸ್ಯಕ್ಕಾಗಿ ಸಾಹಿತ್ಯ ಎಂಬ ಈ ಸಮ್ಮೇಳನದ ಧ್ಯೇಯವಾಕ್ಯ. ಸಾಮರಸ್ಯದಷ್ಟು ಮುಖ್ಯವೆಂದು ನನಗೀಗ ಅನಿಸುವಂಥ ವಿಷಯ ಬೇರೆ ಯಾವುದೂ ಇಲ್ಲ. ನಮ್ಮ ದೇಶದಲ್ಲಿ ಸಾಮರಸ್ಯ ಅತ್ಯಂತ ಮಹತ್ವದಿಂದ ಪರಿಗಣಿಸಬೇಕಾದ, ಎಲ್ಲರೂ ತಮ್ಮದಾಗಿಸಿಕೊಳ್ಳಬೇಕಾದ ವಿಷಯ ಎಂಬುದು, ಅದನ್ನು ನಮ್ಮ ಈ ತಾಲೂಕು ಪರಿಷತ್ತು ಅಂಗೀಕರಿಸಿದೆ ಎಂಬುದೇ ಸಂತೋಷ. ಆನು ಭದ್ರಾ ಕ್ರತವೋ ಎಂತು ವಿಶ್ವತಃ, ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಆಲ್ ಡೈರೆಕ್ಷನ್ಸ್. ಶ್ರೇಷ್ಠ ವಿಚಾರಗಳು ಎಲ್ಲೆಡೆಗಳಿಂದ ನಮ್ಮತ್ತ ಹರಿದು ಬರುವಂತಾಗಲಿ ಅಂತ ಹೇಳಿದ್ದು ಬಹು ಹಿಂದಿನ ವೇದವಾಕ್ಯ.
ಇದನ್ನೇ ನಾವೆಲ್ಲರೂ ಪರಿಗಣಿಸಿಕೊಂಡು ಈ ಮಾರ್ಗದಲ್ಲಿ ನಡೆಯುವಂತಾದರೆ ನಮ್ಮ ಜೀವನ ಉತ್ಕೃಷ್ಟವಾಗುವುದರಲ್ಲಿ ಸಂದೇಹವಿಲ್ಲ. ನಾನಿಲ್ಲಿ ಮೊದಲು ನೆನೆಯಬೇಕಾಗಿರುವುದು ಮನೆಯಲ್ಲಿನ ತಮ್ಮ ಪುಸ್ತಕ ಭಂಡಾರದಿಂದ ನನ್ನ ಜ್ಞಾನ ವಿಸ್ತಾರಕ್ಕೆ ಕಾರಣರಾದ ನನ್ನ ಪೂಜ್ಯ ತಂದೆ, ಈಗಲೂ ಮನೆಯಲ್ಲಿ ಶಿಸ್ತಿನ ಮೂರ್ತಿಯಾಗಿರುವ 101ರ ಹರೆಯದ ನನ್ನ ಅಮ್ಮ, ಆರ್ಟ್ ಟೀಚರ್ ವಸಂತಿ ಅಂತವರು ಎಲ್ಲರಿಗೂ ಬಲ್ಲರು, ಹಾಗೆ ನನ್ನನ್ನು ಪ್ರೀತಿ ವಾತ್ಸಲ್ಯದಿಂದ ಕಂಡ ನನ್ನ ಭಾಮಾಂಟಿ ಹಾಗೂ ಎಲ್ಲ ಗುರು ಹಿರಿಯರು, ಆತ್ಮೀಯರು, ಬಂಧುಗಳು ಮತ್ತು ಬಾಳ ಪಯಣದಲ್ಲಿ ನನ್ನನ್ನು ಅಗಲಿ ಹೋದರೂ ಇನ್ನೂ ನನ್ನ ಉಸಿರಲ್ಲಿ ಉಸಿರಾಗಿ ಉಳಿದಿರುವವರು. ಎಲ್ಲರನ್ನೂ ಸ್ಮರಿಸುತ್ತಾ ನನ್ನ ಮನದ ಮಾತುಗಳನ್ನು ನಿಮ್ಮ ಮುಂದಿಡುತ್ತೇನೆ. ಸ್ವಾತಂತ್ರ್ಯ ಕಹಳೆಯನ್ನು ಮೊದಲಿಗೆ ಮೊಳಗಿಸಿದ ಅಬ್ಬಕ್ಕ ರಾಣಿಯ ವೀರಭೂಮಿ, ಕೂಡಿ ಬಾಳಲು ಬಂದವರನ್ನೆಲ್ಲ ನಲವಿಂದ ಪೊರೆದ ನೆಲವಿದು ಸಾಮರಸ್ಯ ಪ್ರೇಮಿ ಅಂತ ಹೇಳಿದವರು ನಮ್ಮ ಅಮೃತ ಸೋಮೇಶ್ವರರು. ಕೆನರಾ ದ್ವಿಶತಮಾನೋತ್ಸವ ಗಾಥಾದಲ್ಲಿ ಅವರು ಹಾಡಿದ ನುಡಿ ಇದು. ಅಂತಹ ಸಾಮರಸ್ಯಕ್ಕಾಗಿ ಸಾಹಿತ್ಯ ಎಂಬುದನ್ನೇ ಮುಖ್ಯವಾಗಿಟ್ಟುಕೊಂಡು ನಾವಿಲ್ಲಿ ಸಮ್ಮೇಳನ ನಡೆಸುತ್ತಿದ್ದೇವೆ. ಸಾಹಿತ್ಯದಿಂದ ನಮ್ಮ ಮನಸ್ಸು ಅರಳಬೇಕು, ನಮ್ಮ ಅರಿವಿನ ಸೀಮೆ ನಿರಂತರವಾಗಿ ವಿಸ್ತರಿಸುತ್ತಾ ಹೋಗಬೇಕು, ನಮ್ಮ ಅನುಭವಗಳನ್ನು ವಿಶ್ಲೇಷಿಸುತ್ತಾ ಪುನರ್ವಿಮರ್ಶಿಸುತ್ತಾ ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು, ಹಾಳು ರೂಢಿಗಳನ್ನು ಪ್ರಶ್ನಿಸುವ ಧೈರ್ಯ ಮತ್ತು ತಿದ್ದಲು ಬೇಕಾದ ಅರಿವು ನಮಗೆ ಬೇಕು. ಇದು ಬರಹದಿಂದ ಆಗಬೇಕಾದ್ದು. ಸಾಹಿತ್ಯ ಕೇವಲ ಪುಸ್ತಕವೆನಿಸದೆ ಒಂದು ಸಾಮಾಜಿಕ ಸಾಂಸ್ಕೃತಿಕ ಪ್ರಕ್ರಿಯೆ ಆಗಬೇಕು ಅಂತ ಹೇಳಿದವರು ನಮ್ಮ ಶ್ರೇಷ್ಠ ಚಿಂತಕ ಸಾಹಿತಿ ಕೆ.ಟಿ. ಗಟ್ಟಿ ಅವರು. ಕಳೆದ 1 ವರ್ಷದಿಂದ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಈ ಪರಿಸರದಲ್ಲಿ ಸಾಮರಸ್ಯಕ್ಕಾಗಿ ಸಾಹಿತ್ಯ ಎಂಬ ಪರಿಕಲ್ಪನೆಯಡಿ 20ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ ಎಂದು ಕೇಳಿದೆ. ನಿಜವಾಗಿಯೂ ತುಂಬ ಸಂತೋಷದ ವಿಷಯ. ಧನಂಜಯ ಕುಂಬ್ಳೆ ಅವರನ್ನು ಇದಕ್ಕಾಗಿ ನಾನು ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ. ಜಿಲ್ಲೆಯಲ್ಲೇ ಅತ್ಯಂತ ಕ್ರಿಯಾಶೀಲ ಘಟಕ ಎಂಬ ಹೆಸರನ್ನು ಪಡೆದಿದೆ ಈ ಘಟಕ ಎಂದು ಕೇಳಿಯೂ ಸಂತೋಷ ಅನ್ನಿಸ್ತಾ ಇದೆ. ಇತರರಿಗೆ ಮಾದರಿಯಾಗಿ ನಮ್ಮ ನಾಡು ಇರಲಿ, ಬಾಳಿ ಬೆಳಗಲಿ ಎಂದೇ ನನ್ನ ಆಶಯ. ಈ ನೆಲದಲ್ಲಿ ಪಂಜೆಯವರೊಡನೆ ಬಾಲ ಸಾಹಿತ್ಯ ಮಂಡಲವನ್ನು ಹುಟ್ಟುಹಾಕಿ ಬಾಲ ಸಾಹಿತ್ಯವನ್ನು ಪಠ್ಯಪುಸ್ತಕಗಳನ್ನು ರಚಿಸಿ ನಮ್ಮ ಬಾಲ್ಯವನ್ನು ಬೆಳಗಿದ ಉಳ್ಳಾಲ ಮಂಗೇಶರಾಯರನ್ನು ನಾವು ಮರೆಯಬಲ್ಲೆವೆ. ಇಲ್ಲಿ ನಡೆಯುತ್ತಿರುವ ಕನ್ನಡದ ಕೆಲಸಗಳಿಗೆ ಮೂಲ ಪ್ರೇರಣೆಯಾದವರು ಘನತೆವೆತ್ತ ಡಾಕ್ಟರ್ ಎಸ್.ವಿ. ಪರಮೇಶ್ವರ ಭಟ್ಟರು. 1968ರ ಜುಲೈ ತಿಂಗಳ ಮಳೆಗಾಲದಲ್ಲಿ ಘಟ್ಟ ಇಳಿದು ಬಂದು ಮಂಗಳೂರಲ್ಲಿ ಸ್ನಾತಕೋತ್ತರ ಕೇಂದ್ರವನ್ನು ಆರಂಭಿಸಿ ನಿರ್ದೇಶಕರಾಗಿ 1974ರವರೆಗೆ ಇದನ್ನೊಂದು ಸಾಂಸ್ಕೃತಿಕ ಸಾಹಿತ್ಯಿಕ ಕೇಂದ್ರವಾಗಿರಿಸಿದವರು. ಆಗ ಇಲ್ಲಿನ ಮಂತ್ರ ಕನ್ನಡ, ಮಾತು ಸಾಹಿತ್ಯ, ಬದುಕು ಸಂಸ್ಕೃತಿಯಾಗಿತ್ತು ಎಂದವರು ನಮ್ಮ ಮಾನ್ಯ ವಿದ್ವಾಂಸರು ಡಾಕ್ಟರ್ ವಿವೇಕ್ ರೈ ಅವರು. ಜರ್ಮನ್ ಸಾಹಿತ್ಯದ ಸಂಶೋಧಕರಾಗಿ ಕನ್ನಡ ಸಾಹಿತ್ಯದಲ್ಲಿ ಅಪಾರ ಕೆಲಸಗಳನ್ನು ಮಾಡುತ್ತಾ ಕಿರಿಯರೆಲ್ಲರನ್ನೂ ಪ್ರೋತ್ಸಾಹಿಸುತ್ತಿರುವ ವಿವೇಕ್ ರೈ ಅವರನ್ನು ನಾನು ಇಂದು ಸ್ಮರಿಸುತ್ತೇನೆ. ಮಹಿಳಾ ಶಕ್ತಿಯ ಅನುಪಮ ದೃಷ್ಟಾಂತ ಡಾಕ್ಟರ್ ಸಬಿಹಾ ಭೂಮಿಗೌಡರು. ಇಲ್ಲಿ ಪ್ರಾಧ್ಯಾಪಕಿಯಾಗಿದ್ದು ಕನ್ನಡ ಅಧ್ಯಯನ ಪೀಠದಲ್ಲೂ ಶಿವರಾಮ ಕಾರಂತ ಪೀಠದ ನಿರ್ದೇಶಕರಾಗಿಯೂ ಮುಂದೆ ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿದ್ಯಾಲಯದ ಮಹಿಳಾ ಅಧ್ಯಯನ ಕೇಂದ್ರದ ನಿರ್ದೇಶಕಿಯಾಗಿಯೂ ಒಂದೇ ಒಂದು ಕಪ್ಪು ಚುಕ್ಕೆ ಇರದ ಆಡಳಿತಗಾತಿ ಎಂದು ಹೆಸರಾದವರು ಡಾಕ್ಟರ್ ಸಬಿಹಾ ಅವರು. ಉತ್ತಮ ಸಂಘಟಕಿ, ಕವಯಿತ್ರಿ, ಸಂಶೋಧಕಿ, ಪ್ರೀತಿಯ ಶಿಷ್ಯವೃಂದವನ್ನು ಪಡೆದ ಅನುಪಮ ಶಿಕ್ಷಕಿ. ಈ ಎಲ್ಲ ಶ್ರೇಷ್ಠ ಪರಂಪರೆಯ ನೆಲದಲ್ಲಿ ನಮ್ಮ ಸಾಹಿತ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಾಲ್ಯದಲ್ಲಿ ಓದಿನ ಸಿರಿ ಸಂಪದವೇ ನಮಗೆ ಒದಗುವಂತೆ ಮಾಡಿದ ಮಕ್ಕಳ ಸಾಹಿತ್ಯದ ಪಿತಾಮಹ ಪಂಜೆಯವರ ತೆಂಕಣಗಾಳಿ ಆಟ, ಕಡೆಕಂಜಿ ಕಥನ ಕವನ, ಹಾಗೆಯೇ ಮಂಜೇಶ್ವರ ಗೋವಿಂದ ಪೈ ಅವರ ಗಿಳಿವೆಂಡು, ಗೊಲ್ಗೊಥ ಮತ್ತು ವೈಶಾಖಿ, ಸೇಡ್ಯಾಪು ಕೃಷ್ಣ ಭಟ್ಟರ ಪಳಮೆಗಳು, ಕಡೆಂಗೋಡ್ಲು ಶಂಕರ ಭಟ್ಟರ ನಲ್ಮೆ, ಇವೆಲ್ಲ ನಮ್ಮ ಮನಸ್ಸಿನಿಂದ ಎಂದೂ ಮಾಸಿ ಹೋಗುವಂಥವಲ್ಲ. ಇನ್ನು ಕನ್ನಡಾಂತರ್ಗತಂ ತುಳುನಾಡು ನನ್ನದಿದು, ಭಾರತಾಂತರ್ಗತಂ ಕನ್ನಡದ ನಾಡು ಎಂದು ಹೇಳಿದ ಪೂಜ್ಯ ಕಯ್ಯಾರ ಕಿಞಣ್ಣರಯ್ಯವರು.
ಅವರ ಐಕ್ಯಗಾನ ಮತ್ತು ನೇಗಿಲ ಹಾಡು ಕವನಗಳು ಇವೆಲ್ಲ ಇಂದಿಗೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿವೆ, ನೆನಪಿನಲ್ಲಿವೆ. ಅದೇ ಇಂದಿನ ಮಕ್ಕಳು ಇಂಗ್ಲೀಷ್ ಶಾಲೆಗಳಿಗೆ ಹೋಗುತ್ತಿರುವಂಥ ನಮ್ಮ ಮಕ್ಕಳಿಗೆ ಅವರು ನಿನ್ನೆ ಮೊನ್ನೆ ಕಲಿತಂಥ ಇಂಗ್ಲೀಷ್ ರೈಮ್ಸನ್ನಾದರೂ ಹೇಳಲಿಕ್ಕೆ ಅವರು ಶಕ್ತರಲ್ಲ. ಕನ್ನಡ ಮತ್ತು ಇಂಗ್ಲೀಷ್, ಕನ್ನಡ ನಮ್ಮ ತಾಯಿ ಭಾಷೆ, ಆ ಮಾತೃಭಾಷೆಯಲ್ಲಿ ಕಲಿಯುವುದೇ ನಮ್ಮ ಏಳಿಗೆಗೆ ದಾರಿ ಎಂಬುದನ್ನು ನಾವೆಲ್ಲರೂ ಕಂಡುಕೊಂಡು ಆದಷ್ಟು ಬೇಗ ಕನ್ನಡವನ್ನು ಕಡ್ಡಾಯ ಮಾಡುವಂಥ ಕಾರ್ಯ ಆಗಬೇಕು. ಅದನ್ನು ಈಗ ಮುಖ್ಯವಾಗಿ ನಮ್ಮ ಖಾದರ್ ಅವರು ಮತ್ತು ಮೋಹನ್ ಆಳ್ವ ಅವರು ಬಹಳ ಚೆನ್ನಾಗಿ ನಮೂದಿಸಿದರು. ಅದನ್ನು ಈ ವಿಷಯವನ್ನು ನಾವೆಲ್ಲರೂ ಪರಿಗಣಿಸಬೇಕು. ನಮ್ಮ ಮುಂಬೈಯಲ್ಲಿ ಮುನ್ಸಿಪಲ್ ಶಾಲೆಗಳಿವೆ, ಲಿಖಿತ ಪತ್ರಿಕೆಗಳನ್ನು ತರ್ತೇವೆ. ಅವು ಎಷ್ಟು ಚೆನ್ನಾಗಿದೆ ಅಂತ ಆ ಮಕ್ಕಳು ಇಂಗ್ಲೀಷ್ ಶಾಲೆಯ ಮಕ್ಕಳಿಗಿಂತ ಅವರು ಎಷ್ಟೋ ಪ್ರತಿಭಾನ್ವಿತರಾಗಿ ಕಾಣ್ತಾರೆ. ಇದನ್ನು ನಾವು ಪರಿಗಣಿಸಬೇಕಾದ ವಿಷಯ. ಉಳ್ಳಾಲ ಎಂಬ ಪದ ನನ್ನ ಅಕ್ಷಿಪಟಲದಲ್ಲಿ ಚಿತ್ತಭಿತ್ತಿಯಲ್ಲಿ ಮೊದಲಿಗೆ ನಮೂದಿಸಲ್ಪಟ್ಟದ್ದು ನನ್ನ 3-4ರ ಹರೆಯದಲ್ಲಿ. ಮಂಗಳೂರಿನಲ್ಲಿ ಬೆಸನ್ ಶಾಲೆ ಆವರಣದಲ್ಲಿ ವಾಸವಾಗಿದ್ದ ನಮಗೆ ಪ್ರತಿ ರಜೆಯಲ್ಲೂ ನಮ್ಮ ಊರಿಗೆ ಪಯಣ. ಆ ರೈಲಿನಲ್ಲಿ ಪಯಣ ಅದು ಕೊನೆಯಾಗುತ್ತಿದ್ದದ್ದು ಉಳ್ಳಾಲ ಎಂಬ ಸುಂದರ ಬೋರ್ಡ್ ಹಚ್ಚಿಕೊಂಡಂಥ ನಿಲ್ದಾಣದಲ್ಲಿ. ಆ ಹೋಗುವ ದಾರಿ ಮಂಗಳೂರಿನಿಂದ ಈ ಉಳ್ಳಾಲದವರೆಗೆ ಎಷ್ಟೊಂದು ಭತ್ತದ ಗದ್ದೆಗಳು, ಕಬ್ಬಿನ ಹೊಲಗಳು, ನೀರಮಡುಗಳು, ತಾವರೆ ಬೆಲ್ದಾವರೆಗಳು, ತೆಂಗಿನ ತೋಟಗಳು ಎಲ್ಲವೂ ಅದರಲ್ಲಿ ಮಾಯವಾಗಿ ಹೋದವು. ಪರಿವರ್ತಿತವಾದ ನಮ್ಮ ಭೂಮಿ, ನಮ್ಮ ಜಗತ್ತು ಈಗ ಆ ಹಿಂದಿನ ಸಿಹಿಯನ್ನು ಈಗಿನ ಮಕ್ಕಳಿಗೆ ಹೇಳಿ ಮುಗಿಯುವಂಥದ್ದಲ್ಲ, ಅದು ಅನುಭವಿಸಿಯೇ ತೀರಬೇಕಾಗಿತ್ತು. ಆದರೆ ಅವರ ಕೈತಪ್ಪಿ ಹೋಗಿದೆ. ನಾವು ಪ್ರಗತಿಯ ಹಾದಿಯಲ್ಲಿ ಸಾಗಿದ್ದೇವೆ. ಇದು ಪ್ರಗತಿಯೋ ಏನೋ ನಾವೇ ಆಲೋಚನೆ ಮಾಡಬೇಕು. ನಮ್ಮ ಅಜ್ಜಿ ಮನೆಯ ದಾರಿ ಉಳ್ಳಾಲ ಸ್ಟೇಷನ್ನಲ್ಲಿ ಇಳಿದರೆ, ದಾರಿಯುದ್ದ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದರೆ ರೈಲು ಹಳಿಯ ಅಕ್ಕಪಕ್ಕ ಅತ್ಯಂತ ಸುಂದರವಾದ ಬೋಗನ್ವಿಲ್ಲಾ ಪೊದರುಗಳು, ವರ್ಣಮಯವಾದದ್ದು. 1-2 ಮೈಲು ನಡೆದರೆ ನಮ್ಮ ಅಜ್ಜಿ ಮನೆ. ರೈಲು ಮಾರ್ಗದಿಂದ ಕೆಳಗೆ ಇಳಿದರೆ ವಿಶಾಲ ಗದ್ದೆಗಳು, ಆ ಗದ್ದೆಗಳ ಹಿಂಭಾಗದಲ್ಲಿ ನಮ್ಮ ಅಜ್ಜಿ ಮನೆ ಇತ್ತು. ಇದು ಒಂದೇ ಮನೆ. ಅದರ 3 ದಿಕ್ಕಿನಲ್ಲೂ ಗದ್ದೆಗಳು, ಪಕ್ಕದಲ್ಲಿ ಉಚ್ಚಿಲ ಹೊಳೆ. ನಮ್ಮ ಇನ್ನೊಂದು ಪಕ್ಕದಲ್ಲಿದ್ದದ್ದು ನನ್ನ ಪ್ರೀತಿಯ ಐಸಕುಂಜಿಯ ಮನೆ. ಈ ಐಸಕುಂಜಿಯ ಹೆಸರು ಆಯಿಷಾ ಎಂದಿರ್ಬೋದು ಅಂತ ನನಗೆ ಮನಸ್ಸಿಗೆ ಬಂದದ್ದು ತುಂಬ ದೊಡ್ಡವಳಾದ ಮೇಲೆ, ಬರೀಲಿಕ್ಕೆ ಶುರುವಾದ ಮೇಲೆ. ಅಷ್ಟೊಂದು ಸಾಮರಸ್ಯದಿಂದಿದ್ದ ಬದುಕು ನಮ್ಮದು ಆಗ. ನಮ್ಮ ಅಜ್ಜಿ ಮನೆಯಲ್ಲಿ ಕುಡಿಯುವ ನೀರು ನಮಗೆ ಸಿಗ್ತಿರಲಿಲ್ಲ. ಯಾಕಂದರೆ ಬಾವಿ ಕೈಗೆಟಕುವ ಹಾಗೆ ಇದ್ದರೂ ಕೂಡ ನೀರು ಅದು ಉಪ್ಪುಪ್ಪು, ಹೊಳೆಯ ನೀರಿನಿಂದಾಗಿ ಉಪ್ಪುಪ್ಪಾದ ನೀರು. ಹೀಗಾಗಿ ನಮಗೆ ಅಡಿಗೆಗೆ, ಕುಡಿಲಿಕ್ಕೆ ಎಲ್ಲ ಐಸಕುಂಜಿಯ ಮನೆಯ ಬಂಡೆಗಲ್ಲಿನ ಹೊರತೆಯ ತಂಪು ಸಿಹಿ ನೀರೇ ಗತಿಯಾಗಿತ್ತು. ಇಂಥ ಸಹಬಾಳ್ವೆ ನಮ್ಮದು. ಮೃದು ಮಾತಿನ ನೀಲ ಕಣ್ಗಳ ಐಸಕುಂಜಿ, ಅವಳ ಅಡ್ಡಮುಂಡು, ಬಿಳಿಯಾದ ಮಲ್ಬಟ್ಟೆಯ ಕುಪ್ಪಾಯ, ತಲೆಯ ಒಂದು ಶಿರೋವಸ್ತ್ರ, ಒಡ್ಯಾಣ, ಕಾಲಂದುಗೆ, ಕೈಗಡಗ ಇವೆಲ್ಲ ನನ್ನ ಊರಿನ ಆಗಿನ ನನ್ನ ಗೆಳತಿಯರ ಉಡುಗೆಯಾಗಿತ್ತು. ಅದು ಎಲ್ಲಿ ಮಾಯವಾಗಿ ಹೋದವು ಅಂತ ಈಗ ಆಶ್ಚರ್ಯ ಆಗ್ತದೆ. ವರ್ಷಗಳು ಉರುಳಿ ಉಕ್ಕೇರಿ ಬಂದ ಪ್ರವಾಹದಲ್ಲಿ ನಮ್ಮ ಅಜ್ಜಿ ಮನೆ ಬಿದ್ದು ಹೋಯಿತು. ಈಗ ಕಟ್ಟಲಾದ ಮನೆಯೂ ಹಿತ್ತಲು ಮೊದಲಿನ ಹಾಗಿಲ್ಲ. ಹಾಗೆ ಐಸಕುಂಜ ಮನೆಯಲ್ಲೂ ಒಂದು ಮನೆಯ ಬದಲಿಗೆ ಈಗ 3 ಮನೆಗಳೆದ್ದಿವೆ. ಎಲ್ಲವೂ ಬದಲಾಗಿದೆ. ಆದರೂ ಆ ಸಾಮರಸ್ಯದ ಬೆಸುಗೆ ಎಂದಾದರೂ ನಮ್ಮ ಮನಸ್ಸಿನಿಂದ ಅಳಿಸಿ ಹೋಗುವುದೇ ಖಂಡಿತ ಇಲ್ಲ. ವೀರರಾಣಿ ಅಬ್ಬಕ್ಕನ ಕೋಟೆಯ ಅವಶೇಷ ಇರುವ ಸೋಮೇಶ್ವರ ದೇವಾಲಯ ನಮ್ಮೂರ ಬಡಗು ತುದಿಯಲ್ಲಿದ್ದರೆ, ತೆಂಕು ತುದಿಯಲ್ಲಿ ಬೆಟ್ಟದ ಮೇಲಿದೆ ವಿಷ್ಣುಮೂರ್ತಿ ದೇವಾಲಯ. ಅದು ಟಿಪ್ಪು ಸುಲ್ತಾನನ ಕೋಟೆಯ ಅವಶೇಷದ ಮೇಲಿದೆ ಅಂತ ಹೇಳಲಾಗ್ತದೆ. ಅಲ್ಲಿ ಟಿಪ್ಪುವಿನ ಶಸ್ತ್ರಾಗಾರವಿತ್ತು ಎಂಬ ಐತಿಹ್ಯವಿದೆ. ನಾವು ಬೆಂಡೆಯ ಬೆಟ್ಟಲುಗಳನ್ನು ಏರಿ ಮೇಲೆ ಬರುತ್ತಿದ್ದೆವು. ಆ ದೇವಾಲಯದ ಅತ್ಯಂತ ಸುಂದರವಾದ ದೇವಾಲಯ. ನನಗೆ ತುಂಬ ಖುಷಿ ಏನಂದರೆ, ಇನ್ನೂ ಅಲ್ಲಿಗೆ ಪ್ರವಾಸಿಗರು ಅಥವಾ ಈಗಿನ ಭಾಷೆಯಲ್ಲಿ ಹೇಳುವ ಹಾಗೆ ಟೂರಿಸ್ಟ್ ದಾಳಿ ಇಟ್ಟು ಆ ಪರಿಸರವನ್ನು ಕಂಗಡಿಸಲಿಲ್ಲ. ಅದು ಹಾಗೆ ಉಳಿದಿರಲಿ ಅಂತಲೇ ನನ್ನ ಆಶೆ. ದೇವಾಲಯದ ಬಿಸಿಲು ಮಚ್ಚಿಗೆ ಹೋದರೆ ನಮಗೆ ಕಾಣ್ತಿದ್ದದ್ದು ಪಶ್ಚಿಮದಲ್ಲಿ ಕಡಲು, ವಿಶಾಲ ನೀಲ ಕಡಲಾದರೆ
ಪೂರ್ವದಲ್ಲಿ ಅಷ್ಟೇ ವಿಶಾಲವಾದ ಹಸಿರಸಿರಿ. ಆ ಹಸಿರಸಿರಿಯಲ್ಲಿ ಕಾಣ್ತಿದ್ದದ್ದು ನಮ್ಮ ಅಜ್ಜಿ ಮನೆಯ ಗೋಡೆ ಒಂದೇ, ಆಗ ಬೇರೇನೂ ಕಾಣ್ತಿರಲಿಲ್ಲ. ಈಗ ದೇರ್ಲಕಟ್ಟೆಯವರೆಗೆ ಎಷ್ಟೋ ಕಟ್ಟಡಗಳು ಎದ್ದು ನಿಂತಿರುವುದು ಕಣ್ಣಿಗೆ ರಾಚಿ ಬಿಡ್ತದೆ. ತೆಂಕು ತುದಿಯಲ್ಲಿ ವಿಷ್ಣುಮೂರ್ತಿ, ಬಡಗು ತುದಿಯಲ್ಲಿ ಸೋಮನಾಥ, ನಡುವೆ ನಮ್ಮ ಪಳ್ಳಿ. ಇವೆಲ್ಲ ಇರುವ ಸಾಮರಸ್ಯದ ಬೀಡೆ ನಮ್ಮ ಉಚ್ಚಿಲ. ನಮ್ಮದು ಕಳೆದ ಶತಮಾನದ ಆದಿಯಲ್ಲಿ ಆರಂಭವಾದ ನಮ್ಮ ಶಾಲೆ ಕಳೆದ ಶತಮಾನದ ಆದಿಯಲ್ಲಿ ಅಂತ ಹೇಳಿದರೆ ಒಂದು 1918ರಲ್ಲಿ ಆರಂಭವಾದ ಶಾಲೆ. ಅದಕ್ಕೂ ಮೊದಲು ಶತಮಾನದ ಆದಿಯಲ್ಲಿ ಆರಂಭವಾದಂಥ ಕೋಟೆಕಾರ್ ಶಾಲೆ ದುರ್ದೈವದಿಂದ ಶತಮಾನ ಕಾಣದೆ ಮುಚ್ಚಿ ಹೋಗಿದೆ. ಉಚ್ಚಿಲ ಬೋವಿ ವಿದ್ಯಾಶಾಲೆ ನಮ್ಮ ಹಿರಿಯರು ಸ್ಥಾಪಿಸಿದಂಥ ಶಾಲೆ. ಮಹಾಯುದ್ಧದ ಸಂದರ್ಭದಲ್ಲಿ ಮೊದಲನೇ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ನಮ್ಮೂರ ಜನರು ಕಷ್ಟದ ಕಾರ್ಪಣ್ಯಕ್ಕೆ ಒಳಗಾಗಿ ದಾರಿದ್ರ್ಯದಿಂದ ವಿದ್ಯೆ ಇಲ್ಲದೆ ಕಂಗೆಡುತ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು ಊರವರಿಗಾಗಿ ಕಟ್ಟಿಸಿದ ಶಾಲೆ. ಅವರ ಪರಿಸ್ಥಿತಿ ಸುಧಾರಿಸಲಿ ಅಂತ ಅವರು ನಿಶ್ಚಯಿಸಿ ಒಂದಾಗಿ ಸೇರಿ ಊರವರ ಬೆಂಬಲದಿಂದ ಕಟ್ಟಿದ ಶಾಲೆ. ಅದು 2-3 ವರ್ಷದ ಹಿಂದೆ ಶತಮಾನೋತ್ಸವವನ್ನು ಆಚರಿಸಿತು. ಈ ಅತ್ಯಂತ ವೈಭವದಿಂದ ನಡೆದ ಈ ಶತಮಾನೋತ್ಸವಕ್ಕೆ ಖಾದರ್ ಅವರೇ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದರು, ಮಾನ್ಯ ಖಾದರ್ ಅವರು. ಹಾಗೂ ಅವರು ನಮ್ಮ ಶಾಲೆಗಾಗಿ ಒಂದು ನಮ್ಮ ಹಾಲನ್ನು ನವೀಕೃತಗೊಳಿಸಿಕೊಡುವಂತಹ ಒಂದು ಘನ ಕಾರ್ಯವನ್ನು ಎಸಗಿದ್ರು. ನಮ್ಮ ವಿದ್ದು ಉಚ್ಚಿಲ್ ಈಗ ನಮ್ಮೂರಲ್ಲಿ ಮಂಗಳೂರಲ್ಲೂ ಸುತ್ತಮುತ್ತ ಮನೆ ಮಾತಾಗಿರುವ ತಮ್ಮ ಶೂದ್ರ ಶಿವ ನಾಟಕದಿಂದ ಮನೆ ಮಾತಾಗಿರುವ ವಿದ್ದು ಉಚ್ಚಿಲ್ ಅವರು ನಮ್ಮ ಶಾಲೆಯಲ್ಲಿ ಶತದೀವಿಗೆ ಎಂಬಂಥ ಒಂದು ಧ್ವನಿ ಬೆಳಕಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ರು, ರಂಗರೂಪವನ್ನು ನಡೆಸಿಕೊಟ್ರು. ನಮ್ಮ ಮಂಗಳೂರಿನವರಾದ ನಮಗೆ ನಮ್ಮ ರಾಣಿ ಹಬ್ಬಕ್ಕಾಗಲಿ ಟಿಪ್ಪು ಸುಲ್ತಾನ್ ಆಗಲಿ ವಿದೇಶಿಯರ ಆಕ್ರಮಣವನ್ನು ಎದುರಿಸಿ ಭೂಮಿಗಾಗಿ ತಾಯ್ನಾಡಿಗಾಗಿ ಹೋರಾಡಿದವರು. ನಮ್ಮ ಕಡಲಲ್ಲಿ ತನ್ನ ನೌಕಾಬಲದಿಂದ ಪೋರ್ಚುಗೀಸರನ್ನು ಎದುರಿಸಿ ಸೋಲಿಸಿ ನಾಡನ್ನು ರಕ್ಷಿಸಿದ ವೀರರಾಣಿ ಹಬ್ಬಕ್ಕ. ಸೋಮೇಶ್ವರ ಸಮುದ್ರ ಕಿನಾರೆಯಲ್ಲಿ ಬೆಟ್ಟದ ಕೆಳಗಿರುವ ರುದ್ರಶಿಲೆ ಎದುರು ನಿಂತರೆ ಹಬ್ಬಕ್ಕನ ನೆನಪಿನಿಂದ ಮೈ ನವಿರಳದೇ ಇರುವುದಿಲ್ಲ. ಹಾಗೆ ಟಿಪ್ಪು ಹಿಂದೂ ಮುಸ್ಲಿಂ ಜೈನರೆಲ್ಲರನ್ನೂ ಸಮಾನವಾಗಿ ಪೊರೆದ ಹಬ್ಬಕ್ಕನಂತೆ ಟಿಪ್ಪು ಕೂಡ ಅಷ್ಟೇ ಸಾಮರಸ್ಯದಿಂದ ನಡೆದವನು. ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ನೀರಾವರಿ, ರೇಷ್ಮೆ ಕೃಷಿ ಹಾಗೂ ಇನ್ನಿತರ ಉದ್ಯಮ, ಸಾಗರೋತ್ತರ ಸರಕು ಮಾರಾಟಗಳಿಂದ ರಾಜ್ಯದ ಸಂಪನ್ಮೂಲವನ್ನು ಹೆಚ್ಚಿಸಿ ಕೃಷಿಕರ ಬಾಳಿಗೆ ಬೆಳಕಾಗಿ ಹಲವಾರು ದೇವಾಲಯ, ಇಗರ್ಜಿ, ಮಸೀದಿಗಳಿಗೆ ದತ್ತಿ ನೀಡಿದ, ರಾಕೆಟ್ ಅನ್ವೇಷಣೆಯಿಂದ ಬ್ರಿಟಿಷರನ್ನು ಸಾಕಷ್ಟು ಕಾಲ ದೂರ ಇರಿಸಿದ ಮೈಸೂರು ಹುಲಿ. ಇತಿಹಾಸ ತಜ್ಞರು ಟಿಪ್ಪು ಬಗ್ಗೆ ಸಾಕಷ್ಟು ಬರೆದಿದ್ದಾರೆ. ಟಿಪ್ಪು ಬಗ್ಗೆ ಮಾತನಾಡಬೇಕಾದವರು ಇತಿಹಾಸ ತಜ್ಞರೇ ಹೊರತು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಕೆಡು ನುಡಿಯುವವರಲ್ಲ. ಮತೀಯ ವಿದ್ವೇಷದಿಂದ ಹುಟ್ಟಿಕೊಳ್ಳುವ ಕಟ್ಟುಕಥೆಗಳು ದೇಶದ ಒಳಿತಿಗೆ ಮಾರಕವೇ ಹೊರತು ಖಂಡಿತ ಒಳಿತಲ್ಲ ಎಂಬುದು ನಮ್ಮ ಪ್ರಜ್ಞೆಯಲ್ಲಿರಬೇಕು. ಪ್ರಥಮ ಜಾಗತಿಕ ಮಹಾಯುದ್ಧದ ದಳ್ಳುರಿಯಿಂದ ನಮ್ಮ ಸಮಾಜ ಅಷ್ಟೊಂದು ಮಟ್ಟಿಗೆ ಕಷ್ಟದಲ್ಲಿದ್ದಂಥದ್ದು ಈಗ ಎಷ್ಟೋ ಸುಧಾರಣೆಯನ್ನು ಕಂಡಿದೆ. ಎಲ್ಲರೂ ಈಗ ಬಹುಶಃ ಬಡವರು ಅಂತನ್ನುವವರೇ ಇಲ್ಲ ಅಂತ ಅನ್ಬೋದು. ನಮ್ಮ ಊರಿನಲ್ಲಿ ನಮ್ಮ ವಿದ್ವಾನ್ ರಾಮಚಂದ್ರ ಉಚ್ಚಿಲರು, ಪ್ರೊಫೆಸರ್ ಕೇಶವ್ ಉಚ್ಚಿಲ್ ಅವರು ಮತ್ತು ನಮ್ಮ ಒಲಿಂಪಿಯನ್ ಸಂಜೀವ್ ಉಚ್ಚಿಲ್ ಇದ್ದರು, ಪೋಷಕ ದಾನಿ ಮೊಹಮ್ಮದ್ ಅಲಿ ಅವರು, ಇಂಥ ಎಷ್ಟೋ ಮಂದಿ, ಮುಂಬೈಯಲ್ಲಿರುವ ಧನ್ರಾಜ್ ಅವರು, ಎಷ್ಟೋ ಮಂದಿ ಈ ಶಾಲೆಯಲ್ಲಿ ಕಲಿತು ದೊಡ್ಡರಾದವರು. ನಮ್ಮ ಶಾಲೆಯಂತೆ ಯಾವಾಗಲೂ ನನಗೆ ಇನ್ನೊಂದು ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಂತಿರುವುದು ಹರೇಕಳ ಹಾಜಬ್ಬ. ಹರೇಕಳ ಹಾಜಬ್ಬ ಅವರನ್ನು ನಾನು ಪ್ರಥಮ ಬಾರಿಗೆ ಕಂಡದ್ದು ಮುಂಬಯಿಯ ಚೆಂಬೂರ್ ಕರ್ನಾಟಕ ಹೈಸ್ಕೂಲ್ನಲ್ಲಿ ಸಾಹಿತ್ಯ ಸಹವಾಸ ಕಾರ್ಯಕ್ರಮದಲ್ಲಿ. ಪೂಜ್ಯರಾದ ಅವರನ್ನು ಕಂಡು ನಮಿಸ ಹೋದರೆ ಅಲ್ಲೇ ತಪ್ಪಂತ ಕುಳಿತು ಬಿಟ್ಟು ತನ್ನ ಪಾದಗಳನ್ನು ಅಡಗಿಸಿದಂಥ ನಿಜವಾದ ಸಂತ ಅವರು. ವಿದ್ವಾನ್ ರಾಮಚಂದ್ರ ಉಚ್ಚಿಲರಿಗೆ 80 ತುಂಬಿದಾಗ ಕಲಾ ಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರ ನಮ್ಮೂರ ಶಾಲೆಯಲ್ಲಿ ಅಭಿನಂದನಾ ಸಮಾರಂಭ ಏರ್ಪಡಿಸಿ
ವಜ್ರಕುಸುಮ ಎಂಬ ಅಭಿನಂದನಾ ಗ್ರಂಥವನ್ನು ಸಮರ್ಪಿಸಿತು. ನಮ್ಮ ಹಿರಿಯರಿಂದ ಸ್ಥಾಪಿಸಲ್ಪಟ್ಟು ನಾಡಿಗೆ ಬೆಳಕಾದ ಈ ಶಾಲೆಯಲ್ಲಿ ದೀರ್ಘಕಾಲ ಕರೆಸ್ಪಾಂಡೆಂಟ್ ಆಗಿ ದುಡಿದವರು ನಮ್ಮ ತಂದೆ. ಹಾಗೆ ಶಾಲೆ ಆರಂಭವಾದಂದೇ ತಾನು ಹುಟ್ಟಿದೆ ಎನ್ನುತ್ತಾ ಕೊನೆಯವರೆಗೂ ಶಾಲಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಾ ಶಾಲಾ ಶತಮಾನೋತ್ಸವದ ಆರಂಭವನ್ನು ಉದ್ಘಾಟಿಸಿದ ನಮ್ಮ ಅಜ್ಜ ತಲೆಬಾಡಿ ನಾರಾಯಣರು ತನ್ನ 103ರ ಪ್ರಾಯದಲ್ಲಿ ಕಳೆದ ವರ್ಷ ನಮ್ಮನ್ನು ಅಗಲಿದರು. ತಂದೆಯವರೊಡನೆ ಬೋವಿ ವಿದ್ಯಾಸಂಘವನ್ನು ಸ್ಥಾಪಿಸಿ ಶಾಲೆಗಾಗಿ ದುಡಿದ ನಮ್ಮ ಹಿರಿಯ ಬಂಧುಗಳೆಲ್ಲರನ್ನೂ ನಾನಿಂದು ಗೌರವದಿಂದ ನೆನೆಯುತ್ತೇನೆ. ಅಸತ್ಯ, ಅವಿಚಾರ, ಕಂದಾಚಾರಗಳನ್ನೆಲ್ಲ ದೂರೀಕರಿಸಿ ಗಾಂಧಿ ಮಾರ್ಗದಲ್ಲಿ ನಡೆದವರು ನಮ್ಮ ತಂದೆ. ಇಕ್ಬಾಲ್ ಕವಿಯ ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅವರ ಅಚ್ಚುಮೆಚ್ಚಿನ ಗೀತೆ. ಹಾಗೆಯೇ ವಾಲ್ಟರ್ ಸ್ಕಾಟ್ ಕವಿಯ ಬ್ರೀಸ್ ದೇರ್ ದ ಮ್ಯಾನ್ ವಿತ್ ಸೋಲ್ ಸೋ ಡೆಡ್ who never to himself had said, "This is my own, my native land." ಈ ಕವಿತೆಯು ಅವರಿಗೆ ಬಲು ಮೆಚ್ಚಾಗಿತ್ತು. ಅವರು ಸೌತ್ ಕೆನರಾ ಫಿಶ್ ಮಾರ್ಕೆಟಿಂಗ್ ಫೆಡರೇಷನ್ನಲ್ಲೂ ಇದ್ದು ನಮ್ಮ ನಾಡಿನ ಆಗಿನ ಸರಕಾರಕ್ಕೆ ವಿದೇಶಿ ವಿನಿಮಯದ ಹೆಚ್ಚಳಕ್ಕೆ ಕಾರಣಕರ್ತರಾದವರು ಅಂತ ರಾಮಚಂದ್ರ ಉಚ್ಚಿಲರು ನಮ್ಮ ಸ್ಮರಣ ಸಂಚಯ ಸತ್ಸಂಚಯದಲ್ಲಿ ಬರೆದಿದ್ದಾರೆ. ಹಾಗೆ ಅವರು ಕಂಡಂಥ ಪ್ರಗತಿಶೀಲ ಆದರ್ಶ ಸಮಾಜದ ಕನಸು ನನಸಾಗಲೆಂದು ಅಮೃತ ಸೋಮೇಶ್ವರರು ಬರೆದಿದ್ದಾರೆ. ರಾಮಚಂದ್ರ ಉಚ್ಚಿಲರು ಕೋಟೆಕಾರಿನಲ್ಲಿ ಸ್ಥಾಪಿಸಿದ ಸಾಹಿತ್ಯ ಸಂಘದ ಬಗ್ಗೆ ವಿದ್ವಾನ್ ಎ ವಿ ನಾವಡ ಅವರು ಬಹಳ ಅಭಿಮಾನದಿಂದ ಹೇಳಿಕೊಳ್ಳುತ್ತಾರೆ. ರಾಮಚಂದ್ರ ಉಚ್ಚಿಲರಿಂದ ಉದ್ಘಾಟಿಸಲ್ಪಟ್ಟು ನಾವಡರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಸಂಘಕ್ಕೆ ಅಮೃತ ಸೋಮೇಶ್ವರರು, ಜಯಂಕಳ ಶ್ರೀನಿವಾಸ ಭಟ್ಟರು ಕಾರ್ಯದರ್ಶಿಗಳಾಗಿದ್ದರು. ರಾಷ್ಟ್ರಕವಿ ಗೋವಿಂದ ಪೈ, ಕುಕ್ಕಿಲ ಕಯ್ಯಾರ ಕಿಞಣ್ಣರೈ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಅಮ್ಮೆಂಬಳ ಶಂಕರನಾರಾಯಣ ನಾವಡ, ಅನುಪಮಾ ನಿರಂಜನ, ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್, ಪಿ ಕೆ ನಾರಾಯಣ ರೇ ಮುಂತಾದವರು ಅಲ್ಲಿ ನಡೆಯುತ್ತಿದ್ದ ಸಾಹಿತ್ಯಿಕ ಕಾರ್ಯಕ್ರಮ, ತಾಳಮದ್ದಳೆಗಳಲ್ಲಿ ಭಾಗವಹಿಸಿದ್ದರೆಂದು ಅವರು ನೆನೆಯುತ್ತಾರೆ. ರಾಮಚಂದ್ರ ಉಚ್ಚಿಲರು ಮುಂಬೈಯಲ್ಲಿ ಕನ್ನಡದ ದೀಪ ಬೆಳಗಿದ ಅನನ್ಯ ಸಾಧಕರು. ಮುಂಬೈಯಲ್ಲಿ ಮುದ್ರಣ ಮತ್ತು ಯಕ್ಷಗಾನದ ಅಧ್ವರ್ಯವಾಗಿ ನುಡಿ ಹಾಗೂ ತಾಯ್ನುಡಿ ಪತ್ರಿಕೆಗಾಗಿ ದುಡಿದವರು. ಅವರು ಅಂದು ಹೊತ್ತಿಸಿದ ಕನ್ನಡದ ದೀಪ ಇಂದು ಮುಂಬೈ ಮಹಾನಗರಿಯಲ್ಲಿ ಬೆಳಗುತ್ತಲೇ ಇದೆ. ತನ್ನಮ್ಮನಿಂದ ಕೇಳುತ್ತಿದ್ದ ಪಾಡ್ದನಗಳು, ಮಲಯಾಳದ ಕಳರಿಪಯಟ್ ಹಾಡುಗಳು ಹಾಗೂ ಮೂಡಲಾಗಿನ ಜೈನರ ಮನೆಗಳಲ್ಲಿ ಕೇಳಿದ್ದೆಂದು ಹೇಳುವ ಯಶೋಧರ ಚರಿತೆ ಮುಂತಾದ ಕಥೆಗಳ ಬಗ್ಗೆ ಅವರು ಹೇಳಿಕೊಂಡಿದ್ದಾರೆ. ಕಡಲಕರೆಯ ಚಿತ್ರಗಳು ಉಚ್ಚಿಲರು ಸೃಷ್ಟಿಸಿದಂಥ ಒಂದು ಸುಂದರ ದೃಶ್ಯ ಕಾವ್ಯ. ಎಂ ವಿ ಕಾಮತ್ರ ಪುನರಪಿ ಜನನಂ ಕೃತಿಯನ್ನು ಅವರು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಸೊಗಸಾಗಿ ಅನುವಾದಿಸಿದ್ದಾರೆ. ನಮ್ಮೂರ ಮೈದಾನದಲ್ಲೂ ಹಿಂದೆ ಬಯಲಾಟಗಳು ನಡೆಯುತ್ತಿದ್ದವು. ರಾತ್ರಿ ಇಡೀ ಆಟ ನೋಡಿ ಹಿಂದಿರುಗಿದ ಅಣ್ಣಂದಿರು ಆಟದ ಬಗ್ಗೆ ವಿವರಿಸುವಾಗ ಆ ಅವಕಾಶವಿರದ ನಮಗೆ ಹುಡುಗರಾದವರ ಬಗ್ಗೆ ಅಸೂಯೆ ಅನಿಸ್ತಿತ್ತು. ಯಕ್ಷಗಾನಗಳು ನಿರ್ವಿವಾದವಾಗಿ ಭಕ್ತಿಯುಗದ ಕೊಡುಗೆಗಳೇ ಎಂದು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಪ್ರತಿಪಾದಿಸಿದ್ದಾರೆ. ಪುತ್ತೂರು ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಾಗ ಪ್ರತಿ ವಾರಾಂತ್ಯ ಗುರುಗಳಾದ ಅಮೃತ ಸೋಮೇಶ್ವರರೊಡನೆ ಅವರ ಮನೆಗೆ ಲಗ್ಗೆ ಇಡುತ್ತಿದ್ದ ಬಗ್ಗೆ ಬಿಳಿಮಲೆಯವರು ಬಹಳ ಆತ್ಮೀಯವಾಗಿ ಬರೆದಿದ್ದಾರೆ. ಹಿರಿಯರನ್ನು ಕಿರಿಯರನ್ನು ಸಮಾನವಾಗಿ ನಡೆಸಿಕೊಂಡು ಹೋಗುತ್ತಿದ್ದ ಶ್ರೀ ಅಮೃತರಿಂದ ಸಾಹಿತ್ಯ, ಸಂಸ್ಕೃತಿ ಎರಡನ್ನೂ ಕಲಿತುದನ್ನು ಸೋಮೇಶ್ವರದ ರುದ್ರಶಿಲೆಯ ಮೇಲೆ ಕುಳಿತು ಅವರ ರುದ್ರಶಿಲೆ ಸಾಕ್ಷಿಯನ್ನು, ಎಲೆಗಿಳಿ ಕವನ ಸಂಕಲನವನ್ನು ಓದಿದುದನ್ನು ಅವರು ಅರ್ಥಿಯಿಂದ ನೆನೆದಿದ್ದಾರೆ. ಜಪಾನಿ ರಂಗತಜ್ಞ, ಜಾನಪದ ವಿದ್ವಾಂಸ ಪ್ರೊಫೆಸರ್ ಸುಮಿಯೋ ಮೊರಿಜೆರಿ ಅವರೊಡನೆ ವಿದೇಶದಲ್ಲೂ ಯಕ್ಷಗಾನ ಕಲೆಯನ್ನು ಬೆಳಗಿಸಿದವರು. ಆಗ ಅವರು ನಮ್ಮೂರಲ್ಲೇ ನೆಲೆಸಿದ್ದರು. ಉಚ್ಚಿಲದ ಕಲಾ ಗಂಗೋತ್ರಿ ಯಕ್ಷಗಾನದ ಮಟ್ಟಿಗೆ ಸದಾ ತೊಡಗಿಸಿಕೊಂಡ ಸಂಸ್ಥೆ. ನಮ್ಮೂರ ಸದಾಶಿವ ಮಾಸ್ಟ್ರು ಅದರ ರೂವಾರಿಗಳಲ್ಲಿ ಒಬ್ಬರು. ಕರುನಾಡ ಹೋರಾಟಗಾತಿ, ಕಲಾಪೋಷಕಿ ಕಮಲಾದೇವಿ ಚಟ್ಟೋಪಾಧ್ಯಾಯರನ್ನು, ಮೊನ್ನೆ ಅಗಲಿದ ಸಾರಾ ಅಬೂಬಕರ್ ಅವರನ್ನು ನಮ್ಮೂರ ಹೆಂಗಳೆಯರ ಶ್ರಮಜೀವನ ಹಾಗೂ ಕಡಲಿನೊಂದಿಗಿನ ತಾದಾತ್ಮ್ಯವನ್ನು ಪ್ರಗತಿಪಥ ಎಂಬ ಅದ್ಭುತ ಕಥನವಾಗಿ ಹೆಣೆದ ನಮ್ಮ ಹಿರಿಯರು ಲಕ್ಷ್ಮೀ ಕುಂಜತ್ತೂರು ಅವರನ್ನು ಹಾಗೂ ಈಗ ನಮ್ಮೊಡನಿರುವ ನಮ್ಮೆಲ್ಲರ ಮಹಿಳಾ ಪ್ರಜ್ಞೆ, ವೈಚಾರಿಕತೆಯ ಪ್ರತೀಕ ನಮ್ಮ ರಾಣಿ ಹಬ್ಬಕ್ಕ ಬಿ ಎಂ ರೋಹಿಣಿ ಅವರನ್ನು ನಾವಿಂದು
ಮನಸಾರೆ ನೆನೆಯಬೇಕು, ಸದಾ ಸ್ಮರಿಸಬೇಕು. ಲೇಖಕಿಯರ ದನಿಯಾಗಿ ಕರಾವಳಿ ಲೇಖಕಿಯ ವಾಚಕಿಯರ ಸಂಘದಲ್ಲಿ ಸಾಂಘಿಕವಾಗಿ ಒಗ್ಗೂಡಿರುವ ಹಿರಿಯರಾದ ಮನೋರಮಾ ಭಟ್, AP ಮಾಲತಿ, ಸಬಿಹಾ ಭೂಮಿಗೌಡ ಅವರಿಂದ ತೊಡಗಿ ಸರ್ವರಿಗೂ ನನ್ನ ಪ್ರೀತಿಯಾದರ ಸಲ್ಲುತ್ತದೆ. ನಮ್ಮೂರ ಸರ್ವರ ಬಂಧು ಬಾವುಣ್ಯವರ ಬಗ್ಗೆ ಅರಿಯದವರೇ ಇಲ್ಲ ಅಂತ ಹೇಳ್ಬೋದು. ಊರಿನಲ್ಲಿ ಟೆಲಿಫೋನ್ ಮನೆ ಮನೆಗೆ ಬಂದಿರದಂಥ ಕಾಲದಲ್ಲಿ ಬಾವುಣ್ಯೇ ಸರ್ವರಿಗೂ ವಾಹಕವಾಗಿದ್ದರು, ಸುದ್ದಿವಾಹಕರು ಅವರು. ಹಾಗಾಗಿ ಅವರ ನಂಬರ್ ನಮ್ಮ ಕಮ್ಯುನಿಟಿಯ ಟೆಲಿಫೋನ್ ಡೈರೆಕ್ಟರಿಯಲ್ಲಿ ಎಲ್ಲಕ್ಕಿಂತ ಮೊದಲು ಇತ್ತು. ನೇರ ಸತ್ಯವನ್ನೇ ನುಡಿಯುವ ನಮ್ಮ ಪರೋಪಕಾರಿ ಲತೀಫ್, ನಮ್ಮ ನೆರೆಮನೆಯ ಆತ, ಅವರು ಯಾವ ರೀತಿ ನಮ್ಮಲ್ಲಿ ಸಾಮರಸ್ಯ ಇತ್ತು ಅಂತ ಹೇಳಿದರೆ, ಲತೀಫ್ ಇದ್ದಷ್ಟು ಸಮಯ ನಮಗೆ ಯಾವ ತೊಂದರೆಯೂ ಇರಲಿಲ್ಲ. ಈಗ ನಾವು ಅಜ್ಜಿ ಮನೆ ಇದ್ದರು, ಈಗ ನಾವಿರೋದು ಸಂಕೋಲಿಗೆಯಲ್ಲಿ. ನಮ್ಮ ಸ್ಥಳದಲ್ಲಿ ನೀರಿನ ಅಭಾವ ತುಂಬ ಬೇಸಿಗೆ ಕಾಲದಲ್ಲಿ. ಆಗ ಲತೀಫ್ ಅವರ ಬಾವಿಯಿಂದ ನಮಗೆ ನೀರಿನ ಕನೆಕ್ಷನ್ ಕೊಡ್ತಾಯಿದ್ರು. ಈಗ ಅವರು ಕಟ್ಟಿಸಿದಂಥ ಹೊಸ ಮನೆ, ಅವರ 3 ಅಂಗಳ ಎಲ್ಲವೂ ನಮ್ಮ ದಾರಿ ಚತುಷ್ಪಥವಾದಾಗ, ಹೆದ್ದಾರಿ ಚತುಷ್ಪಥವಾಗಿ ಮಾರ್ಪಟ್ಟಾಗ ಮಾಯವಾಗಿ ಅವರು ಈಗ ದೂರ ಹೋಗಿದ್ದರೂ ಈಗಲೂ ನಮ್ಮೊಂದಿಗೆ ಅವರೊಂದಿಗೆ ನಮ್ಮ ಸಂಬಂಧ ಹಾಗೆ ಉಳಿದುಕೊಂಡಿದೆ, ಸಿಹಿಯಾಗಿದೆ. ಸಾಹಿತ್ಯದಲ್ಲಿ ಸಾಮರಸ್ಯ ಇರಬೇಕಾದಂತೆ ಪ್ರಕೃತಿಯೊಡನೆಯೂ ಸಾಮರಸ್ಯ ಪ್ರತಿಪಾದನೆ ಸಾಹಿತ್ಯದ ಗುರಿಯಾಗಬೇಕು. ಪ್ರಕೃತಿ ಉಳಿಯದಿದ್ದರೆ ಮನುಕುಲಕ್ಕೆ ಉಳಿಗಾಲವಿಲ್ಲ ಎಂಬುದನ್ನು ನಾವು ಅರಿತಿರಬೇಕು. ಮುಂಬೈಯಲ್ಲಿ ಉಚ್ಚಿಲರು ಆರಂಭಿಸಿದ ಕನ್ನಡದ ಕಾಯಕ ಇಂದಿಗೂ ನಡೆದು ಬಂದಿದೆ. ಅವರು ನಿಸ್ಪೃಹರಾಗಿ ದುಡಿದ ಮದರ್ ಇಂಡಿಯಾ ನೈಟ್ ಹೈಸ್ಕೂಲ್ ಹಾಗೂ ಇನ್ನೂ ಕೆಲವು ರಾತ್ರಿ ಶಾಲೆಗಳು ಈಗಲೂ ವಿದ್ಯಾದಾನದ ಕೈಂಕರ್ಯ ನಡೆಸುತ್ತಿವೆ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ GN ಉಪಾಧ್ಯರು ಅಧ್ಯಯನಶೀಲತೆಯ ಮೇರು ಶಿಖರ. ನನ್ನ ಈ ಅಧ್ಯಕ್ಷ ಸ್ಥಾನದ ಬಗ್ಗೆ ಅರಿತು ಮೊದಲಿಗೆ ಕರೆ ಮಾಡಿದವರೇ ಅವರು. ಇದು ಮುಂಬೈಗೆ ಸಂದ ಗೌರವ ಅಂತ ಸಂತೋಷಪಟ್ಟವರು ಅವರು. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ವಸಂತಕುಮಾರ್ ತಾಳ್ತಜಿಯವರ ಮನೆಯಲ್ಲೇ ನಮ್ಮ ಸೃಜನ ಮುಂಬೈ ಕನ್ನಡ ಲೇಖಕಿಯರ ಬಳಗವು ಆರಂಭವಾಯಿತು. ಮುಂಬಯಿಯ ಹಿರಿಯಕ್ಕ ಡಾಕ್ಟರ್ ಸುನೀತಾ ಶೆಟ್ಟಿ ಅವರ ಪ್ರೇರಣೆಯಲ್ಲಿ ಮುನ್ನಡೆಯುತ್ತಿರುವಂಥ ಸಂಸ್ಥೆ ಇದು. ಮನೆಯಲ್ಲಿದ್ದ ತಂದೆಯವರ ಪುಸ್ತಕ ಭಂಡಾರದ ಅನನ್ಯ ಕೃತಿಗಳನ್ನು ಓದುವ ಭಾಗ್ಯದೊಡನೆ ನನ್ನ ಬೆಸೆಂಟ್ ಶಾಲಾ ಲೈಬ್ರರಿ, ಕಾರ್ನಾಡ್ ಸದಾಶಿವರಾವ್ ಲೈಬ್ರರಿ ಹಾಗೂ ಬಾವುಟಗುಡ್ಡೆಯ ಸಾರ್ವಜನಿಕ ಲೈಬ್ರರಿ ನನ್ನ ಓದುವ ಆಸೆಗೆ ಪೂರಕವಾಗಿದ್ದವು. ಅನುವಾದಗಳು ಪರಿಚಯವೂ ಆಗುತ್ತಾ ಬಂದಂತೆ ಶ್ಯಾಮನ ತಾಯಿ ಹಾಗೂ ಮ್ಯಾಕ್ಸಿಮ್ ಗಾರ್ಕಿಯ ತಾಯಿ ಇವೆಲ್ಲ ನನಗೆ ಬಹಳ ಇಷ್ಟವಾದಂಥ ಕಾದಂಬರಿಗಳು ನನ್ನ ಬಾಲ್ಯದಲ್ಲಿ. ಹಾಗೆ ಕೃಷ್ಣ ನೆಹರು ಅವರ ವಿತ್ ನೋ ರಿಗ್ರೆಟ್ಸ್ನ ಸಿದ್ದವನಹಳ್ಳಿ ಕೃಷ್ಣ ಶರ್ಮರ ಅನುವಾದ ನೆನಪು ಕಹಿಯಲ್ಲ ಹಾಗೂ ಕೃಷ್ಣಾವತಾರದ ಚಿಕ್ಕ ಚಿಕ್ಕ ವಾಕ್ಯಗಳವರ ಸುಂದರ ಅನುವಾದ. ಚಾರ್ಲ್ಸ್ ಡಿಕನ್ಸ್ನ ಡೇವಿಡ್ ಕಾಪರ್ಫೀಲ್ಡ್ ಕೃತಿಯನ್ನು A. ಸುಬ್ಬರಾವ್ ಅವರು ಅನುವಾದಿಸಿ ತಮ್ಮ ಗುರುಗಳಾದ ನಮ್ಮಜ್ಜ ಕಣ್ಣಪ್ಪ ಎಲೋಷಿಯಸ್ ಅವರಿಗೆ ಸಮರ್ಪಿಸಿದ ಪ್ರತಿ ನಮ್ಮರಲ್ಲಿ ಇತ್ತು. ಓದಿನ ಹಾದಿಯಲ್ಲಿ ನನ್ನನ್ನು ಆಕರ್ಷಿಸಿ ನನ್ನ ಚಿನ್ಮನದಲ್ಲಿ ಅಚ್ಚೊತ್ತಿ ನಿಂತ ವಿಶ್ವ ಸಾಹಿತ್ಯ ಕೃತಿಗಳೆಲ್ಲವನ್ನು ನನ್ನ ಕನ್ನಡ ನುಡಿಗೆ ಇಳಿಸಿ ಓದುಗರ ಕೈಗೀಯಬೇಕೆಂಬ ಹಂಬಲ ನನ್ನದು. ಅನುವಾದದ ಮೂಲಕ ನಾನು ನನ್ನದಾಗಿಸಿಕೊಂಡ ವಿಶ್ವ ಸಾಹಿತ್ಯ ಕೃತಿಗಳಾಗಲಿ ಇತರ ಸ್ವತಂತ್ರ ಕೃತಿಗಳಾಗಲಿ ಎಲ್ಲವೂ ಓದು ಬರಹದ ಮೂಲಕ ನನ್ನ ಪುಸ್ತಕ ಪ್ರೀತಿಯ ಫಲಶ್ರುತಿ. ನನ್ನ ಈ ಎಲ್ಲ ಕಥಾಪಾತ್ರಗಳು ಅವರು ಯಾರು ಎಂದು ಪರಕೀಯರು ಅಂತ ನನಗೆ ಅನಿಸಿದ್ದಿಲ್ಲ. ಎಲ್ಲರೂ ಹೇಳ್ತಾರೆ, ನೀವು ಹೇಗೆ ಇಂಗ್ಲೀಷ್ ಕೃತಿಗಳನ್ನು ಕನ್ನಡಕ್ಕೆ ತರ್ತೀರಿ, ಅದನ್ನು ಹೇಗೆ ನಾವು ನಮ್ಮದಾಗಿಸಿಕೊಳ್ಳೋದು, ಅದೆಲ್ಲ ಸಂಪೂರ್ಣ ಬೇರೆ ಅಲ್ವಾ ಅಂತೇಳಿ. ಯಾವ ಮಟ್ಟಿಗೂ ಅದು ಬೇರೆ ಅಲ್ಲ. ನಮ್ಮಂತೆಯೇ ಎಲ್ಲ ಪ್ರೀತಿ, ದ್ವೇಷ, ಪ್ರೇಮ, ಕೋಪ, ಸಿಟ್ಟು, ದಯೆ, ಮಮತೆ ಇರುವಂಥ ಪಾತ್ರಗಳವು, ಜೀವಗಳವು. ಯಾವ ರೀತಿಯಲ್ಲಿ ಅವರು ನಮಗಿಂತ ಭಿನ್ನ ಅಂತ ನನಗೆ ಅನಿಸಿದ್ದಿಲ್ಲ. ಹಾಗಾಗಿ ನಾನು ನನ್ನದಾಗಿಸಿಕೊಂಡ ಈ ಪಾತ್ರಗಳು ಅವರ ಕಥಾನಕಗಳು ಇವನ್ನು ನಾನು ಅಷ್ಟೇ ಪ್ರೀತಿಯಿಂದ ನನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಅನುವಾದಿಸಿದ್ದೇನೆ. ಕನ್ನಡ ಓದುಗರಿಗೆ ಅದನ್ನು ತಲುಪಿಸಲು ಯತ್ನಿಸಿದ್ದೇನೆ. ನನ್ನ ಆತ್ಮಕಥನದ ಶೀರ್ಷಿಕೆ ನಾಳೆ ಇನ್ನೂ ಕಾದಿದೆ. ಈ ಆಶಾವಾದವೇನೋ ಎಲ್ಲರಿಗೂ ಇಷ್ಟವಾಗಿದ್ದರು. ಹಿರಿಯ ಲೇಖಕಿ ಉಷಾರಯ್ಯವರು ತಮ್ಮ ಆತ್ಮಕಥನದಲ್ಲಿ ಕಥನವನ್ನು ಹೆಸರಿಸಿದಂತೆ ಯಾವ ನಾಳೆಯೂ ನಮ್ಮದಲ್ಲ ಎಂಬುದೇ ಸರಿ ಎಂಬುದನ್ನು ವಿಧಿ ನನಗೆ ತೋರಿಸಿಕೊಟ್ಟಿತು. ಕೊರೋನಾ ದುರಿತ ಕಾಲ ನನ್ನಂತಹ ಲೇಖಕರಿಗೆ ಓದು ಬರಹಕ್ಕೆ ಸಾಕಷ್ಟು ಸಮಯ ಒದಗಿಸಿಕೊಟ್ಟದ್ದು ಸತ್ಯ.
ಆದರೆ ಆ ದುಷ್ಕಾಲದಲ್ಲಿ ಜಗತ್ತು ಕಳೆದುಕೊಂಡದ್ದು ಬಹಳ. ಪ್ರಗತಿಯ ಹಾದಿಯಲ್ಲಿ ಪ್ರಕೃತಿಯ ಸಿರಿ ಸಂಪದವನ್ನು ಕಳಕೊಳ್ಳುತ್ತಿರುವ ನಾವು ಜೀವಜಲ ಪ್ರಾಣವಾಯುವಿಗಾಗಿ ತಹತಹಿಸುವ ದಿನಗಳು ಬರುತ್ತಿವೆ. ನಮ್ಮ ಊರನ್ನೇ ನೋಡಿದರೆ ವಿಶಾಲವಾದ ಮರಳ ತಡಿಯಿದ್ದ, ಚಬುಕಿನ ಮರದ ಹಾಡಿಯಿದ್ದ, ನೇರಳೆ ಹೂಗಳ ಕುರುಚಲು ಐವಿ ಬಳ್ಳಿಗಳಿದ್ದ, ಚಕ್ರದಂತೆ ಉರುಳುರುಳಿ ಸಮುದ್ರ ಸೇರುತ್ತಿದ್ದ ಚುಳ್ಳಿ ಎಂಬ ಮುಳ್ಳಿನ ಚೆಂಡುಗಳಿದ್ದ, ದಡದಲ್ಲಿ ಬಂದಿಳಿಯುತ್ತಿದ್ದ ಕಡಲ್ಕಾಗೆಗಳ ಸುಂದರ ತೀರ ಈಗ ಗತವೈಭವ. ಹಾಡಿಯಲ್ಲಿ ವೃತ್ತಾಕಾರದ ಬಾವಿಗಳಿದ್ದು, ಚಬುಕಿನ ವೃಕ್ಷಗಳಿಗೆ, ತೆಂಗಿನ ತೋಟಗಳಿಗೆ ನೀರು ಉಣಿಸಲು ಅಂತೇಳಿ ದಂಡೆ ಇರದ ಬಾವಿಗಳು. ಈಗಿನ ಮಕ್ಕಳಿಗೆ ಅಂಥದ್ದೊಂದು ಇತ್ತು ಅಂತ ತೋರಿಸಲಾದರೂ ಒಂದೇ ಒಂದು ಬಾವಿ ಅಲ್ಲಿಲ್ಲ. ಯಾಕಂದರೆ ಹಾಡಿಯೇ ಉಳಿದಿಲ್ಲ. ಸಮುದ್ರ ಮುಂದಕ್ಕೆ ಬಂದು ಊರನ್ನು ಕಬಳಿಸ್ತಾ ಬಂದಿದೆ. ವ್ಯರ್ಥವಾಗಿ ಬಂಡೆಕಲ್ಲು ಎಲ್ಲಿಂದಲೋ ಯಾವುದೋ ಬೆಟ್ಟವನ್ನು ಕೆಡವಿ ಆ ಬಂಡೆಗಳನ್ನು ತಂದು ನಮ್ಮೂರಿನ ಸಮುದ್ರಕ್ಕೆ ಸುರಿದು ಹಣವನ್ನು ವ್ಯರ್ಥ ಮಾಡಲಾಗ್ತಿದೆ ಹೊರತು ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಸರಿಯಾದ ಕ್ರಮವನ್ನು ಕೈಗೊಂಡು, ನನಗೆ ಅನಿಸಿದ್ದಿದೆ ಯಾಕೆ ಇಂಥ ವ್ಯರ್ಥ ಕೆಲಸ, ಅದರ ಬದಲು ಅದು 200 ಮೀಟರ್ ಅಗಲಕ್ಕೆ ಯಾರೂ ಇರಬಾರ್ದು, ಜನವಸತಿ ಇರಬಾರ್ದು ಅಂತ ಇದ್ದಂಥ ಸ್ಥಳ ಅದು. ಅಲ್ಲಿ ಇರುವ ಜನವಸತಿಯನ್ನು ನಾವು ಬೇರೆ ಕಡೆಗೆ ಸ್ಥಳಾಂತರಿಸಬಹುದಲ್ಲ. ಒಮ್ಮೆಲೆ ಆ ಕೆಲಸ ಆದರೆ ಮತ್ತು ಈ ವರ್ಷ ಬಂಡೆಗಳನ್ನು ಹಾಕುವಂಥ ಕೆಲಸ ತಪ್ಪದಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಅನ್ನಿಸ್ತದೆ. ಆತ್ಮೀಯರೇ, ಪ್ರಾಕೃತಿಕ ವಿಕೋಪ ಭುವಿಯನ್ನು ಕಂಗೊಳಿಸುತ್ತಿದೆ. ಇದು ಸಾಲದೆಂಬಂತೆ ರಾಜಕೀಯ ಗಾಳಿ ಬೀಸಿದಂತೆ ಕೆಲವೆಡೆ ಮತೀಯ ವಿದ್ವೇಷದ ದಾವಾನಲ ಹಬ್ಬಿಕೊಂಡು ಇದು ನನ್ನ ಪ್ರಿಯ ಕರುನಾಡೆ ಎಂಬ ಮರುಕ ನನ್ನ ಹೃದಯದಲ್ಲಿ ದಾವಾನಲದಂತೆ ಹಬ್ಬುತ್ತದೆ. ನಾಚಿಕೆ ಅನ್ನಿಸ್ತದೆ ಕೆಲವೊಮ್ಮೆ, ಇದು ನನ್ನ ನಾಡು, ನನ್ನ ನಾಡಿನಲ್ಲಿ ಹೀಗೆ ಆಗುತ್ತಾ ಅಂತ. ನಮ್ಮ ನಾಡಂದರೆ ನಮ್ಮ ಉಳ್ಳಾಲದಲ್ಲಿ ಹೀಗೆ ಆಗಿಲ್ಲ, ಆಗುವುದು ಬೇಡ. ಮಂಗಳೂರಿನ ಬಗ್ಗೆ ಕೆಲವೊಮ್ಮೆ ತುಂಬ ಮನಸ್ಸಿನಲ್ಲಿ ಖೇದ ಅನ್ನಿಸ್ತದೆ. ಸಾಮರಸ್ಯಕ್ಕಾಗಿ ಸಾಹಿತ್ಯದಂತೆ ಸಾಹಿತ್ಯಕ್ಕಾಗಿ ಸಾಮರಸ್ಯ ಇರುವುದು ಅಗತ್ಯ. ಆರೋಗ್ಯಕರ ಸಾಹಿತ್ಯ ಸೃಷ್ಟಿಗೆ ಸಾಮರಸ್ಯ ಅತ್ಯವಶ್ಯ. ನಮ್ಮ ದಕ್ಷಿಣ ಕನ್ನಡದ ಮಹಿಳಾ ಲೇಖಕಿಯರ ಸಾಹಿತ್ಯ ಸಾಧನೆಗಳನ್ನು ಬಿಂಬಿಸುವಂಥ ಲೈಬ್ರರಿ, ಗ್ಯಾಲರಿ ಒಂದನ್ನು ಪ್ರಾರಂಭಿಸಬೇಕು ಎಂಬ ಒಂದು ಒಳ್ಳೆಯ ಸಲಹೆ ಒಬ್ಬರಿಂದ ಬಂದಿತ್ತು. ಸ್ಕಾಟ್ಲೆಂಡ್ನಲ್ಲಿ ಗ್ಲಾಸ್ಗೋ ವಿಮೆನ್ಸ್ ಲೈಬ್ರರಿ ಎಂಬುದಿದೆ. ಅಂಥದ್ದೊಂದು ಲೈಬ್ರರಿ ನಮ್ಮ ಕರಾವಳಿಯಲ್ಲಿ ಆಗಬೇಕು. ಎಲ್ಲ ಲೇಖಕಿಯರ ಸಾಧನೆ ಅಲ್ಲಿ ಕ್ರೋಢೀಕರಿಸಲ್ಪಡಬೇಕು, ಉಳಿಯಬೇಕು ಮುಂದಿನ ಜನಾಂಗಕ್ಕೆ ಎಂದು ಒಂದು ಒಳ್ಳೆಯ ಸಜೆಷನ್ ಬಂದಿತ್ತು. ಹಾಗೆ ಮಕ್ಕಳು, ಶಾಲಾ ಮಕ್ಕಳಲ್ಲಿ ಕೋಮು ಸಾಮರಸ್ಯವನ್ನು ಬೆಳೆಸಲು ಆ ವಿಷಯವಾಗಿ ನಮ್ಮ ತಾಲೂಕು ಜಿಲ್ಲಾ ಪರಿಷತ್ ಎಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ ಅಂತೇಳಿ ಧನಂಜಯ ಕುಂಬ್ಳಿ ಅವರು ಹೇಳಿದರು. ತುಂಬ ಸಂತೋಷದ ವಿಷಯ. ಇದು ಇನ್ನೂ ಹೆಚ್ಚು ನಡೆಯಲಿ. ಮಕ್ಕಳಿಗೆ ಎಲ್ಲ ಭಾಷೆಗಳನ್ನು ಕಲಿಯುವುದು ತುಂಬ ಸುಲಭ. ಮಕ್ಕಳಿಗೆ ಒಂದೇ ಭಾಷೆ ಕಲಿಬೇಕಂತ ಏನೂ ಇಲ್ಲ. ಯಾರಿಗೆ ಮನಸ್ಸುಂಟು ಕಲಿಬೇಕಂತ ಇಷ್ಟಿದೆ ಅವರಿಗೆ ಮಲಯಾಳ, ತಮಿಳು, ತೆಲುಗು, ಉರ್ದು ಭಾಷೆಗಳ ಕಲಿಕೆಯೂ ಸಾಧ್ಯವಾಗುವಂತೆ ಆದರೆ ಭಾಷೆಗಳ ಕೊಡುಕೊಳ್ಳುವಿಕೆ ಹೆಚ್ಚಾಗ್ತದೆ. ಆಗ ಇತರ ಭಾಷೆಗಳಿಂದ ಕನ್ನಡಕ್ಕೆ ಕೃತಿಗಳು ಬರಬಹುದು. ಕನ್ನಡದ ಕೃತಿಗಳು ಪರಭಾಷೆಗಳಿಗೆ ಹೋಗಬಹುದು. ಹೀಗೆ ಆಗುವಂಥ ಒಂದು ಹೆಜ್ಜೆಯನ್ನು ನಾವು ತೆಗೆದುಕೊಳ್ಬೇಕಾದ್ದು ಅವಶ್ಯ. ಇನ್ನು ತಾಯ್ನುಡಿಯ ಬಗ್ಗೆ ಈಗಾಗಲೇ ಮೋಹನ್ ಆಳ್ವ ಅವರು, ಖಾದರ್ ಅವರು ಮಾತಾಡಿದ್ದಾರೆ. ನಾನು ಪುನಃ ಹೇಳಬೇಕಾಗಿಲ್ಲ. ಆದರೆ ಅದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮುಖ್ಯವಾದದ್ದು ಎಂದು ಎಲ್ಲರೂ ಅರಿತಿರಬೇಕು. ಚಂದ್ರಯಾನಿ ರಾಕೇಶ್ ಶರ್ಮಾ ಚಂದ್ರನ ಮೇಲೆ ಕಾಲಿಟ್ಟಾಗ ದೇಶದ ಪ್ರಧಾನಿ ಇಂದಿರಾ ಗಾಂಧಿ ऊपर से भारत कैसे दिखता है ಎಂದು ಕೇಳಿದಾಗ ರಾಕೇಶ್ ಶರ್ಮಾ ಉತ್ತರಿಸಿದ ಸಾರೇ ಜಹಾನ್ ಸೆ ಅಚ್ಚಾ ಎಂಬ ಮಾತು ನನ್ನ ಪಾಲಿಗೆ ಟಿವಿಯಲ್ಲಿ ಇದುವರೆಗೆ ಬಂದ ಅತ್ಯುತ್ತಮ ವಿಶ್ವಲ್. ಪಠ್ಯೇತರ ಸಾಹಿತ್ಯದ ಓದು ಮಕ್ಕಳಿಗೆ ಕೈಗೆ ಎಟಕಬೇಕು. ನಮ್ಮ ಶಾಲಾ ದಿನಗಳಲ್ಲಿದ್ದಂತೆ ಈಗಲೂ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಲೈಬ್ರರಿ ಪೀರಿಯಡ್ ಒಂದು ಇರಲೇಬೇಕು ಅಂತ ನನ್ನ ಮನಸ್ಸು. ಲೈಬ್ರರಿ ಪೀರಿಯಡ್ ಇದ್ದರೆ ಸಾಲದು, ಓದಿದಂಥ ಮಕ್ಕಳು ಮತ್ತು ಅದರ ಬಗ್ಗೆ ಒಂದೆರಡು ಮಾತುಗಳನ್ನಾದರೂ ಕ್ಲಾಸಿನಲ್ಲಿ ಆಡುವಂಥ ಓದುವ ಹವ್ಯಾಸ ಮಕ್ಕಳಲ್ಲಿ ಬೆಳೆಯಬೇಕು. ಈಗಿನ ಮೊಬೈಲ್ ಭಾಷೆಯನ್ನು, ಹ್ರಸ್ವ ಮೊಬೈಲ್ ಭಾಷೆಯನ್ನು ನಮ್ಮ ಮಕ್ಕಳು ಎಂದೂ ಕಲಿಯದಿರಲಿ. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ, ಶಾಂತಿದಾತನು ಗಾಂಧಿತಾತನು ಎದೆಯ ಬಾನಿನ ಚಂದಿರ ಅಂತ ಹಾಡಿದ ಕಣವಿಯವರ ಮಾತು ನಮ್ಮೆಲ್ಲ ಮಕ್ಕಳ ಮನದಲ್ಲಿ ಅನುರಣಿಸುತ್ತಿರಲಿ. ಅವರೆಲ್ಲರ ಮುಂದಿನ ದಿನಗಳು ಶಾಂತಿ ಸಂತೋಷದಿಂದ ಕೂಡಿರಲಿ ಅಂತ ಹಾರೈಸ್ತೇನೆ.
ಈ ನಮ್ಮ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕ ಉತ್ತರೋತ್ತರ ಪ್ರಗತಿ ಸಾಧಿಸುತ್ತಿರಲಿ ಎಂದೇ ನನ್ನ ಹಾರೈಕೆ. ಎಲ್ಲರಿಗೂ ಮನದಾಳದಿಂದ ವಂದನೆ. ಹಲವು ಒಳನೋಟಗಳುಳ್ಳ ಸಮ್ಮೇಳನದ ಸಭಾಧ್ಯಕ್ಷೀಯ ನುಡಿಗಳಿಗಾಗಿ ಗೌರವಾನ್ವಿತ ಶ್ರೀಮತಿ ಶ್ಯಾಮಲಾ ಮಾಧವರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ವಂದನೆಯನ್ನು ಸಲ್ಲಿಸೋಣ. ಅವರ ಭವಿತವ್ಯ ಭವ್ಯವಾಗಿ ಬೆಳಗಿ ಬರಲಿ ಎಂಬ ಸದಾಶಯದೊಂದಿಗೆ ಜಿಲ್ಲಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶ್ರೀನಾಥ್, ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀಮತಿ ಚಂಚಲಾಕ್ಷಿ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಎಲ್ಲ ಪ್ರತಿನಿಧಿಗಳಿಗೆ ಸ್ಮರಣಿಕೆಯ ಗೌರವ. ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಪ್ರಸಾದ್ ರೈ ಕಲಿಮಾರ್ ಇವರಿಂದ ಪ್ರತಿನಿಧಿಗಳು ಪ್ರೀತಿಯಿಂದ ಸ್ವೀಕರಿಸಬೇಕು. ಸಮ್ಮೇಳನದ ಆರಂಭದಲ್ಲಿ ಸಂಗೀತ ಕಾರ್ಯಕ್ರಮ ಆದಂತಹ ಸಂಗೀತ ಪ್ರಸ್ತುತಿಯನ್ನು ಅವರ ಕೊಡುಗೆಯಾಗಿ ಈ ಸಮ್ಮೇಳನಕ್ಕೆ ಅವರು ನೀಡಿದ್ದಾರೆ ಅಂತೇಳಿ ಕೂನೂರು ಸದಾಶಿವ ಶೆಟ್ಟರು ಹೇಳಿದರು. ಧನ್ಯವಾದ ಸಮರ್ಪಣೆ ಅಂತ ಹೇಳಿದರೆ ಬರೀ ಬಾಯಿ ಮಾತಿನ ಶಬ್ದಗಳಲ್ಲ, ಮನಸ್ಸಿನಿಂದ ಭಾವನಾತ್ಮಕವಾಗಿ ಹೊರಟ ಹೃದಯ ಸ್ಪರ್ಶಿ ಶಬ್ದಗಳು ಶೆಟ್ರೆ. ಆದ್ದರಿಂದ ಇಲ್ಲಿ ಇವತ್ತು ನಮಗೆ ಸಮ್ಮೇಳನದ ಅಧ್ಯಕ್ಷೆಯಾಗಿ ಶ್ಯಾಮಲಾ ಮಾಧವರವರು, ಈ ಊರಿನವರು, ಇಲ್ಲಿಯವರು, ನಮ್ಮವರು, ಅವರ ಬೇರು ಅದು ಉಳ್ಳಾಲ. ಇಲ್ಲಿ ಹುಟ್ಟಿ ಅರಳಿತು ಮಾತ್ರ ಮುಂಬೈಯಲ್ಲಿ. ಇಂಥ ಹಿರಿಯರಾಗಿರುವಂತಹ ಸಾಹಿತಿಯನ್ನು ಇವತ್ತು ನಮ್ಮ ಸಮ್ಮೇಳನದ ಅಧ್ಯಕ್ಷೆಯಾಗಿ ನಾವು ಕರೆದಿದ್ದೇವೆ. ಅವರ ಮನಸ್ಸಿನ ಆಳವನ್ನು ನಾವು ಇವತ್ತು ನಮ್ಮ ಮುಂದಿಟ್ಟಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ನಮ್ಮ ಸಮ್ಮೇಳನಕ್ಕೆ ಬಂದಂತಹ ಈ ಒಂದು ಕಾರ್ಯಕ್ಕಾಗಿ ನಿಮಗೆ ಅತ್ಯಂತ ಪ್ರೀತಿಯಿಂದ ಧನ್ಯವಾದವನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬರು ರಾಷ್ಟ್ರಕ್ಕೆ ಸೇನಾನಿಯಾಗಿ, ರಾಜ್ಯಕ್ಕೆ ರಾಜಕೀಯ ವ್ಯಕ್ತಿಯಾಗಿ, ಕ್ಷೇತ್ರಕ್ಕೆ ಶಿಕ್ಷಣ ಅಧಿಕಾರಿಯಾಗಿ ಕೆಲಸ ಮಾಡಿದಂಥವರು ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ರವರು. ಅವರನ್ನು ಕೂಡ ನಾನು ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. MP ಶ್ರೀನಾಥ್ರವರು ಈ ಒಂದು ಜಿಲ್ಲೆಗೆ ಅತ್ಯಂತ ಮುಖ್ಯವಾದಂಥ ಒಂದು ರೂವಾರಿ ಯಾರು ಅಂತ ನೋಡಿದಾಗ ಅದಕ್ಕೆ ನಮಗೆ ಸಿಕ್ಕಿದ್ದು MP ಶ್ರೀನಾಥ್ರವರು. ಎಲ್ಲರೂ ಒಕ್ಕರಳಿಂದ ಅವರನ್ನು ಅಧ್ಯಕ್ಷನಾಗಿ ನೇಮಿಸಿದ್ದಾರೆ. ಈ ಮೂಲಕ ಮನೆ ಮನೆಗೆ ಕನ್ನಡವನ್ನು ಮುಟ್ಟಿಸಬೇಕು. ಕನ್ನಡ ಅಂದರೆ ಬರೇ ಒಂದು ಸಮ್ಮೇಳನಕ್ಕೆ ಮಾತ್ರ ಸೀಮಿತ ಅಲ್ಲ, ಎಲ್ಲರೂ ಕೂಡ ಅದನ್ನು ಅನುಭವಿಸುವಂಥ ಆಗಬೇಕೆನ್ನುವ ನಿಟ್ಟಿನಲ್ಲಿ 9 ಗ್ರಾಮಗಳಲ್ಲಿ 7 ಗ್ರಾಮಗಳಲ್ಲಿ ಈಗಾಗಲೇ ಪ್ರಥಮ ಸಮ್ಮೇಳನಗಳನ್ನು ಮಾಡಿಯಾಗಿದೆ. ಇಂತಹ ಒಂದು ವ್ಯಕ್ತಿ ನಮ್ಮ ಜಿಲ್ಲಾಧ್ಯಕ್ಷರು MP ಶ್ರೀನಾಥ್ರವರು. ಅವರಿಗೂ ಕೂಡ ನಾವು ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀನಾಥ್ರು ಕೃಷ್ಣನಾದರೆ ಅರ್ಜುನ ನಮ್ಮ ಧನಂಜಯ ಅಂತೇಳಿ ಈಗಾಗಲೇ ಹೇಳಿದರು. ಇವರ ಸಾರಥ್ಯದಲ್ಲಿ ಇವತ್ತೆಲ್ಲಿ ಇದೆಲ್ಲ ನಡೀತೆ ಅಂತೇಳಿ ನನಗೆ ಅಧ್ಯಕ್ಷನಾಗಿ ಕೊಟ್ಟಿದರೆ ಅದು ಬರೇ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು, ಅತ್ಯುತ್ತಮವಾಗಿ ಮೂಡಿ ಬರಬೇಕು. ಅದಲ್ಲದೆ ಈ ವರ್ಷವೇ ನಡಿಬೇಕು, ಅಂದರೆ ಮಾರ್ಚ್ ಒಳಗೆ ನಡೆದರೆ ಮಾತ್ರ ಈ ವರ್ಷಕ್ಕೆ ಸೀಮಿತ ನಡಿಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಿಭಾಯಿಸಿದವರು ನಮ್ಮ ಧನಂಜಯ ಕುಂಬ್ಳೆ ಅವರು. ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಒಂದು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸಮಾಜಮುಖಿ ಚಿಂತನೆಯ ಯಾಕೆ ಕನ್ನಡ, ಗಡಿನಾಡ ಕನ್ನಡ ಮತ್ತು ಕನ್ನಡಿಗ ಮತ್ತು ಉದ್ಯಮಿ ಎನ್ನುವ ನೆಲೆಯಲ್ಲಿ ನಮ್ಮ ಕೂಳೂರು ಸದಾಶಿವ ಶೆಟ್ಟಿಯವರಿಗೆ ಕೆಲವರಿಗೆ ಊರಿಂದ ಹೆಸರು ಬರ್ತದೆ, ಕೆಲವರಿಗೆ ಊರಿಗೆ ಜನರಿಂದ ಹೆಸರು ಬಂದರೆ ಕೆಲವರಿಗೆ ಜನರಿಂದ ಊರಿಗೆ ಹೆಸರು ಬರ್ತದೆ. ಕೂಳೂರು ಕನ್ಯಾನ ಅಂತ ಹೆಸರು ಬರಬೇಕಿದ್ರೆ ಅದು ಕನ್ಯಾನ ಸದಾಶಿವ ಶೆಟ್ಟಿಂದರೆ ಮಾತ್ರ ಸಾಧ್ಯ ಆಗಿದೆ ಅಂತೇಳಿ ನನ್ನ ಅನಿಸಿಕೆ. ಈ ನಿಟ್ಟಿನಲ್ಲಿ ದಾನಿಯಾಗಿ, ಉದ್ಯಮಿಯಾಗಿ, ಅದೆಷ್ಟೋ ಜನರಿಗೆ ಉದ್ಯೋಗದಾತನಾಗಿರುವಂಥ ಕೂಳೂರು ಸದಾಶಿವ ಶೆಟ್ಟರು ಇವತ್ತು ನಮ್ಮ ಸನ್ಮಾನಿತರು. ಅವರನ್ನು ಕೂಡ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಅವರನ್ನು ನಾವು ಇವತ್ತು ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲಾ ಘಟಕದ, ರಾಜ್ಯ ಘಟಕದ ಹಾಗೂ ನಮ್ಮ ತಾಲೂಕು ಘಟಕದ ಎಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ಅತ್ಯಂತ
ಹೃದಯದಿಂದ ನಿಮ್ಮನ್ನು ನಾನು, ಅದು ರಾಜೇಶ್ ಅವರಿದ್ದಾರೆ, ರವೀಂದ್ರ ರೈ ಅವರಿದ್ದಾರೆ, ರೇವಣ್ಕರ್ ಅವರಿದ್ದಾರೆ, ಪ್ರಸಾದ್ ರೈ ಅವರಿದ್ದಾರೆ, ನಮ್ಮ ಅಧ್ಯಕ್ಷರಾಗಿರೋ ಪ್ರತಿಮಾ ಮಹಿಳೆ ಚಂಚಲಾಕ್ಷಿ ಅವರಿದ್ದಾರೆ, ಹಾಗೆ ಪ್ರಸಾದ್ ರೈ ಕಲ್ಲಿಮಾರರವರ ವಿಜಯಲಕ್ಷ್ಮಿ ರೈ ಅವರಿದ್ದಾರೆ, ವಿನಾಚಾರ್ ಅವರಿದೆ. ಎಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸುತ್ತಾ, ಕನ್ನಡ ಸಾಹಿತ್ಯ ಪರಿಷತ್ತು ಒಡೆಯರ ಕಾಲದಿಂದಲೇ ಬಂದಂಥ ಒಂದು ಸಂಪತ್ತು. ಅದಕ್ಕೆ ಕನ್ನಡವೇ ವಸ್ತು, ಉಳ್ಳಾಲಕ್ಕೆ ಇದು ಹೊಸತು. ಇದನ್ನೆಲ್ಲ ಅತ್ಯಂತ ಜಾಗೃತಿಯಿಂದ ನಾವೆಲ್ಲರೂ ಜವಾಬ್ದಾರಿಯುತವಾಗಿ ಇರುವಂಥ ಸ್ವತ್ತು ಅದು ಕನ್ನಡ 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 ಅಂತ ಹೇಳುತ್ತಾ ನಾವೆಲ್ಲರೂ, ಮಾಧವ ಎಂ ಕೆ ಅವರಿದ್ದಾರೆ, ಅವರನ್ನು ಮಾಧವ ಎಂ ಕೆ ಅವರಿದ್ದಾರೆ, ಅವರು ರಾಜ್ಯದ ಸಂಚಾಲಕರು, ಅವರನ್ನು ಕೂಡ ನಾನು ಪ್ರೀತಿಯಿಂದ ವಂದಿಸುತ್ತಾ, ನಾವೆಲ್ಲ ಭಾವನಾತ್ಮಕವಾಗಿ ಬಂಧುಗಳು, ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವವಿಲ್ಲವೆಂಬ ಭಾವನಾತ್ಮಕ ಸಂಬಂಧಗಳು ಇನ್ನಷ್ಟು ಗಟ್ಟಿಗೊಳ್ಳಲಿ, ಈ ಮುಖಾಂತರ ಸಾಹಿತ್ಯದಿಂದ ಸಾಮರಸ್ಯ ಎನ್ನುವ ಒಂದು ಮಾತು ನಿಜಾರ್ಥದಲ್ಲಿ ಸಾರ್ಥಕವಾಗಲಿ ಅಂತ ಹೇಳುತ್ತಾ, ತಮಗೆಲ್ಲರಿಗೂ ಬಂದಂಥ ಎಲ್ಲ ಬಂಧುಗಳನ್ನು, ಇಲ್ಲಿ ಮೇಲಿರುವಂಥ ಕೆಳಗಿರುವಂಥ ಎಲ್ಲರೂ ಕೂಡ ನೀವೆಲ್ಲ ಆತ್ಮೀಯರು ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ವಂದನೆಯ ಅರ್ಪಣೆಯನ್ನು ಮಾಡುತ್ತಿದ್ದೇನೆ. ಎಲ್ಲರಿಗೂ ಕೂಡ ವಂದನೆ.